ನಮಸ್ಕಾರ ವೀಕ್ಷಕರೇ, ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಲ್ರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇನ್ನೇನು ನವೆಂಬರ್ 12ರಂದು ಪಾಲಿಕೆಯ ಚುನಾವಣೆ ನಡೆಯುತ್ತೆ. ಅಭ್ಯರ್ಥಿಗಳು ಈಗಾಗಲೇ ಬಿರುಸಿನ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೆ ಇದೊಂದು ಪ್ರತಿಷ್ಠೆಯ ಕಣ ಆಗಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಹೇಗಾದ್ರೂ ಮಾಡಿ ಶತಾಯ ಗತಾಯ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಲೇಬೇಕು. ನಾವು ಈ ನಮ್ಮ ಪ್ರಾಬಲ್ಯ ಏನಿದೆ ಇದನ್ನ ಈ ಒಂದು ಚುನಾವಣೆಯಲ್ಲಿ ನಾವು ತೋರಿಸಿಕೊಳ್ಳಲೇಬೇಕು. ಇದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇರುವಂತಹ ಒಂದು ಲೆಕ್ಕಾಚಾರ. ಹೀಗಾಗಿ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ನಾವು ಈಗಾಗಲೇ ಹೇಳಿದ ಹಾಗೆ ಬಹುಶಃ ಈ ಒಂದು ಚುನಾವಣೆಯನ್ನು ನಾವು ಗಮನಿಸಿದ್ರೆ ಬಹುತೇಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಒಂದು ಪ್ರಮುಖ ವಿಚಾರ ಅನ್ನುವಂಥದ್ದು ಗಮನಿಸೋದಾದ್ರೆ ಎಲ್ಲರೂ ಕೂಡ ಆಯಾ ಮತದಾರರ ಮನೆಗಳಿಗೆ ತೆರಳಿ ಮತವನ್ನ ಯಾಚನೆ ಮಾಡುವಂಥದ್ದು, ಯಾವುದೇ ರೀತಿಯ ಬಹಿರಂಗ ಸಭೆ ಇರಬಹುದು, ಸಮಾವೇಶಗಳಿರ್ಬೋದು, ಇದರಿಂದ ದೂರನೇ ಉಳಿದುಕೊಂಡು ನೇರವಾಗಿ ಮತದಾರರ ಮನೆಗೆ ತೆರಳಿ ಆ ಮೂಲಕ ಅವರ ಮತಗಳನ್ನ ಯಾಚನೆ ಮಾಡುವಂತಹ ವಿದ್ಯಮಾನಗಳನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಈ ಬಾರಿಯ ಚುನಾವಣೆಯಲ್ಲಿ ಸಮಯಾವಕಾಶ ಕಡಿಮೆ ಇದ್ರೂ ಕೂಡ ಒಂದು ಸಮರೋಪಾದಿಯಲ್ಲಿ ಪ್ರಚಾರ ಕಾರ್ಯ ನಡೀತಾ ಇದೆ. ಎಲ್ಲಾ ಅಭ್ಯರ್ಥಿಗಳು ತಮ್ಮ ಕ್ಷೇತ್ರದ ಮತದಾರರನ್ನ ಒಲಿಸಿಕೊಳ್ಳುವಂತಹ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದರ ಜೊತೆಗೆ ಇದು ರಾಜಕೀಯ ಪಕ್ಷಗಳ ಒಂದು ವಿಚಾರ ಆದ್ರೆ ಅಥವಾ ಅಭ್ಯರ್ಥಿಗಳು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಆದ್ರೆ ಜನಸಾಮಾನ್ಯರು ಕೂಡ ಕೆಲವೊಂದು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ. ಮುಖ್ಯವಾಗಿ ಜನರು ಸಾಕಷ್ಟು ವರ್ಷಗಳಿಂದ ಕೇಳ್ತಾ ಇದ್ದಂತಹ ಕೆಲವೊಂದು ಬೇಡಿಕೆಗಳಿರ್ಬೋದು ಅಥವಾ ಇದು ನಮಗೆ ಬೇಕು ಅಂತ ಒಂದು ಮನಸ್ಸಿನಲ್ಲಿ ಇದ್ದಂತಹ ವಿಚಾರಗಳಾಗಿರ್ಬೋದು. ಸೊ ಇದೆಲ್ಲವೂ ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿರುವಂಥದ್ದು. ಈ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಬೇಡಿಕೆಗಳು ಅಥವಾ ಏನಾಗಬೇಕು ಇತ್ಯಾದಿಗಳ ಬಗ್ಗೆ, ಜೊತೆಗೆ ಪ್ರಮುಖ ಸಮಸ್ಯೆಗಳು ಕೂಡ ಜನರ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ ಅನ್ನುವಂಥದ್ದು. ಹಾಗಿದ್ರೆ ಜನರ ಮನಸ್ಸಲ್ಲಿರುವಂತಹ ಬೇಡಿಕೆಗಳೇನು, ಚುನಾವಣಾ ರಾಜಕೀಯ ಪಕ್ಷಗಳಲ್ಲಿರುವಂತಹ ವಿಚಾರಗಳೇನು, ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಭರವಸೆಗಳೇನು, ಎಲ್ಲವನ್ನೂ ಕೂಡ ನಾವು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ನೇರವಾಗಿ ಕೆಲವೊಂದು ವಿಚಾರಗಳನ್ನ ಇಟ್ಟಿದ್ದೇವೆ. ಆದ್ರೆ ಈ ಬಾರಿ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರನ್ನ ಕರೆಸಿ ಅವರಿಂದಲೇ ಮಾಹಿತಿಯನ್ನ ಕೊಡಿಸುವಂತಹ ಪ್ರಯತ್ನ ಇವತ್ತಿನ ಕಾರ್ಪೊರೇಷನ್ ಕದನದಲ್ಲಿ ನಡೀತಾ ಇದೆ. ಸೊ ನಮ್ಮ ಜೊತೆಗೆ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಜಾಯ್ನ್ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಮೂವರು ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜರಟ್ ಟವರ್ಸ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಅಭಿಷೇಕ್ ಉಳ್ಳಾಲ್ ಅವರು ಕೂಡ ಅತಿಥಿಗಳಾಗಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ SDPI ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಕ್ರಮ್ ಹಸನ್ ಅವರು ಕೂಡ ಅತಿಥಿಗಳಾಗಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಮಾತನಾಡಬೇಕು. ರಾಜಕೀಯ ಪಕ್ಷಗಳಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದೆ ಅಥವಾ ಏನೆಲ್ಲ ಇದೆ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಕೆಲವೊಂದು ವಿಚಾರಗಳು, ಸಾರ್ವಜನಿಕರು ಏನು ಬಯಸ್ತಾ ಇದ್ದಾರೆ ಅಥವಾ ಈ ಒಂದು ಚುನಾವಣೆಯ ಬಗ್ಗೆ ಸಾರ್ವಜನಿಕರಲ್ಲಿ ಇರುವಂತಹ ವಿಚಾರಗಳೇನು ಕೇಳಬೇಕು. ಎಸ್ ಸರ್, ಜರಟ್ ಅವರ್ ಸರ್, ಚುನಾವಣೆಯ ಬಗ್ಗೆ. ಸರಿ, ನಾನು ಮಂಗಳೂರಿನಲ್ಲಿಯೇ ಹುಟ್ಟಿದ್ದು. ನನಗೆ ಇವಾಗ 63 ವರ್ಷ ವಯಸ್ಸು, ಅಂದರೆ 80-90 ಆಗಲಿಲ್ಲ, 63. ಈ 63 ವರ್ಷದಲ್ಲಿ ಮಂಗಳೂರು ನಗರದಲ್ಲಿ ಸುಮಾರು 4 ವರ್ಷ ಪ್ರಾಯದಲ್ಲಿ ಈ ಕಂಕನಾಡಿ ಪ್ರದೇಶದಲ್ಲಿ, ವಲೆನ್ಸಿಯಾ ಪ್ರದೇಶದಲ್ಲಿ, ನಂದಿಗುಡ್ಡೆ ಪ್ರದೇಶದಲ್ಲಿ ಏನು ಇತ್ತಂತೇಳಿ ಇವತ್ತು ಕೂಡ ನನ್ನ ಕಣ್ಣ ಮುಂದೆ ಚಿತ್ರ ಕಾಣ್ತಾ ಇದೆ. ಅಂತ ಹೇಳುವಾಗ ನನಗೆ ಒಬ್ಬನಿಗೆ ಮಾತ್ರ ದೇವರು ಅಂಥ ಒಂದು ವಿಶೇಷವಾದ ಮೆದುಳು ಶಕ್ತಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಹೇಳುವುದಲ್ಲ, ಅದು ಇಟ್ಸ್ ಎ ಗಾಡ್ ಗಿವನ್ ಗಿಫ್ಟ್ ಅಂತೇಳಿ ಹೇಳುವಾಗ, ಇವತ್ತು ನಾವು ಮಂಗಳೂರು ನಗರದಲ್ಲಿ ಇವಾಗ ನಾನೊಂದು 5-8 ವರ್ಷದಿಂದ ನೋಡುವಾಗ, ಯಾವಾಗ ನಮ್ಮ ಯಡಿಯೂರಪ್ಪರವರು 100 ಕೋಟಿ ರೂಪಾಯಿ ಮಂಗಳೂರಿಗೆ ಅನುದಾನ ಕಳಿಸಿಕೊಟ್ರ ಆವತ್ತಿನ ದಿವಸ ಅದರ ನಂತರದ ಬದಲಾವಣೆ ನೋಡುವಾಗ ಇದು ನಾವೊಂದು 10-15-20 ವರ್ಷಗಳ ಮೊದಲು ನೋಡಿದ ಮಂಗಳೂರು ನಗರದಾಗಿಲ್ಲ. ಈಗ ಆಡಳಿತ ನಡೆಸುವವರು ಹೇಳ್ತಾರೆ ನಮ್ಮ ಇಡೀ ಭಾರತ ದೇಶದಲ್ಲಿ ನಾವು ಪ್ರಸಿದ್ಧಿಯಾಗಿದ್ದೇವೆ ಮಂಗಳೂರು ನಗರ ಅಂತೇಳಿ. ನಾನು ಅದನ್ನು ಒಪ್ಪುವುದಿಲ್ಲ. ಇವತ್ತು ಏನಾಗಿದೆ ಹೇಳಿದ್ದಾರೆ, ಹಣದಿಂದ ಏನಾದರೂ ಇಂಪ್ರೂವ್ಮೆಂಟ್ ಮಾಡುವ ಎಂದರೆ ಸ್ಮಾರ್ಟ್ ಸಿಟಿ ಹೆಸರಲ್ಲಿ ಅಥವಾ ಪ್ರಗತಿ ಹೆಸರಲ್ಲಿ ಏನೆಲ್ಲ ಮಾಡ್ಕೊಂಡಿದ್ದಾರೆ, ಅದರಲ್ಲಿ ಸಮಸ್ಯೆ ಜಾಸ್ತಿ ಆಗಿದೆ ಅಲ್ಲದೆ ಅದರಿಂದ ಬೆನಿಫಿಟ್ ಆದದ್ದು ಕಡಿಮೆ ಅಂತೇಳಿ ನಾನು ಕಡಾಖಂಡಿತವಾಗಿ ಹೇಳ್ತೇನೆ. ಇದು ಮಂಗಳೂರಿನ ಬಗ್ಗೆ ಅಥವಾ ಈವರೆಗೆ ಆಗಿರುವಂತಹ ವಿಚಾರಗಳ ಬಗ್ಗೆ ತಾವು ಹೇಳ್ತಾ ಇರುವಂತದ್ದು. ಎಸ್, ಅಭಿಷೇಕ್ ಉಳ್ಳಾಲ್ ಅವರೇ, ಚುನಾವಣೆಯ ಬಗ್ಗೆ ಫಸ್ಟ್ ರಿಯಾಕ್ಷನ್. ಖಂಡಿತವಾಗಲಿ ಕಳೆದ ಬಾರಿ ಮಂಗಳೂರು ಮಹಾನಗರ ಜನತೆ ಸುಮಾರು 35 ಅಭ್ಯರ್ಥಿಗಳನ್ನು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಮಹಾನಗರ ಪಾಲಿಕೆ ಕಳಿಸಿಕೊಂಡು ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಬಹುತೇಕ ನಾವು ಅಧಿಕಾರದ ಚುಕ್ಕಾಣಿಯನ್ನು ಬಹಳಷ್ಟು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಬಹಳ
ಒಂದು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ, ಮಂಗಳೂರಿನ ಜನತೆಗೆ ಏನು ಅಧಿಕಾರ ನಮ್ಮಲ್ಲಿರುವಂಥ ಸಂದರ್ಭದಲ್ಲಿ ಯಾವುದೆಲ್ಲ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಮ್ಮ ಪ್ರತಿಯೊಬ್ಬ ಕಾರ್ಪೊರೇಟರ್ ಅವರು ಕೂಡ ಮಾಡಿದ್ದಾರೆ ಅಂತ ಭಾಳಷ್ಟು ಹೆಮ್ಮೆಯಿಂದ ಹೇಳುವಂಥ ವಿಚಾರ. ಅದಕ್ಕಿಂತಲೂ ಪ್ರಪ್ರಥಮವಾಗಿ ಒಂದು ವಿಚಾರವನ್ನು ಗಮನಿಸಬೇಕೇನು ಅಂತ ಹೇಳಿದರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕಾರದ ಚುಕ್ಕಾಣಿಯಿದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಕೋರ್ಟಿಗೆ ಹೋಗಿದ್ರು. ಅದರಿಂದಾಗಿ ಇವತ್ತು ಕಾರ್ಪೊರೇಷನ್ ಫಾರ್ಮ್ ಆಗಲಿಕ್ಕೆ ಸುಮಾರು 1.5 ವರ್ಷಗಳ ಕಾಲ ಡಿಲೇ ಆಗಿತ್ತು. ಆದರೂ ಕೂಡ ನಮ್ಮ ಕಾರ್ಪೊರೇಟರ್ ಅವರು ತಮ್ಮ ಕೈಯಿಂದ ಜೇಬಿನಿಂದ ಸ್ವಂತ ಹಣವನ್ನು, ತಾವು ದುಡ್ದಂಥ ಹಣವನ್ನು ಹಾಕಿ ಎಷ್ಟೋ ಸ್ಥಳಗಳಲ್ಲಿ ಅವರವರ ಕ್ಷೇತ್ರಗಳಲ್ಲಿ ಡೆವಲಪ್ ಮಾಡಿದ್ದನ್ನು ನಾವು ನೋಡ್ಬೋದು. ಇದಕ್ಕೆ ಭಾಳಷ್ಟು ನಾವು ನೇರವಾಗಿ ನಾನು ನನ್ನ ಕಣ್ಣಾರೆ ಕಂಡಂಥ ಕಾರ್ಪೊರೇಟರ್ಗಳು ಯಾರು ಅಂತ ಹೇಳಿದರೆ ಅದು ಬಹುಶಃ ಪ್ರವೀಣ್ ಚಂದ್ರ ಆಳ್ವರಾಗಿರ್ಬೋದು, ಶಶಿಧರ ಹೆಗ್ಡೆ ಆಗಿರ್ಬೋದು, ಅಶೋಕ್ ಡಿಕೆ ಆಗಿರ್ಬೋದು. ಇಂಥವ್ರು ಎಲ್ಲ ಪಾಪ ಅವರ ಜೇಬಿನಿಂದ ಹಣವನ್ನು ಹಾಕ್ಕೊಂಡು ಮಂಗಳೂರಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕೈಯನ್ನು ಜೋಡಿಸಿದಂಥವರು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳಷ್ಟು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಧಿಕಾರವನ್ನು ನಡೆಸಿದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಮತ್ತು ತೃಪ್ತಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಕ್ರಮ್ ಹಸನ್ ಅವರೇ, ಈಗಾಗಲೇ ಕಳೆದ ಅವಧಿಯಲ್ಲಿ ಒಂದು ಸ್ಥಾನವನ್ನ ಗೆದ್ದುಕೊಂಡಿದ್ದೀರಿ. ಸೊ ಈ ಬಾರಿ ಹೇಗೆ? ನಾವು ಇಡೀ ಕರ್ನಾಟಕದ 14 ನಗರಗಳಲ್ಲಿ ಚುನಾವಣೆ ನಡೀತಾ ಉಂಟು. ಅದರಲ್ಲಿ ನಾವು ಈ ಬಾರಿ ಗೆಲ್ಲುವಂತಹ 6 ನಗರಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡೋದು. ಕಾರ್ಪೊರೇಷನಲ್ಲಿ ನಮ್ಮ ದಾವಣಗೆರೆಯಲ್ಲಿ 1, ಮಂಗಳೂರಿನ 60 ವಾರ್ಡ್ಗಳ ಪೈಕಿ ನಾವು 100% ಗೆಲ್ಲುವ ಎಲ್ಲ ಆಂತರಿಕ ಲೆಕ್ಕಾಚಾರ ಹಾಕ್ಕೊಂಡು ಕೇವಲ 6 ಸೀಟ್ಗಳಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಿದ್ದೇವೆ. ನಮ್ಮ ಕಾರ್ಯಕರ್ತರು ಸಮರ್ಥವಾಗಿ ಮನೆ ಮನೆಗೆ ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷ ಯಾತಕ್ಕಾಗಿ ಕಟ್ಟಲಾಗಿದೆ. JCB ಪಕ್ಷದಿಂದ ಪರ್ಯಾಯವಾಗಿ 4ನೇ ಒಂದು ಮೌಲ್ಯಾಧಾರಿತ ರಾಜಕಾರಣ ಮತ್ತು ಒಟ್ಟು ರಾಜಕೀಯ ಸಂಸ್ಕೃತಿಯನ್ನು ಒಂದು ಶುದ್ಧೀಕರಣಕ್ಕಾಗಿ ನಾವು ಪಕ್ಷ ಕಟ್ಟಿದ್ದು. ಯುವ ಪಕ್ಷ 10 ವರ್ಷ ಮಾತ್ರ ಆದದ್ದು. ರಾಜ್ಯದಲ್ಲಿ 110 ಸೀಟ್ ಗೆದ್ದಿದ್ದೇವೆ. ಈ ಎಲ್ಲ ಸಂದೇಶ ಜನರಿಗೆ ಹೇಳ್ತಾ ಇದ್ದೇವೆ. ಹಣಬಲ, ತೋಲ್ಬಲ, ಜಾತಿ ಬಲಕ್ಕೆಲ್ಲ ಪರ್ಯಾಯವಾಗಿ ಯಾವ ಕನಸನ್ನು ನಮ್ಮ ನಜೀರ್ ಸಾಹೇಬ್, ರಾಜೀವ್ ಗಾಂಧಿ ಕಂಡಿದ್ರು, ಅಧಿಕಾರ ವಿಕೇಂದ್ರೀಕರಣ, MP MLA ಮೂಗಿನ ನೇರಕ್ಕೆ ಬಿಟ್ಟು ವಾರ್ಡ್ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು, ಅಲ್ಲಿ ಚರ್ಚೆ ಆಗಬೇಕು ಅಂತ ಒಂದು ಉದಾತ್ತ ಸಿದ್ಧಾಂತವನ್ನು ಇಟ್ಕೊಂಡು ನಾವು ವಾರ್ಡ್ಗಳಲ್ಲಿ ಹೋಗ್ತಾ ಇದ್ದೇವೆ. ಈ ಬಾರಿ ಖಂಡಿತ 6 ಸೀಟ್ಗಳಲ್ಲಿ ಗೆಲ್ತೇವೆ. ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದೇವೆ. 4 ಮಂದಿ ವಿದ್ಯಾವಂತ ಯುವಕರು ಮತ್ತು ಯಾವುದೇ ಎಲ್ಲ ಜಾತಿ ಧರ್ಮದರ ವೋಟ್ ಪಡ್ಕೊಂಡು ಖಂಡಿತವಾಗಿ 6 ಸೀಟ್ ಗೆದ್ದು ಕಾರ್ಪೊರೇಷನಲ್ಲಿ ಒಂದು ಮಂಗಳೂರು ನಗರದ ಎಲ್ಲ ಸಮಸ್ಯೆ ಮತ್ತು ನಾಗರಿಕರ ಪರವಾಗಿ ಅವರು ಶಬ್ದ ಎತ್ತಲಿದ್ದಾರೆ. ಅಂದ್ರೆ ಮಾತನಾಡ್ತಾ ಹೇಳಿದ್ರು, ಅಂದ್ರೆ ಅಭಿಷೇಕ್ ಉಳ್ಳಾಲ್ ಅವರು ಮಾತನಾಡ್ತಾ ಒಂದು ವಿಚಾರವನ್ನ ಹೇಳಿದ್ರು, ಚುನಾವಣೆ ವಿಳಂಬ ಆಯ್ತು ಅನ್ನುವಂಥದ್ದು. ಸೊ ಆ ಸಂದರ್ಭದಲ್ಲಿ ಆದಂತಹ ಕೆಲವೊಂದು ವಿಚಾರಗಳ ಬಗ್ಗೆ ನಾವಿಲ್ಲಿ ಮಾತನಾಡಲೇಬೇಕಾಗ್ತದೆ. ಮುಖ್ಯವಾಗಿ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸಿದ್ರು ಅನ್ನುವಂಥದ್ದು. ಮುಖ್ಯವಾಗಿ ಮಳೆಗಾಲದ ಅವಧಿಯಲ್ಲಿ ಇರ್ಬೋದು ಅಥವಾ ಕುಡಿಯುವ ನೀರಿನ ಸಮಸ್ಯೆ ಎದುರಾದಂತಹ ಸಂದರ್ಭದಲ್ಲಿ, ಅದರ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಇಲ್ಲಿ ತಾಂಡವವನ್ನು ಆಡಿದಂತಹ ಸಂದರ್ಭದಲ್ಲಿ ಆ ಬಗ್ಗೆ ಮಾತನಾಡೋದಿದ್ರೆ ನೋಡಿ, ಯಾವಾಗ ಸಿಟಿ ಕಾರ್ಪೊರೇಷನ್ ಡಿಸಾಲ್ವ್ ಆಯಿತು ಆವಾಗ ನಮ್ಮ ಮುಂಚಿನ DC ಅವರು ಅಂದರೆ ಸಿಂಚಲ್ ಸಾಹೇಬರು ಹೇಳಿದರು, ನಾನು 30 ಮಂದಿಯ ಒಂದು ಸಮಿತಿ ರಚನೆ ಮಾಡ್ತೇನೆ ಅಂತೇಳಿ. ಮೇ 23ಕ್ಕೆ ಬಹುಶಃ ನಮ್ಮ ಕೌಂಟಿಂಗ್ ಆದದ್ದು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳು ಯಾವುದೂ ಸಮಿತಿ ಇಲ್ಲ, ಏನಿಲ್ಲ. ಬರೀ ಸ್ಮಾರ್ಟ್ ಸಿಟಿ ಅವರ ಸಂಘಟನೆ, ಅವರ ಇದು ಮೆಂಬರ್ಸ್ನವರು ಜೊತೆ ಸೇರ್ತಾರೆ, ಅವರ ಬಗ್ಗೆ ಮಾತಾಡ್ತಾರೆ. ಆ ಕೆಲಸವನ್ನು ಈಗ ಹಂಪನಘಟ್ಟೆಗೆ ಎಷ್ಟು ಲಕ್ಷ ರೂಪಾಯಿ ನೆಹರು ಮೈದಾನ ಬದಿಗೆ ಇದು ಪಾಸ್ ಮಾಡಿಕೊಟ್ಟಿದ್ದಾರೆ. ನಗರ ಪಾಲಿಕೆ ಮತ್ತು ನಮ್ಮ ಜನಪ್ರತಿನಿಧಿಗಳು ಅಸ್ತಿತ್ವದಲ್ಲಿ ಇರುವಾಗ ಅವರು ಒಂದು ಸ್ಮಾರ್ಟ್ ಸಿಟಿಗೆ ಅಂತೇಳಿ ಬೇರೆ ಒಂದು ಸಮಿತಿ ಮಾಡಿ ಅವರಿಗೆ ಬೇಕಾದನ್ನು ಮಾಡೋದು ಹೇಳಿದ್ದಾರೆ. ಇದಕ್ಕೆ ಅರ್ಥ ಉಂಟು? ನಾನು ಹೇಳುದು ಅದರ ಜೊತೆಯಲ್ಲಿ ಈಗ ಸಡನ್ ಆಗಿ ಇದು ನಮ್ಮ ಸಿಟಿ ಕಾರ್ಪೊರೇಷನ್ ಡಿಕ್ಲೇರ್ ಆಯಿತು. ಇದು ಮೊನ್ನೆ ನಾನು ಒಬ್ಬನ ಹತ್ರ ಹೇಳಿದೆ. ಈಗ ಮನೆಯೊಂದು ಹೆಣ್ಣು ಮಗಳು ಇರ್ತಾರೆ, ಮನೆಯಲ್ಲಿ ಹೆಣ್ಣು ಮಗಳು ಹೇಳ್ತಾಳೆ ನನಗೆ ಮದುವೆ ಆಗಬೇಕಂತೇಳಿ 1 ವರ್ಷದ ಮೊದಲು ಹೇಳ್ತಾರೆ. ಆಗ ತಂದೆ ತಾಯಿಗೆ ಅದರ ತಯಾರಿ ಮಾಡುವ ಪುರ್ಸೊತ್ ಸಿಗ್ತದೆ. ಇದು ಏನಾಗ್ತದೆ, ಹೆಣ್ಣು ಮಗಳು ಬಂದು ಏನೋ ಅವಳದು ಲವ್ ಅಫೇರ್ಸ್ ಏನೋ ಇರ್ತದೆ, ಸಡನ್ ಬಂದು ತಂದೆ ತಾಯಿಗೆ ಹೇಳ್ತಾಳೆ ನನಗೆ ಬರೋ ತಿಂಗಳು ಮದುವೆ ಆಗಬೇಕು. ಆಗ ಆ ತಂದೆ ತಾಯಿ ಏನು ಮಾಡುವುದು? ಈ ಇಲೆಕ್ಷನ್ ಸಡನ್ ಆಗಿ ಡಿಕ್ಲೇರ್ ಮಾಡಿದ್ದು ಪರಿಸ್ಥಿತಿ ಸಾಧಾರಣ ಅದೇ ರೀತಿ ಆಗಿದೆ ಅಂತೇಳಿ ನಾನು ಇವತ್ತು ಹೇಳ್ತೇನೆ. ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೇನೆ. ವೀಕ್ಷಕರೇ, ಕಾರ್ಪೊರೇಷನ್ ಕದನ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮಾತನಾಡ್ತಾ ಇದ್ವಿ. ಮಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆಯ ಬಗ್ಗೆ ಅಖಾಡ ಹೇಗಿದೆ, ಯಾವ ರೀತಿ ಸಿದ್ಧತೆಗಳೆಲ್ಲ ಪಕ್ಷಗಳಿಂದ ನಡೀತಾ ಇದೆ ಅನ್ನುವಂಥದ್ದು. ಸೊ ಇದೀಗ ಮತ್ತೆ 3 ಅತಿಥಿಗಳು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬಿಜೆಪಿ ವಕ್ತಾರರಾಗಿರುವಂತಹ ಜಿತೇಂದ್ರ ಕೊಟ್ಟಾರಿ ಅವರು ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ JDS ನಿಂದ ಪ್ರಮುಖರಾಗಿರುವಂತಹ ಮಧುಸೂದನ KT ಅವರು ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ
ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಮೋಹನ್ ಗೋಳಂಗಡಿ ಸರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ನಾವು ಮೊದಲ 3 ಅಭ್ಯರ್ಥಿಗಳ ಮಾತುಗಳನ್ನ ಕೇಳಿ ಆಯ್ತು, ಅಂದ್ರೆ ಫಸ್ಟ್ ರಿಯಾಕ್ಷನ್ ಅನ್ನ ತಿಳ್ಕೊಂಡಾಯ್ತು. ಸೊ ಇನ್ನು ಬಿಜೆಪಿ ವಿಚಾರಕ್ಕೆ ಬರೋದಿದ್ರೆ ಇದನ್ನ ಕೊಟ್ಟರೆ ಸರ್, ಚುನಾವಣೆಯ ಬಗ್ಗೆ ಹೇಳೋದಿದ್ರೆ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ, ಹೇಗೆ ಏನು ಅಂತ? ಚುನಾವಣೆಗಳಿಗೆ ಸಿದ್ಧತೆ ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ ಅತ್ಯಂತ ಹೆಚ್ಚಿನ ವೇಗವನ್ನು ಪಡೆದಿದೆ. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರದಲ್ಲಿ ರಾಜ್ಯದಲ್ಲಿ ಸರ್ಕಾರವನ್ನು ಮಾಡ್ತಕ್ಕಂಥ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಪಕ್ಷವಾದ್ದರಿಂದ ನಾವು ಈವನ್ ಕಾರ್ಪೊರೇಷನ್ ಎಲೆಕ್ಷನನ್ನು ಕೂಡ ನಾವು ನಮ್ಮ ತೆಕ್ಕೆಗೆ ತಗೊಳ್ಬೇಕು ಅಂತ ಹೇಳುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಖಂಡಿತವಾಗಿ ಇವತ್ತಿನ ಈ ವಾತಾವರಣವನ್ನು ನೋಡಿದಾಗ ಏನು ಚುನಾವಣೆ ನಡೆದು ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಆಡಳಿತ ಅಂತೂ ಖಂಡಿತ ಬರುತ್ತೆ ಅಂತ ಹೇಳುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಇಡೀ 60 ಕ್ಷೇತ್ರಗಳಲ್ಲೂ ಕೂಡ 60 ವಾರ್ಡ್ಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದು ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇವತ್ತು ಹೊಸ ಮುಖಗಳನ್ನು ಮತ್ತು ಯಂಗ್ಸ್ಟರ್ಗಳನ್ನು, ಯುವಜನವನ್ನು ಮತ್ತು ಎಜುಕೇಟೆಡ್ ಅಂತ ಹೇಳ್ತಾರೆ ಈಗಿನ ರಾಜಕೀಯ ಟ್ರೆಂಡ್ ಅಂತ ಹೇಳಿದೆ, ಅದಕ್ಕೆ ಪೂರಕವಾಗಿ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸಿದ್ದೇವೆ. ಖಂಡಿತವಾಗಿಯೂ ನಾವು ಈ ಸಲದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಆಡಳಿತವನ್ನು ಹಿಡಿತೇವೆ. ಇನ್ನು ಮಧುಸೂದನ್ ಈಗಾಗಲೇ 2 ಸೀಟ್ಗಳನ್ನ ಈ ಹಿಂದಿನ ಅವಧಿಯಲ್ಲಿ ಜೆಡಿಎಸ್ ಗೆದ್ದುಕೊಂಡಿದೆ ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಸೊ ಈ ಬಾರಿ ಕೂಡ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿದೆ, ಯಾವ ರೀತಿ ನಡೀತಾ ಇದೆ ಅಂತ? ಈ ಕಾರ್ಯಕ್ರಮಕ್ಕೆ ಆಗಾಗಲೇ 7 ಗಂಟೆ ನಾವು ಬರಬೇಕಿತ್ತು. ಕಾರಣಾಂತರಗಳಿಂದ ನಾನು ಕೂಡ ಕದ್ರಿ 22ನೇ ವಾರ್ಡಿನ ಇದೇ ವ್ಯಾಪ್ತಿಯ ವಾರ್ಡಿನಲ್ಲಿ ಅಭ್ಯರ್ಥಿಯಾಗಿರೋದ್ರಿಂದ ಸ್ವಲ್ಪ ಪ್ರಚಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ ಅಂತ ಕೇಳಿಕೊಂಡು, ಜಾತ್ಯತೀತ ಜನತಾದಳ ಈಗಾಗಲೇ ಕಳೆದ ಬಾರಿ 2 ಸದಸ್ಯರನ್ನು ಈ ಮಹಾನಗರ ಪಾಲಿಕೆಯಲ್ಲಿ ಕಂಡಿದ್ದಂಥದ್ದು. ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರುಗಳು ತೀರ್ಮಾನ ಬಂದಂತೆ ಒಂದು ನಿರ್ಧಾರ ಕೈಗೊಂಡು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಶಕ್ತಿ ಎಲ್ಲಿದೆ ಅಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ 13 ಜನ ಅಭ್ಯರ್ಥಿಗಳನ್ನು ನಾವು ಈಗಾಗಲೇ ಕಣಕ್ಕಿಳಿಸಿದ್ದೇವೆ. ಆ ನಿಟ್ಟಿನಲ್ಲಿ ನಾಳೆ ಮಾನ್ಯ HD ದೇವೇಗೌಡರು, ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡರು, ಇನ್ನೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ BM ಫಾರೂಕ್ ರವರು ನಾಳೆ ಮಂಗಳೂರಿಗೆ ಬರ್ತಿದ್ದಾರೆ. ದೇವೇಗೌಡರು ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು ಅಂತ ಜಿಲ್ಲಾ ನಾಯಕರು ಈಗಾಗಲೇ ಅವರು ವೇಳಾಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ನಾವು ಕೂಡ ಏನು ಇಷ್ಟು ದಿನ ಕಾಂಗ್ರೆಸ್ ಮತ್ತು BJP ಆಡಳಿತದ ವಿರುದ್ಧ ಜನಗಳು ಮಹಾನಗರ ಪಾಲಿಕೆಯಲ್ಲಿ ನೋಡಿದ್ದಾರೆ, ಈ ಬಾರಿ ನಾವು ಕೂಡ ಎಲ್ಲ ತಯಾರಿ ಗೆಲ್ಲುವಂತಹ ಉರಿಯಾಳುಗಳನ್ನು ಇವತ್ತು ನಾವು ಇಲ್ಲಿ ಪಟ್ಟಿ ಮಾಡಿ ಅದನ್ನು ರಾಜ್ಯ ನಾಯಕರುಗಳಿಗೆ ಕಳಿಸಿ ಅಲ್ಲಿನ ಅಂತಿಮ ಮುದ್ರೆಗೊಂಡ ನಂತರ ಇಲ್ಲಿ ನಾವು ಈ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದೇವೆ. ಈಗಾಗಲೇ ಪ್ರಚಾರವನ್ನು ನಮ್ಮ ಜಿಲ್ಲಾ ಮಟ್ಟದ ನಾಯಕರುಗಳು 1 ಸುತ್ತಿನ ಪ್ರಚಾರ ಈಗಾಗಲೇ ಮಾಡಿದ್ದಾರೆ. ಅಭ್ಯರ್ಥಿಗಳು ತಮ್ಮ ತಮ್ಮ ವಾರ್ಡ್ನಲ್ಲಿ ಪ್ರಚಾರವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮತ್ತು ಕಾಂಗ್ರೆಸ್ ಮತ್ತು BJPಯ ದುರಾಡಳಿತ ವಿರುದ್ಧ ಜನಗಳು ಇವತ್ತು ಆಕ್ರೋಶಗೊಂಡು ನಾವು ಹೋದಂಥ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಾಗಿರೋದು ಮೊದಲಾಗಿ ಅದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಆ ನಿಟ್ಟಿನಲ್ಲಿ ನಾಳೆ ದೇವೇಗೌಡರು ಬರ್ತಿರೋದು ನಮಗೆಲ್ಲರಿಗೂ ಕೂಡ ಒಂದು ಸೆಕ್ಯುಲರ್ ಪಾರ್ಟಿಯಾಗಿ ನಮಗೆಲ್ಲರಿಗೂ ಕೂಡ ಒಂದು ಬಲ ತುಂಬುವ ಕೆಲಸ ನಾಳೆ ದೇವೇಗೌಡರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಮೋಹನ್ ಗೋಳಂಗಡಿ ಅಂದ್ರೆ ತಾವು ಗಮನಿಸಿದ ಪ್ರಕಾರ ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಅಂದ್ರೆ ಸಾಮಾನ್ಯವಾಗಿ ಮೀಸಲಾತಿ ಬದಲಾವಣೆಯಾದಂತಹ ವಿಚಾರ ಈ ಬಾರಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಲವಾರು ಅಭ್ಯರ್ಥಿಗಳು ಅವಕಾಶವನ್ನ ಕಳ್ಕೊಂಡಿದ್ದಾರೆ, ಅಂದ್ರೆ ಇಚ್ಛೆಯನ್ನ ಇಟ್ಕೊಂಡಿದ್ದಂಥವ್ರು. ಸೊ ಈ ಒಂದು ವಿಚಾರದ ಹಿನ್ನೆಲೆಯಲ್ಲಿ ಮಾತನಾಡೋದಿದ್ರೆ ನೋಡಿ, ಈ ಸಾರಿಯ ಮಹಾನಗರ ಪಾಲಿಕೆ ಚುನಾವಣೆ ಕೆಲವೊಂದು ವಿಶೇಷತೆಗಳನ್ನ ಒಂದು 6 ಚುನಾವಣೆ ನಾವು ನೋಡಿದ್ವಿ. 6 ಚುನಾವಣೆಗಳಲ್ಲಿ ಕಾಂಗ್ರೆಸ್ 5 ಬಾರಿ, 1 ಬಾರಿ ಬಿಜೆಪಿ. ಆದರೆ ಈ 6 ಚುನಾವಣೆಯ ಹಿನ್ನೆಲೆಯನ್ನು ನೋಡಿದ್ರೆ ಮಂಗಳೂರು ಮಹಾನಗರ ಪಾಲಿಕೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಎನ್ನುವುದನ್ನು ನಾವು ಗಮನಿಸ್ತೀವಿ. ಆದರೆ ಆ ಡೆವಲಪ್ಮೆಂಟ್ ಆದ ರೀತಿ ಮಾತ್ರ ನಮ್ಮದ ಸಮಸ್ಯೆಗಳಿವೆ. ಆದದ್ದು ಒಳ್ಳೆಯದೇ, ಮಂಗಳೂರು ಸರಿಯಾಗಿ ಮಹಾನಗರ ಪಾಲಿಕೆಯನ್ನ ಚುಕ್ಕಾಣಿ ಹಿಡಿದವರು ಸರಿಯಾಗಿ ಆಡಳಿತ ಮಾಡಿದ್ರೆ ಈ ಕಡೆ ಹೊರಗಿಪೇಟೆ, ಆ ಕಡೆ ತಲಪಾಡಿ, ಈ ಕಡೆ ಮುಲ್ಕಿ ಹೋಗ್ಬೇಕಿತ್ತು, ಗ್ರೇಟರ್ ಮಂಗಳೂರು ಆಗ್ಬೇಕಿತ್ತು, ಸರಿಯಾಗಿ ಮಾಡ್ಬೇಕಿತ್ತು. 56 ವಾರ್ಡಿಂದ ಆರಂಭವಾದಂತ ಮಹಾನಗರ ಪಾಲಿಕೆ ಇವತ್ತು 60 ವಾರ್ಡಿಗೆ ಬಂತು. ಆದ್ರೆ ಆ 60 ವಾರ್ಡ್ಗಳಲ್ಲೂ
ಮೂಲಭೂತ ಸೌಕರ್ಯವನ್ನು ಒದಗಿಸಲಿಕ್ಕೆ ನಮಗೆ ಸಾಧ್ಯ ಆಗಲೇ ಇಲ್ಲ. ಯುಜಿಡಿ ವ್ಯವಸ್ಥೆ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಏನು ಕುಂದು ಕೊರತೆಗಳಿರಲಿಲ್ಲ. 1972ರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ನೀರು ಸರಬರಾಜು ಮಾಡಬೇಕಂತ ಉದ್ದೇಶ ಇಟ್ಟುಕೊಂಡು ತುಂಬೆಯಲ್ಲಿ ಅಣೆಕಟ್ಟನ್ನು ಕಟ್ಟಿದೆ. 12 EMGD ನೀರು ಪೂರೈಕೆಯ ಸಾಮರ್ಥ್ಯ ಇತ್ತು. ಈಗಿನ ಮಂಗಳೂರಿಗೆ ಬೇಕಿರುವಂತ ನೀರಿನ ಸಾಮರ್ಥ್ಯ 11 EMGD. ಅದರ ನಂತರ ನಾವು ಮತ್ತೊಂದು ಕಿಂಡಿ ಅಣೆಕಟ್ಟು ಕಟ್ಟಬೇಕಾಯ್ತು. ಹಾಗಾದ್ರೆ ಅಷ್ಟು ನೀರು ಎಲ್ಲಿಂದ ಪೋಲಾಯಿತು ಅಂತ ಲೆಕ್ಕ ಆಗುತ್ತೆ. ಒಂದನೇದು ನೀರಿನ ಸಮಸ್ಯೆ ಬಗ್ಗೆ ಹೇಳ್ಬೇಕಾದ್ರೆ, ಹಾಗಾದ್ರೆ ನಾವು ಪಂಪಿಂಗ್ ಸ್ಟೇಷನ್ ಅಲ್ಲೇ ತೊಂದರೆ ಮಾಡಿದೆ ಅಂತ ಅರ್ಥ. ಸರಿಯಾಗಿ ಪಂಪ್ ಆಗ್ತಾ ಇಲ್ಲ, ಅನುಷ್ಠಾನಗೊಂಡಂತ ಯೋಜನೆಗಳು ಸಮರ್ಪಕವಾಗಿ ಆಗ್ಲಿಲ್ಲ, ಅಲ್ಲಿ ಯಾರೂ ಮಾಡಲಿಲ್ಲ. ಇಲ್ಲಿಂದ ಹೋದಂತ ಕಾರ್ಪೊರೇಟರ್ಗಳು ಅಲ್ಲಿ ಸಿಕ್ಕಿದ್ದೊಂದು ಕಡಲಾಮೆಯನ್ನು ತಿಂದು ವಾಪಸ್ ಬಂದ್ರೆ ಹೊರತು ಮತ್ತೇನು ಮಾಡಿಲ್ಲ. ಅದು ದೊಡ್ಡ ಇಶ್ಯೂ ಆಗಿತ್ತು. ಎಸ್ ಸರ್, ಇನ್ನಷ್ಟು ಮಾತನಾಡ್ತೀವಿ. ಅಂದ್ರೆ ಮುಖ್ಯವಾಗಿ ಒಂದು ವಿಚಾರ ಅಂದ್ರೆ ಈಗಾಗಲೇ ನಮ್ಮ ಕಾಂಗ್ರೆಸ್ನ ವಕ್ತಾರರು ಹೇಳಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಹಿಂದೆ ನಡಿಬೇಕಿತ್ತು. ಅಂದ್ರೆ ಮೀಸಲಾತಿಯನ್ನು ಪ್ರಶ್ನಿಸಿ ಹೈಕೋರ್ಟ್ನ ಮೊರೆ ಹೋದಂತಹ ಹಿನ್ನೆಲೆಯಲ್ಲಿ ಪಾಲಿಕೆ ಚುನಾವಣೆ ವಿಳಂಬ ಆಗ್ತಾ ಬಂತು ಅನ್ನೋದು ಮುಖ್ಯವಾಗಿ ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಅನುಭವಿಸಿದಂತಹ ಸಮಸ್ಯೆ. ಹಾಗಿದ್ರೆ ಬಿಜೆಪಿಯ ಎಲ್ಲೋ ಒಂದು ಕಡೆ ಈ ಒಂದು ಚುನಾವಣೆ ವಿಳಂಬ ಆಗೋದಕ್ಕೆ ಕಾರಣ ಆಯ್ತಾ ಅನ್ನುವಂಥದ್ದು ಏನು? ಇಲ್ಲ, ಇದರ ವಿಷಯದಲ್ಲಿ ಮಾತಾಡಿದರೆ ಕಾಂಗ್ರೆಸ್ನವರು ಇದರಲ್ಲಿ ಒಂದು ರಾಜಕೀಯವನ್ನು ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಓಕೆ, ಸಾಮಾನ್ಯವಾಗಿ ರಾಜಕೀಯ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ನಮ್ಮ BJPಯ ಗೆಲ್ಲುವಂಥ ಅಭ್ಯರ್ಥಿಗಳ ಏನು ವಾರ್ಡ್ಗಳಿದೆ ಆ ಎಲ್ಲ ವಾರ್ಡ್ಗಳನ್ನು ಕೂಡ ತಮ್ಮ ಸರ್ಕಾರದ ಸಂದರ್ಭದಲ್ಲಿ ಮೀಸಲಾತಿಯನ್ನು ಬದಲಾವಣೆ ಮಾಡಿದ್ದಾರೆ. ಅಲ್ಲಿ ಬದಲಾವಣೆ ಮಾಡಿ ನಮ್ಮ ಅಭ್ಯರ್ಥಿಗಳು ಗೆಲ್ಲುವ ಇದನ್ನು ಏನು ಅವಕಾಶವನ್ನು ಅವರು ತಪ್ಪಿಸಿರುವಂಥ ಒಂದು ಮೀಸಲಾತಿ ಪಟ್ಟಿಯನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ಸಾಮಾನ್ಯವಾಗಿ ನಾವು ಕೂಡ ಒಂದು ರಾಷ್ಟ್ರೀಯ ಪಕ್ಷವಾಗಿ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನೆ ಮಾಡತಕ್ಕಂಥ ಒಂದು ಹಕ್ಕು ನಮಗಿತ್ತು, ನಾವು ಅದನ್ನು ಮಾಡಿದ್ದೇವೆ. ಅಂತೂ ನ್ಯಾಯಾಲಯದಲ್ಲಿ ಇದ್ದರೂ ಕೂಡ ನಾವು ಏನು ಈ ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ಡಿಕ್ಲೇರ್ ಆದ ಮೇಲೆ ನಾವೇನು ಅದಕ್ಕೇನು ತಡೆ ಮಾಡಲಿಲ್ಲ. ಏನಂತ ಹೇಳಿದ್ರೆ, ಓಕೆ, ನಾವು ಕೂಡ ಎಲ್ಲ 60 ವಾರ್ಡ್ಗಳಲ್ಲೂ ಕೂಡ ನಾವು ಅಭ್ಯರ್ಥಿಗಳನ್ನು ನಿಲ್ಲಿಸಿ ಇವತ್ತು ಸಿಟಿ ಕಾರ್ಪೊರೇಷನನ್ನು ನಾವು ಗೆಲ್ತೇವೆ ಅಂತ ಹೇಳುವಂಥ ಧೈರ್ಯದಲ್ಲೇ ಚುನಾವಣೆ ಮಾಡ್ತಾ ಇದ್ದೇವೆ. ನಾನು ಈಗ ಕಾಂಗ್ರೆಸ್ನವರು ಈ 1.5 ವರ್ಷ ಬಿಡಿ, ಅವರು 5 ವರ್ಷ ಈ ಪಾಲಿಕೆಯನ್ನು ಆಡಳಿತ ಮಾಡಿದರು. ಆವಾಗ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಯಾರ್ದಿತ್ತು? ಅದೇ ಕಾಂಗ್ರೆಸ್ ಪಕ್ಷದ್ದೇ ಒಂದು ಆಡಳಿತ ರಾಜ್ಯದಲ್ಲೂ ಇತ್ತು, ಈ ಸಿಟಿ ಕಾರ್ಪೊರೇಷನಲ್ಲೂ ಇತ್ತು. ನೋಡಿ, ನಮ್ಮ 2008ರ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪರದ್ದು ನಾವು ಆಡಳಿತದ ಚುಕ್ಕಾಣಿಯನ್ನು ಸಿಟಿ ಕಾರ್ಪೊರೇಷನಲ್ಲಿ ಹಿಡಿದಿದ್ದೇವೆ. ನನ್ನ ಪ್ರಶ್ನೆ ಅದು ನೇರವಾಗಿ ಕಾಂಗ್ರೆಸ್ಗೆ ಒಂದು ಪ್ರಶ್ನೆ. ನೋಡಿ, ಸಾಮಾನ್ಯವಾಗಿ ಬರ್ತಕ್ಕಂಥ ಕೇಂದ್ರದಿಂದ ರಾಜ್ಯದಿಂದ ಬರ್ತಕ್ಕಂಥ ಅನುದಾನಗಳಿದೆ, ಅದು ಬಂದೇ ಬರ್ತದೆ. ಅದು ಯಾವ ಸರ್ಕಾರ ಇದ್ರೂ ಯಾವ ಸರ್ಕಾರ ಇಲ್ಲದಿದ್ರೂ ಬಂದೇ ಬರ್ತದೆ. ಆದರೆ ಯಾವತ್ತು ನಮ್ಮದೇ ಸರ್ಕಾರ ರಾಜ್ಯದಲ್ಲಿರಬೇಕಾದ್ರೆ ಅಥವಾ ಕೇಂದ್ರದಲ್ಲಿರಬೇಕಾದ್ರೆ ನಮ್ಮ ಮಹಾನಗರ ಪಾಲಿಕೆಗೆ ವಿಶೇಷ ಅನುದಾನವನ್ನು ತರುವಂತಹ ಒಂದು ಅಗತ್ಯ ನಮ್ಮ ರಾಜಕೀಯ ಪಕ್ಷಗಳಿಗೆ ಇರಬೇಕು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವಿರುವಾಗ 200 ಕೋಟಿ ರೂಪಾಯಿಯ ವಿಶೇಷ ಅನುದಾನವನ್ನು, ಇದು ನಾರ್ಮಲ್ ಅನುದಾನ ಅಲ್ಲ, ಅಂದರೆ ಸ್ವಾಭಾವಿಕ ಬರುವಂಥದ್ದಲ್ಲ, ಇದು ವಿಶೇಷ ಅನುದಾನವನ್ನು ಮಾನ್ಯ ಯಡಿಯೂರಪ್ಪರ ಸಂದರ್ಭದಲ್ಲಿ ನಾವು ಈ ಮಂಗಳೂರು ಮಹಾನಗರ ಪಾಲಿಕೆಗೆ ತಂದಿದ್ದೇವೆ. ಇದು ಎಲ್ರಿಗೂ ಗೊತ್ತುಂಟು. ಮತ್ತು ಬೇರೆ ಎಲ್ಲ ತುಂಬ ಇದೆ, ಅದು ಬಿಡಿ. ಅದು ವೆಂಟೆಡ್ ಡ್ಯಾಮ್ ಇರ್ಬೋದು, ಲೇಡಿ ಗೋಶನ್ ಇರ್ಬೋದು, ಅದನ್ನು ಮಾತಾಡೋದು ಬೇಡ. ನಾನು ಒಂದು ಪ್ರಶ್ನೆ, ಸಿದ್ದರಾಮಯ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ರಾಜ್ಯದಲ್ಲಿ ಅವರು ಈ ಮಹಾನಗರ ಪಾಲಿಕೆಯ ಆಡಳಿತ ಚುಕ್ಕಾಣಿಯನ್ನು ಹಿಡಿದ್ರು. ಎಷ್ಟು ಒಂದು ವಿಶೇಷ ಅನುದಾನವನ್ನು ಈ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಗೆ ತಂದಿದ್ದಾರೆ ಹೇಳುವಂಥ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ನೋಡಿ, ಸಾಮಾನ್ಯವಾಗಿ ಎಲ್ಲ ಪಕ್ಷಗಳು ಚುನಾವಣೆಗೆ ಹೋಗಬೇಕಾದ್ರೆ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ಪ್ರಣಾಳಿಕೆಯಲ್ಲಿ ನಾವು ಮುಂದಿನ ಅಧಿಕಾರವನ್ನು ಹಿಡಿದಾಗ ನಾವು ಏನು ಮಾಡಬೇಕು ಅಂತ ಹೇಳುವಂಥ ಒಂದು ಆಶ್ವಾಸನೆಯನ್ನು ಜನರಿಗೆ ಕೊಡುವಂಥ ಒಂದು ಅದು ಮಾಹಿತಿ. ಆ ಒಂದು ನನ್ನ ಮಿತ್ರರೊಂದು ಮಾತನ್ನು ಹೇಳಿದ್ರು, ವಿಶೇಷ ಅನುದಾನ ಎಷ್ಟು ಅಂತ ಹೇಳಿದರೆ ನಮ್ಮ ಮಿತ್ರರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. 128 ಕೋಟಿ ಅನುದಾನ, ವಿಶೇಷವಾಗಿರ್ತಕ್ಕಂಥ ಅನುದಾನ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಬಂದಿದೆ. ಇದನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತೇನೆ. ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಇವತ್ತು ನಾನು 1 by 1 ಬರ್ತೇನೆ. ಮಂಗಳೂರಿನಲ್ಲಿ ಸುತ್ತಾಡ್ತಾ ಇರಬೇಕಂತ ಸಂದರ್ಭದಲ್ಲಿ
ಗಂಡಸರದು ಈಗ ಬಿಡಿ, ಆದರೆ ಹೆಂಗಸರ ವಿಚಾರಕ್ಕೆ ಬಂದಾಗ ಅವರಿಗೆ ಒಂದು ಎಮರ್ಜೆನ್ಸಿ ಟೈಮಲ್ಲಿ ವಾಶ್ರೂಮ್ ಹೋಗ್ಲಿಕ್ಕೆ ಸಮೇತ ವಾಶ್ರೂಮ್ ಇಲ್ಲ ಆಯಿತು. ಇವತ್ತು ನೀವು ಕದ್ರಿ ಪಾರ್ಕ್ ಹತ್ರ ಆಗಿರ್ಬೋದು, ಸಿಟಿ ಕಾರ್ಪೊರೇಷನ್ ಆಗಿರ್ಬೋದು ನೋಡ್ಬೋದು, ಬಯೋ ಟಾಯ್ಲೆಟ್ ಅನ್ನ ಮಾಡಿದ್ದೇವೆ. ಇದನ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸಿಟಿ ಕಾರ್ಪೊರೇಷನ್. ಎರಡನೇದು ಸಿಂಥೆಟಿಕ್ ಟ್ರ್ಯಾಕ್. ಇವತ್ತು ಎಷ್ಟೋ ಜನ ಒಂದು ಸ್ಪೋರ್ಟ್ಸ್ಮನ್ಗಳು ಯಾರಿದ್ದಾರೆ ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಮಂಗಳೂರು ವಿದ್ಯೆಯಲ್ಲಿ, ಅವ್ರಿಗೆಲ್ಲರಿಗೂ ಒಂದು ಅವಕಾಶ ಆಗಬೇಕು, ಸ್ಪೋರ್ಟ್ಸ್ಮನ್ಗಳನ್ನು ಬೆಳೆಸಬೇಕು ಹೇಳುವ ಉದ್ದೇಶದಿಂದ ಸಿಂಥೆಟಿಕ್ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಿದ್ರೆ ಕೂಡ ಅದು ಕಾಂಗ್ರೆಸ್ ಅಧಿಕಾರಿದ್ದ ಸಂದರ್ಭದಲ್ಲಿ. ಇವತ್ತು ಬರ್ತೇನೆ, ಒಂದು ನಿಮಿಷ ಆಯ್ತಾ, ಅನುದಾನಕ್ಕೆ ಬಂದರು. ಅದ್ರ ಜೊತೆಲಿ ಇಂದಿರಾ ಕ್ಯಾಂಟೀನ್ ಇವತ್ತು ನಮ್ಮ ಕಾವೂರಲ್ಲಾಗಿರ್ಬೋದು, ಪಂಪೆಲ್ಲಾಗಿರ್ಬೋದು, ಇದೆಲ್ಲ ಕೊಟ್ಟಂಥದ್ದು ಕೂಡ ನಮ್ಮದೇ ಸಿಟಿ ಕಾರ್ಪೊರೇಷನಿಂದ ಬಂದಂಥದ್ದು. ರಾಜ್ಯದ ಅನುದಾನದ ಜೊತೆಯಲ್ಲಿ ಸಿಟಿ ಕಾರ್ಪೊರೇಷನ್ ಕೂಡ ಅನುದಾನವನ್ನು ಜೋಡಿಸಿಕೊಂಡು ಮಾಡಿರುವಂಥದ್ದು. ಇದೆಲ್ಲ ಮಾಡಿರುವಂಥದ್ದು ಯಾರಿಗೆ ನೈಜಿಕವಾಗಿ 2 ಹೊತ್ತಿನ ಊಟಕ್ಕೆ ಶಕ್ತಿ ಇಲ್ವಾ, ಯಾರಿಗೆ ಅಂತ ಸಂಪಾದನೆ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ ಅಂಥವರು ಹೊಟ್ಟೆ ತುಂಬ ಊಟ ಮಾಡಬೇಕು, ಪೌಷ್ಟಿಕ ಆಹಾರನ ತಿನ್ನಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾಡಿರುವಂಥದ್ದು. ಆಯ್ತಾ, ಬರ್ತೇನೆ ಆಯ್ತಾ. ಈಗ ನಾನು ಹೇಳುವಂಥದ್ದು, ಇವರು ಮಾಡಲಿಲ್ಲ ಅಂತ ನಮ್ಮಲ್ಲಿ ಕೆಲಸಗಾರ ಆಗಿದೆ, ಕೆಲಸಗಾರ ಖಾಲಿ ಅಂತ ಸಂದರ್ಭದಲ್ಲಿ ಫಸ್ಟಿಗೆ ನಾವು ಅಧಿಕಾರವನ್ನು ಹಿಡಿದಾಗಲೂ ಕೂಡ ನಮ್ಮದು ಕೌನ್ಸಿಲ್ ಬರಬೇಕಾದ್ರೆ ಲೇಟ್ ಆಗಿದೆ. 1 ವರ್ಷ ನಾನು ಆಗಲೇ ಮೆನ್ಷನ್ ಮಾಡಿದ್ದೇನೆ. ಕಿಸೆಯಿಂದ ಕೈ ಹಾಕಿ ಕಾರ್ಪೊರೇಟರ್ಗಳು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲ ಕಾರ್ಪೊರೇಟರ್ಗಳು ಕಿಸೆಯಿಂದ ಕೈ ಹಾಕಿ ದುಡ್ಡಿದ್ದಾರೆ 1.5 ವರ್ಷ. ಇದನ್ನ ಜನಗಳು ಅರ್ಥ ಮಾಡ್ಕೊಳ್ಬೇಕು. ಒಂದನೇದಾಗಿ ಜನಗಳಿಗೆ ಇದರ ಬಗ್ಗೆ ತಿಳಿದಿದೆ. ಆಯ್ತಾ. ಎರಡನೇದು ವಿಚಾರನೆ ಹೇಳ್ತೇನೆ. ಇಲ್ಲಿ ಡೆವಲಪ್ಮೆಂಟ್ಗೆ ಬಂದಾಗ ನಾನು ಡೆವಲಪ್ಮೆಂಟ್ ನಿಮಗೆ ಬೇಕಾದಷ್ಟು ಲಿಸ್ಟ್ ಕೊಟ್ಟೆ ಆಗಲಿ. ನಮ್ಮದು ಟಾಯ್ಲೆಟ್ ಆಗಿರ್ಬೋದು, ಕುಡಿಯೋ ನೀರು ಆಗಿರ್ಬೋದು, ಸಿಂಥೆಟಿಕ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ಗಳು, ಸ್ಟೀಲ್ ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ಬೋದು ಇದನ್ನು, ಕದ್ರಿ ಸ್ಟೇಷನ್ ಹೊರಗಡೆ ಇರ್ಬೋದು, ಇದೆಲ್ಲ ಸ್ಟೀಲ್ ಬಸ್ ಸ್ಟ್ಯಾಂಡ್ಗಳು. ಮಳೆಗೆ ಬಸ್ ಪ್ರಯಾಣಿಕ ಚಂಡಿ ಆಗಬಾರ್ದು, ಒದ್ದೆ ಆಗಬಾರ್ದು ಹೇಳುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಇದೆಲ್ಲ ನಿರ್ಮಾಣ ಆಗಿದೆ. ಒಂದೇ 5 ವರ್ಷದಲ್ಲಿ ನಮಗೆ ತೆಗಿಲಿಕ್ಕೆ ಆಗುದಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಡೆವಲಪ್ಮೆಂಟ್ ಆಗ್ತಾ ಬರ್ತಿದೆ. ಎಲ್ಲದರ ಜೊತೆಯಲ್ಲಿ ಒಂದು ವಿಚಾರವನ್ನು ನಾವು ಬಹಳಷ್ಟು ಸೂಕ್ಷ್ಮವಾಗಿ ರಾಜಕೀಯದಿಂದ ಹೊರಗೆ ಬಂದು ಆಲೋಚನೆ ಮಾಡಬೇಕು. ಇವತ್ತು ಒಂದು ರಾಷ್ಟ್ರೀಯ ಹೆದ್ದಾರಿ ಸರಿಯಾದಾಗ ಅದರ ಒಳಗಿನ ರೋಡ್ಗಳು ಸರಿಯಾಗ್ತಾ ಬರಬೇಕಾಗ್ತದೆ. ಇವತ್ತು ಒಳಗೆ ನೀವು 4 ರಸ್ತೆಗಳನ್ನು ಮಾಡಿ, ಡಬಲ್ ಹೈವೇಯನ್ನು ಮಾಡಿ, ರಾಜ್ಯ ಏನು ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಎಲ್ಲ ಕೂಡ ವ್ಯರ್ಥ. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಇವತ್ತು ಕನ್ಫ್ಯೂಸ್ ಆಗಿರ್ಬೋದು, ಯಾಕೆ ನಾನು ಇದಕ್ಕೆ ನ್ಯಾಷನಲ್ ಇಶ್ಯೂಗೆ ಬರ್ತೇನೆ ಅಂತ ಹೇಳಿ ಇದಕ್ಕೆ ಸ್ಪಷ್ಟೀಕರಣವನ್ನು ಕೊಡ್ತೇನೆ. ಯಾಕೆ ಬಂದೆ ಅಂತ ಹೇಳಿದ್ರೆ, ನೀವು ತೊಕ್ಕೊಟ್ಟು ಹತ್ರ ಹೋಗಿ ದಯವಿಟ್ಟು ಅಲ್ಲಿರ್ತಕ್ಕಂಥ ಬೀದಿ ವ್ಯಾಪಾರಸ್ಥರನ್ನು ಕೇಳಿ. ಅಲ್ಲಿ ಡ್ರೈನೇಜ್ ಹೋಗ್ಲಿಕ್ಕೆ ಅಂತ ಸಪರೇಟ್ ಆಗಿರ್ತಕ್ಕಂಥ ಒಂದು ಲೇನ್ ಅನ್ನ ಮಾಡಿದ್ದಾರೆ, ಡ್ರೈನೇಜ್ ಅನ್ನ ಮಾಡಿದ್ದಾರೆ. ಇವತ್ತು ಸುಮಾರು ಅದಕ್ಕೊಂದು 7.5 ಕೋಟಿಯಷ್ಟು ಹಣ ಉಳ್ಳಾಲ ಪುರಸಭೆಯಿಂದ ಹೋಗಿದೆ. ಇವತ್ತು ಇದೇ ನ್ಯಾಷನಲ್ ಇವರು ಹೇಳ್ತಾರೆ ಅನ್ಪ್ಲಾನ್ಡ್, ಇವರು ಏನು ಗೊತ್ತಾ, ಕಾಮಗಾರಿ ಅನ್ಪ್ಲಾನ್ ಮಾಡಿದ್ದಕ್ಕೆ ಇದು ಆಗ್ತಿರುವಂಥದ್ದು. ಈಗ ಅದನ್ನೇ ಡೆಮೊಲಿಷ್ ಮಾಡಿ ತಿರ್ಗಾ ಅಗಲ ಆಗಬೇಕು ಸರ್ವಿಸ್ ರೋಡ್ ಅಂತ ಹೇಳೋದಕ್ಕೆ ಇದನ್ನು ಮತ್ತೆ ಹಿಂದೆ ಕೊಂಡೋಗಿ ಹಾಕ್ಲಿಕ್ಕೆ 7.5 ಕೋಟಿ, 8.5 ಕೋಟಿ, 10.5 ಕೋಟಿ ಇದೇ ಥರ ನೀರಲ್ಲಿ ಹೋಮ ಮಾಡಿದರೆ ನಾವು ಇದನ್ನು ಡೆವಲಪ್ ಮಾಡುವಂಥದ್ದು ಎಲ್ಲಿಗೆ? ಇದೆಲ್ಲ ಆಗಿದೆ ಅನ್ಪ್ಲಾನ್ಡ್ ಆಗಿರೋದ್ರಿಂದ. ಇದರಿಂದಾಗಿ ಇವತ್ತು ಏನಾಗ್ತದೆ, ಫಂಡ್ ನೇರವಾಗಿ ಹೋಗುದಿಲ್ಲ, ಎಲ್ಲ ಡಿಸಾಲ್ವ್ ಆಗಿ ಬೇರೆ ಆಗ್ತದೆ. ಹಾಗಾಗಿ ಡೆವಲಪ್ಮೆಂಟ್ಗೆ ಕುಂದುಕೊರತೆಗಳು ಬರ್ತದೆ. ಆದರೆ ಎಷ್ಟು ಸಾಧ್ಯದ ಅಷ್ಟು ಒಳ್ಳೆ ಕೆಲಸವನ್ನ ಕಾಂಗ್ರೆಸ್ ಇವತ್ತು ಕಾರ್ಪೊರೇಷನ್ ಅಲ್ಲಿ ಮಾಡಿದೆ ಅಂತ ಬಹಳಷ್ಟು ಧೈರ್ಯದಿಂದ ಹೇಳ್ತೇನೆ. ನೋಡಿ, ಇವರು ಹೇಳಿದರು ಟಾಯ್ಲೆಟ್ಸ್ ಅಂತೇಳಿ 60 ಕಾರ್ಪೊರೇಷನ್ ಏರಿಯಾದಲ್ಲಿ 60 ಟಾಯ್ಲೆಟ್ ಇರಬೇಕು, ಎಷ್ಟು ಉಂಟಂತೇಳಿ ಇವರು ಹೇಳಿ ಬರ್ತೇನೆ. ಒಂದು ನಿಮಿಷ. ಅದರ ನಂತರ ಬಿಜೆಪಿಯ ನಮ್ಮ ವಕ್ತಾರರು ಹೇಳಿದರು, ಒಳ್ಳೆ ಮಾತು ಹೇಳಿದರು. ಅನುದಾನ ಈ ಸ್ವತಂತ್ರದ ಹಿಸ್ಟ್ರಿಯಲ್ಲಿ 100 ಕೋಟಿ ತಂದದ್ದೇ ಬಿಜೆಪಿ, 200 ಕೋಟಿ. ಆದರೆ ಇವರು ಯೂಸ್ ಮಾಡಿದೆ ಅಂತ ಕೇಳಿದರೆ ಉಪಯೋಗಕ್ಕೆ ಬಾರದ ಕ್ಲಾಕ್ ಟವರ್ 85 ಲಕ್ಷದು, ಅದು ಅಗತ್ಯವೇ ಇರಲಿಲ್ಲ. ಅದರ ನಂತರ ಇವರು ಸ್ಟೀಲ್ ಇದು ಬಸ್ ಸ್ಟ್ಯಾಂಡ್, ಸ್ಟೀಲ್ ಬಸ್ ಸ್ಟ್ಯಾಂಡ್ ನಾವು MCC ಸಿವಿಕ್ ಗ್ರೂಪ್ ಅಂತ ಹೇಳಿ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಫೇಸ್ಬುಕ್ ಅಲ್ಲಿ ಹಾಕಿ DC ಹೇಳಿದರು ಅದರ ಎತ್ತರ ಕಡಿಮೆ ಮಾಡಬೇಕು, ಮಳೆಯಿಂದ ರಕ್ಷಣೆ ಅಲ್ಲ, ಮಳೆ ಬಿಸಿಲಿಗೆ ಸಾಯ್ಬೇಕು ಬಸ್ ಸ್ಟ್ಯಾಂಡ್ ಅಲ್ಲಿ. ಸ್ಟೀಲ್ ಬಸ್ ಸ್ಟ್ಯಾಂಡ್ ನಮ್ಗೆ ಮೇಕಪ್ ಬೇಡ, ಅದರ ಅದಕ್ಕೆ ಹೊಣೆಗಾರರು ನಾನು ಮುಗಿಸ್ತೇನೆ. ಅದರ ನಂತರ ಬಿಜೆಪಿಯವರ ಒಂದು ಒಳ್ಳೆತನ ಏನು ಹೇಳಿದರೆ, ಈ ಬಾರಿ ಅವರು ಚುನಾವಣೆ ಮೊದಲು ಒಂದು ಸಭೆ ಕರೆದರು, ಸಾರ್ವಜನಿಕರಿಂದ ನಮಗೆ ಸಲಹೆ ಕೊಡ್ಬೋದು ಅಂತೇಳಿ ಅದನ್ನು ಮ್ಯಾನಿಫೆಸ್ಟೋ ಅಲ್ಲಿ ಆ್ಯಡ್ ಮಾಡಲಿಕ್ಕೆ. ಇವರಿಗೆ ನಾವು ಕೊಟ್ಟ, ಸಾರ್ವಜನಿಕರು ಕೊಟ್ಟ ಇದು ಅಭಿಪ್ರಾಯವನ್ನೇ ಇವರ ಅದರಲ್ಲಿ ಪ್ರಿಂಟ್ ಮಾಡಿಲ್ಲ, ಇವತ್ತಿದ್ದು ಪೇಪರಲ್ಲಿ ಬರಲಿಲ್ಲ ಅಂತೇಳಿ ಹೇಳುವಾಗ ಇವರಿಗೆ ಜನರ ಅಭಿಪ್ರಾಯ ಬೇಡ. ಮತ್ತೆ ಟಾಯ್ಲೆಟ್ ಇದು 4-5 ಟಾಯ್ಲೆಟ್, ಈ ಟಾಯ್ಲೆಟ್ ಆ ವಿಷಯ ಬೇಡ. ಇಂದಿರಾ ಗಾಂಧಿ ಬಗ್ಗೆ ನಾನು ಮಾತಾಡುತ್ತಿಲ್ಲ, ಯಾಕೆ ಹೇಳಿದರೆ ಅದರಿಂದ ಹೊಟ್ಟೆಗಿಲ್ಲದವರಿಗೆ ಸಹಾಯ ಆಗಿದೆ, ನಾನು ಒಪ್ಕೊಳ್ತೇನೆ. ಆದರೆ ಹೈವೇಗಳ ಇದು ಅವ್ಯವಸ್ಥೆಯನ್ನು ನಗರ ಪಾಲಿಕೆ ಅವ್ಯವಸ್ಥೆಗೆ ಕಂಪೇರ್ ಮಾಡಿಕೊಂಡು ತಾವು ಅದನ್ನು ನುಣುಚಿಕೊಳ್ಳುವ ಪ್ರಯತ್ನ ಮಾಡುವುದು ಬೇಡ. ಹೈವೇಗಳ ವಿಷಯವೇ ಬೇರೆ. ನಗರದ ಒಳಗೆ ಇವರಿಗೆ ಬಂದ ಅನುದಾನ ಯಾವ ರೀತಿ ಮಾಡಿ ಹಾಕಿದ್ದಾರೆ ಅಂತೇಳಿ ಮೊದಲು ಜನರಿಂದ ನಾನು ಹೇಳ್ತೇನೆ ಏನು ಮಾಡಿದ್ದಾರೆ ಅಂತೇಳಿ. ಇದನ್ನು ಮಾತ್ರ ಹೇಳಿದ್ರು, ಹೈವೇಗಳ ವಿಚಾರ ಬೇಡ ಅಂತ. ನಾನು ಅದನ್ನೇ ಇವರಿಗೆ ಅರ್ಥ ಮಾಡ್ತಿದ್ದೇನೆ. ನಮ್ಮ ಮಿತ್ರರಿಗೆ ಇವತ್ತು ಸಿಟಿ ಸೆಂಟರ್ ಮಾಲ್ ಇದೆ, ಅದರ ಮುಂದುಗಡೆ ಮಳೆಗಾಲದ ಟೈಮಲ್ಲಿ ನೀರು ಹೇಗೆ ಡ್ರೈನೇಜಿಂದ ಉಕ್ಕಿ ಹರಿತದೆ ಅಂತ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮಿತ್ರರು. ಬಹುಶಃ ಆ ಕಡೆ ಹೋಗುದಿಲ್ಲ ಕಡ್ಬೇಕು. ಬರ್ತೇನೆ. ನೀವು ಮಾತಾಡೋ ನಾನು ಮಾತಾಡಿಲ್ಲ.
ಸಮಯ ಬರ್ತೇನೆ. ಬೆಂಗಳೂರು ಮಹಾನಗರ ಪಾಲಿಕೆ ವಿಚಾರದಲ್ಲಿ ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ ಫಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳುವಂತದ್ದು ಅರ್ಥ ಫಂಡ್ ಡೈವರ್ಟ್ ಅಲ್ಲ. ಕೇಳಿ ಆಯ್ತಾ, ಕೆಲವು ಸಂದರ್ಭದಲ್ಲಿ ಆಯ್ತಾ ಫಂಡ್ ಡೈವರ್ಟ್ ಆಗ್ತದೆ. ಇದನ್ನು ನಾನು ಆಗಲೇ ಹೇಳಿದ್ದೇನೆ, ಇದಕ್ಕೆ ಸ್ಪಷ್ಟೀಕರಣ ಕೊಡುದು ಅಂತ ಹೇಳಿದ್ದೇನೆ. ಫಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳಿ. ಮತ್ತೊಂದು ಟಾಯ್ಲೆಟ್ ವಿಷಯಕ್ಕೆ ಬಂದ್ರು. 60 ವಾರ್ಡ್ಗಳಲ್ಲಿ 60 ಟಾಯ್ಲೆಟ್ ಮಾಡಿದ್ರು ಸಾಕಾಗುದಿಲ್ಲ ಸ್ವಾಮಿ. ಮನೆ ಒಂದು ಶೌಚಾಲಯ ನಾನು 30 ವರ್ಷದಿಂದ ಈ ತರ ಇಡೀ ಮಂಗಳೂರು ಸುತ್ತಾಡಿಕೊಂಡು ಎಲ್ಲ ಇದು ನೋಡಿ. ಅಲ್ಲ, ತೊಕ್ಕೊಟ್ಟು ವಿಷಯ ಮಾತಾಡ್ಲಿಕ್ಕೆ ತೊಕ್ಕೊಟ್ಟು ಸಿಟಿ ಕಾರ್ಪೊರೇಷನ್ ಅಲ್ಲಿ ಬರುವುದಿಲ್ಲ. ಅದಕ್ಕೆ ಆ ತೊಕ್ಕೊಟ್ಟಿನಲ್ಲಿ 7 ಕೋಟಿ ಏನಿದೆ ಅದು ನಗರಸಭೆಗೆ ಸಂಬಂಧಪಟ್ಟಿದೆ. ನೋಡಿ, ಡ್ರೈನೇಜ್ ಲೀಕೇಜ್ ಹೇಳ್ತಾರಲ್ಲ, 100 ಕೋಟಿ ಬರುವಾಗ ಮೊದಲು ಕಾಂಕ್ರೀಟ್ ಒಯ್ದುಕೊಂಡೇ ಹೋದ್ರು. ಇವರು ಅದನ್ನು ಡಮ್ಮಿ ಲೈನ್ ಮಾಡಿ ಹೊಸ ಲೈನ್ ಮಾಡುವ ಪ್ರಾಜೆಕ್ಟ್ ಮಾಡಬೇಕಿತ್ತು. ಇದು 60 ವರ್ಷ ಮತ್ತೊಂದು ನಮ್ಮ ನಮ್ಮ ನಗರದಲ್ಲಿ ಒಂದು ಜ್ವಲಂತ ಸಮಸ್ಯೆ ಏನಂದ್ರೆ UGD ಅನ್ನ ಮಾಡಿದ್ರು ಇವರು ಸುಮಾರು 340 ಕೋಟಿ ರೂಪಾಯಿ ಅದೇ UGD. ನೋಡಿ, ಅದರಲ್ಲಿ ಒಂದು ಸಮಸ್ಯೆ ಇದೆ. JR ಲೋಬೋ ಅವರೇ ಮಾಡಿರುವಂತದ್ದು. ಅದು ಹೇಗೆ ಮಾಡಿದ್ದಾರೆ ಅಂದ್ರೆ, ಎಲ್ಲಿ ನೋಡಿ ಮಣ್ಣಿರುವಂತಹ ಜಾಗದಲ್ಲಿ ಪೈಪ್ ಹಾಕಿದ್ದಾರೆ, ಎಲ್ಲಿ ಅಂದ್ರೆ ಕನೆಕ್ಟಿಂಗ್ ಇಂಟರ್ ಕನೆಕ್ಟಿಂಗ್ ಎಲ್ಲ ಯಾವುದು ಕೂಡ UGD ಆಗ್ಲಿಲ್ಲ. ಎಲ್ಲಿ ಬಂಡೆ ಕಲ್ಲು ಸಿಗುತ್ತೆ ಅಥವಾ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಏರಿಯಾ ಸಿಗುತ್ತೆ ಅಲ್ಲಿ ಕನೆಕ್ಟ್ ಮಾಡಿ ಇದನ್ನ ಕನೆಕ್ಟ್ ಮಾಡದೆ ಇದ್ದ ಕಾರಣ ಇವತ್ತು ಡ್ರೈನೇಜ್ ಆಗಲಿ ಅಥವಾ ಮಳೆ ನೀರು ಮೇಲೆ ಬರುವುದಾಗ್ಲಿ ಇದೆಲ್ಲವೂ ಸಮಸ್ಯೆ. ಆ ಕಾರಣಕ್ಕೋಸ್ಕರ UGD ನಿಜವಾಗಿ ನಾವು ಹೇಳೋದಲ್ಲ, ಕಾಂಗ್ರೆಸ್ಸಿನ ನಗರಾಭಿವೃದ್ಧಿ ಸಚಿವರಾಗಿರುವಂತ ರೋಷನ್ ಬೇಗ್ ಇಲ್ಲಿ ಬಂದ್ರು ಒಂದು ದಿವಸ. ಈ ಇಡೀ UGDಯಲ್ಲಿ ಒಂದು ಅವ್ಯವಹಾರ ನಡೆದಿದೆ ಅಂತ ಹೇಳುವಂಥದ್ದನ್ನು ತನಿಖೆ ಮಾಡಬೇಕು ಅಂತೇಳಿ BJP ಮಿನಿಸ್ಟರ್ಗಳು ಹೇಳಿದ್ದಲ್ಲ, ಅದೇ ಕಾಂಗ್ರೆಸ್ಸಿನ ಮಿನಿಸ್ಟರ್ ಹೇಳಿರುವಂತಹದ್ದು. ಅದು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅವ್ಯವಹಾರ ನಡೆದಿದೆ ಅಂತೇಳಿ, ಅದು ಇಂಟರ್ ಕನೆಕ್ಟ್ ಆಗಲಿಲ್ಲ. ನೋಡಿ, ನಾವು ಪಂಪೆಲಲ್ಲಿದೆ, ನೀವೀಗ ಅಭಿಷೇಕ್ ಅವರು ತೊಕ್ಕೊಟ್ಟಿಗೆ ಹೋದ್ರು, ನಾವು ಬಿಡಿ ಪಂಪೆಲ್ ನಮ್ಮದೇ ಈ ನಗರ ಪಾಲಿಕೆಯದ್ದು. ಅಲ್ಲಿ ನಗರ ಪಾಲಿಕೆಯಲ್ಲಿ UGD ಆಗಿದೆ, ಪಂಪೆಲಲ್ಲಿ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ UGD ಇಂಟರ್ ಕನೆಕ್ಟ್ ಆಗ್ಲಿಲ್ಲ. ನಾಗುರಿಯಲ್ಲಿ ಡ್ರೈನೇಜ್ ಇಲ್ಲ, UGD ಇಲ್ಲ, ಇವಾಗ್ಲೂ ಇಲ್ಲ. ಅದು ನೆನಪಿರ್ಲಿ ನಮಗೆ. ನೋಡಿ, ಇಷ್ಟು ವರ್ಷದ ಅವಧಿಯಲ್ಲಿ ಸರ್ ದಾಮಾರಿದ ಬಗ್ಗೆ ಒಂದು ಹೇಳ್ತೇನೆ. ಇಷ್ಟು ವರ್ಷದ ಅವಧಿಯಲ್ಲಿ 2 ವಾಕ್ಯ. ಇಷ್ಟು ವರ್ಷದ ಅವಧಿಯಲ್ಲಿ ದಾಮ ರಸ್ತೆಗಳು ಒಂದೇ ಕಾಂಟ್ರಾಕ್ಟರ್ ಸುಮಾರು 10 ವರ್ಷಕೊಂಡು ಮಾಡಿದ್ದಾರೆ. ನಾನು ಹೆಸರು ಹೇಳುವುದಿಲ್ಲ. ಇತ್ತ ಕಳಪೆ ಅಂತ ಹೇಳಿದರೆ ಮಂಗಳೂರು ಇವತ್ತು ಕಾಂಕ್ರೀಟ್ ಇದ್ದ ಕಾರಣ ಮೇನ್ ರೋಡ್ಗೆ ಇವತ್ತು ಸ್ವಲ್ಪ ಹೊಂಡ ಇಲ್ಲ. ಅಲ್ಲ, ಕಾಂಕ್ರೀಟ್ ಮಾಡಿದ್ದೆ ಆ 200 ಕೋಟಿ ಅಡುಗೆಯಿಂದಲ್ಲ ಇವರು ಬಿಟ್ಟದ ಕಾಂಟ್ರಾಕ್ಟ್ ಅನ್ನು ನೋಡದೆ. ನೋಡಿ, ಕಾಂಕ್ರೀಟ್ ಇವರ ಕಾಲದಲ್ಲಿ ಆಗಿದೆ. ಮಂಗಳೂರಲ್ಲಿ ಕಾಂಕ್ರೀಟ್ ಇದು ನೀರು ಒಳಗಡೆ ಟೆಂಟ್ ಆಗ್ತಾ ಇದೆ, ಹೊರಗಡೆ ಬರುವ ನೀರು. ಕಾರ್ಪೊರೇಷನ್ ಕದನ ಮುಂದುವರಿಯುತ್ತಾ ಒಂದು ಸಣ್ಣ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮಾತಾಡ್ತಾ ಇದ್ವಿ, ಚರ್ಚೆಯನ್ನ ಮಾಡ್ತಾ ಇದ್ವಿ. ಹೇಳಿದ್ರು ಬಹಳಷ್ಟು ಒಂದು ಗಮನಿಸಬೇಕು. ಮಂಗಳೂರಲ್ಲಿ ನಾವು ಕೂಡ ಸುತ್ತಾಡುವರೆ, ಆದ್ರೆ ಇವತ್ತು ಎಷ್ಟೋ ಸಾವಿರ ಪಾಲಿಗೆ ಮಂಗಳೂರು ಮಹಾನಗರ ಪಾಲಿಕೆ ಒಳಗಿರ್ತಕ್ಕಂಥ ರಸ್ತೆಗಳು, ಅದು ಮಣ್ಣಗುಡ್ಡೆ ಆಗಿರ್ಬೋದು, MG ರೋಡ್ ಆಗಿರ್ಬೋದು, ಲಾಲ್ಬಾಗ್ ಆಗಿರ್ಬೋದು, ಎಲ್ಲಾ ರಸ್ತೆಗಳು ನಮ್ಗೆ ಗೊತ್ತಿರೋ ಪ್ರಕಾರ ಒಳ್ಳೆದಾಗಿದೆ. ಡ್ರೈನೇಜ್ ಸಮಸ್ಯೆ ಇದೆ ಸರ್, ಅದಕ್ಕೆ ಅಬ್ಜೆಕ್ಷನ್ ಇದೆ. ನೋಡಿ, ಅದಕ್ಕೆ ನಂದು ಅಬ್ಜೆಕ್ಷನ್ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಟೈಮಲ್ಲಿ ಆದದ್ದಲ್ಲ. 200 ಕೋಟಿಯ ಅನುದಾನ BJP ಅವರು ಕೊಟ್ಟದ್ರಿಂದ ಕಾಂಕ್ರೀಟೈಸ್ ಆಗಿರುವಂತದ್ದು ಮಂಗಳೂರಲ್ಲಿ. ಸರ್ 5 ವರ್ಷ ಮಾಡಿದ್ದು ಇವತ್ತು ಮಂಗಳೂರಿನ ಕಾಂಕ್ರೀಟ್ ರಸ್ತೆ ಬಗ್ಗೆ ನೀವು ಮಾತಾಡಬೇಡಿ. ಅದು ಬಿಜೆಪಿಯ ಒಂದು ಕೊಡುಗೆ ಮಂಗಳೂರಿಗೆ. ಗೌತಮ್ ಅವರೇ, ಈಗ ದಯವಿಟ್ಟು ಬರ್ತೇನೆ ಆಯ್ತಾ. ಮತ್ತೊಂದು ಉಳ್ಳಾದ ವಿಷಯ ಮಿತ್ರ ನಾನು ಹೇಳಿದ್ದು ಉದಾಹರಣೆ ಕೊಟ್ಟಿರುವಂತದ್ದು ಆಯ್ತಾ. ಪಂಪೆನಲ್ಲಿ ಕೂಡ ಇಂಥ ಹಲವಾರು ಸಮಸ್ಯೆಗಳಿದೆ ಆಯ್ತಾ. ಸಿಟಿ ಕಾರ್ಪೊರೇಷನ್ ಬರೋದು. ಎರಡನೇದಾಗಿ ಇವರು ಹೇಳಿದ್ರು ಕ್ಲಾಕ್ ಟವರ್ ಬಗ್ಗೆ ಮಾತಾಡಿದ್ರು. ಇವತ್ತು ಕ್ಲಾಕ್ ಟವರ್ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತದ್ದು ಸರಿ, ಅದಕ್ಕೆ ಖರ್ಚು ದುಂದು ವೆಚ್ಚ ಅಂತ ಒಪ್ತಾರೆ. ಹಾಗಾದ್ರೆ ಯೂನಿಟ್ ಆಫ್ ಸ್ಟ್ಯಾಚ್ಯೂ ಅಂತ ಒಂದು ಮಾಡಿ ಅಲ್ಲಿ 2,500 ಕೋಟಿಯನ್ನ ನೀರಿಗೆ ಹಾಕಿದ್ರು. ಸರ್, ಅಲ್ಲಿಗೆ ಹೋಗ್ಬೇಡಿ. ಒಂದು ನಿಮಿಷ ಸರ್, ನೀವು ಅಲ್ಲಿ ಹೋದ್ರೆ ನಾವು ಡೆಲ್ಲಿಗೆ ಹೋಗ್ತೇವೆ. ನೀವು ಗುಜರಾತ್ಗೆ ಹೋದ್ರೆ ನಾವು ಡೆಲ್ಲಿಗೆ ಹೋಗ್ತೇವೆ. ಹೋಗ್ಬೇಡಿ. ಇಲ್ಲಿ ಚರ್ಚೆ ಇರುವಂತಹದ್ದು ಮಂಗಳೂರು ಮಹಾನಗರ ಪಾಲಿಕೆ. ಸರಿ, ಇದು ತಪ್ಪು ಅಂತ ನೋಡಿ, ಅದೇ ಕೂಡ ನೋಡಿ ಅಭಿಷೇಕ್ ಅವರೇ, ಅಭಿಷೇಕ್ ಅವರೇ, ಎಸ್. 2 ವರ್ಷ 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 2
ಕ್ಲಾಕ್ ಟವರ್ ಅನ್ನು ತೆಗೆದದ್ದು ಯಾಕೆ ಸರಿ ಹೇಳಿ? ಡಮುಲಿ ಸ್ವಾಮಿ ಒಂದು ಬಿಲ್ಡಿಂಗ್ ಗೆ ಎಷ್ಟು ಆಯ್ಕೆ ಇರ್ತದೆ ಒಂದು ಹೇಳ್ತೇನೆ. ಸರ್ ಗೌತಮ್ ಅವರೇ, ಸ್ವಾಮಿ ಒಂದು ಸ್ಟ್ರಕ್ಚರ್ ಗೆ ಇಷ್ಟು ವರ್ಷ ಅಂತ ಇರ್ತದೆ, ಅದು ನಾಳೆ ಕುಸಿದು ಬಿದ್ದು ಹೆಚ್ಚು ಕಮ್ಮಿ ಆಗ್ತದೆ. ಯಾರು ಮುಟ್ಕೊಂಡು ಸರ್ಕಾರದಿಂದ ಬಂದಿದೆ. ಗೌತಮ್ ಅವರೇ, ಈಗ 106 ಕೋಟಿ ಲೆಕ್ಕ ಕೊಡ್ತಾರಲ್ಲ ಎರಡು ಪಕ್ಷದವರು. ನಾನ್ ಕೇಳ್ತೇನೆ ಗೌತಮ್ ಅವರೇ, 106 ಕೋಟಿದು ಪ್ರಮುಖ ರಾಷ್ಟ್ರೀಯ ಪಕ್ಷದವರು 106 ಕೋಟಿ ಲೆಕ್ಕ ಕೊಡ್ತಾರೆ. ಈಗ ತಣ್ಣೀರ್ ಭಾವಂದ ಹಿಡಿದು ನಮ್ಮ ಕಸ್ಬಾ ಬೆಂಗಳೂರು ತನಕ ಹೋಗಿ, ಆ ಕಡೆ ಬಜಾಲ್ ಪಕ್ಕ ಹೋಗಿ, ಅವ್ರಲ್ಲೇನು ಮನುಷ್ಯರಲ್ವಾ? ಅಲ್ಲಿ ಒಂದು ಕಾರ್ ಹೋಗ್ಲಿಕ್ಕೆ 2 ಕಾರ್ ಪಾಸ್ ಆಗುದಿಲ್ಲ. ಇಡೀ ಬೆಂಗಳೂರಲ್ಲಿ ಎಷ್ಟು ಸಾವಿರ ಜನಸಂಖ್ಯೆ ಉಂಟು ಬೆಂಗಳೂರಿಂದ ತಣ್ಣೀರ್ ಭಾವ ತನಕ? ಅದ್ರ ಬಗ್ಗೆ ಅಲ್ಲಿ ಇರುವ ಮನುಷ್ಯ ಮೂಲಭೂತ ಸೌಕರ್ಯ, ಒಂದು ಚರಂಡಿ ಇಲ್ಲ, ಒಂದು ಲೈಟ್ ಇಲ್ಲ. ಈ 100 ಕೋಟಿಯಲ್ಲಿ ಎಲ್ಲಿ ಹೋಯ್ತು ದುಡ್ಡು? ಖಾಲಿ ಹಂಪನಕಟ್ಟೆ, ವೆಲೆನ್ಸಿಯಾ ಮತ್ತೆ ನಮ್ಮ ಮಂಗಳ ಸ್ಟೇಡಿಯಂ ಸುತ್ತಮುತ್ತ. ಆ ರೀತಿ ತಾರತಮ್ಯ ಆಗಬಾರ್ದು. ನಮ್ಮ ಈ ಕಡೆ ಕಂದ ಹಿಡಿದು ಕುದುರೆ ತನಕ ನೋಡಿ, ಒಂದು ಚರಂಡಿ ಇಲ್ಲ, ಪೈಪಲ್ಲಿ ನೀರು ಬರೋದಿಲ್ಲ. ಯಾಕೆ ಈ ರೀತಿ ತಾರತಮ್ಯ ಮಾಡ್ತಾರೆ ಸರ್? ದುಡ್ಡು ಎಲ್ಲಿ ಹೋಯ್ತು? ಅವ್ರು ಸಹ ತಟ್ಟಿ ತೆರಿಗೆ ಕಟ್ತಾರೆ, ಅವ್ರು ಸಹ ಒಟ್ಟಾಗ್ತಾರೆ. ಅಲ್ಲಿ ಕೇಳುವಂತಹ ಗಂಡಸ್ಥಾನ ಇರುವಂತಹ ಕಾರ್ಪೊರೇಟ್ಗಳಿಲ್ಲ. ಅದು 3 ಪಕ್ಷದಿಂದ ಅಲ್ಲಿ ಗೆದ್ದು ಹೋಗಿದ್ದಾರೆ. ಅವ್ರು ಮಾತಾಡುದಿಲ್ಲ. ಏಕೆಂದ್ರೆ ಇಲ್ಲಿ MLAಗಳ ಮತ್ತು ದೊಡ್ಡ ದೊಡ್ಡ ಪಕ್ಷಗಳ ಮಾಫಿಯಾ ಉಂಟು, ತೆರಿಗೆ ಹಣಗಳ ಸೋರಿಕೆ ಉಂಟು. ಅದರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಇರುವಂತಹ ಏಕೈಕ ಪಕ್ಷ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ, SDP. 6 ಕಾರ್ಪೊರೇಟರ್ಗಳು ಗೆದ್ದು ಆ 6 ವಾರ್ಡ್ ಅಲ್ಲಿ ಅಭಿವೃದ್ಧಿ ಮಾಡಿ ತೋರಿಸ್ತೇವೆ. ಇವರು ಸರಿಯಾಗಿ ಹೇಳಿದ ನೋಡಿ. ವಲೆನ್ಸಿಯಾದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆ ಮುಂದುಗಡೆ ಡಿವೈಡರ್ ಅಲ್ಲಿ ಲೈಟ್ ಕಂಬ ಬಂದಿದೆ, ಫ್ಯಾನ್ಸಿ ತಗೊಂಡು ಡಬ್ಬಿ ಹಾಕಿ ಉಂಟು, ಆಜಾದ್ ಬಿಸ್ಕಿಟ್ ಇದು ಇವರು ಹಾಕಿಸಿತ್ತು. ಮ್ಯೂಸಿಕ್ ಫೌಂಟನ್ ಮಂಗಳೂರಲ್ಲಿ ನೀರಿದ್ದು ಸಮಸ್ಯೆ, ಮ್ಯೂಸಿಕ್ ಫೌಂಟನ್ ಬೇಕಂತೆ. ತೆಗೆದ ಟವರ್ ಕ್ಲಾಕ್ ಗೆ ಇವರು ಸಮಜಾಯಿಸಿ ಮಾಡ್ತಾರೆ. ಪುನಃ ಟ್ರಾಫಿಕ್ ಅಡಚಣೆ ಅಂತೇಳಿ ತೆಗೆದ ಟವರ್ ಕ್ಲಾಕ್ ಮುಂಚಿದ್ದು. ಇವತ್ತು ಒಬ್ಬರ ಹತ್ರ 3 ಕಡೆ ಇದು ಟೈಮ್ ನೋಡ್ಬೋದು, 2 ಮೊಬೈಲ್ ಅಲ್ಲಿ, 1 ವಾಚ್ ಅಲ್ಲಿ. ಪುನಃ ಬೇಕಾ ಆ ಟೈಮ್ ನೋಡ್ಲಿಕ್ಕೆ? ಅಲ್ಲಿ ನಿಂತರೆ ಅವನ ಹೆಣ ವೆನ್ಲಾಕ್ ಅಲ್ಲಿ. ಆ ಟೈಮ್ ನೋಡ್ಲಿಕ್ಕೆ ನಿಂತವನ ಹೆಣ ವೆನ್ಲಾಕಿಗೆ ಹೋಗುವಾಗ 75 ಲಕ್ಷದ ಇವರಿಗೆ ಟವರ್ ಕ್ಲಾಕ್ ಬೇಕಾ? ಅದಕ್ಕಿಂತ CC ಕ್ಯಾಮೆರಾ ಹಾಕಿ ಮಾರ್ಗದಲ್ಲಿ ಕಸ ಬಿಸಾಡುವುದನ್ನು ಹಿಡಿಬಹುದಿತ್ತು. ಆ CC ಕ್ಯಾಮೆರಾದಲ್ಲಿ ಪಿಕ್ ಪಾಕೆಟ್ ನವರನ್ನು ಹಿಡಿಬಹುದಿತ್ತು ಈ CC ಕ್ಯಾಮೆರಾ ಹಾಕಿ. ರೈಲ್ವೆ ಸ್ಟೇಷನ್ಗೆ ನೋಡಿ, ಇವತ್ತು ನೀರು ಹೋಗ್ತಾ ಇದೆ. ಇವರ ಚರಂಡಿ ಆಗಲ್ಲ 3 ಫೀಟ್ ಇತ್ತು ಚರಂಡಿ ಇವರದು. ನೋಡಿ, ಇವರು ಮಂಗಳೂರು ಸ್ಮಾರ್ಟ್ ಮಾಡಿದ್ದಲ್ಲ, ಮಂಗಳೂರನ್ನು ಲಗಾಡಿ ತೆಗೆದದ್ದು. ಒಂದನೇದಾಗಿ ಹೇಳ್ತೇನೆ, ಇವತ್ತು ರೈಲ್ವೆ ಸ್ಟೇಷನ್ ವಿಚಾರಕ್ಕೆ ಬಂದ್ರು, ಅಲ್ಲಿ ಕೂಡ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರ ಅಥರೈಸೇಷನ್ ಬೇಕು. ಯಾಕೆ ಅಂತ ಹೇಳಿ ಅವರು ಬರುವಂತದ್ದು ಕೊಂಕಣ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತದೆ. ಅಲ್ಲಿಗೆ ನೀವು ಮಾತಾಡುವಾಗ ನಾನು ರೈಲ್ವೆ ಸ್ಟೇಷನ್ ಯಾರು ಅಂಡರ್ ಅಂತ ಹೇಳಿ ನನಗೆ ಗೊತ್ತುಂಟು. ನಾನು ನೀರು ಯಜಮಾನ್ ಅಂತ ಹೇಳಿ ಕೇಳುದು ರೈಲ್ವೆ ಸ್ಟೇಷನ್ ಬಾಗಿಲಿಗೆ. ಅದರ ನಂತರ ಇನ್ನೊಂದು ಇವರಿಗೆ ಹೇಳಿದರು, ಚರಂಡಿಗಳು ಇವತ್ತು ಒಂದು ಮಳೆಗಾಲಕ್ಕೆ 6-7 ಸಾರಿ ಶಾಲೆಯವರು ರಜೆ ಕೊಟ್ಟಿದ್ದಾರೆ. ಯಾರು? ಎಜುಕೇಶನ್ ಡಿಪಾರ್ಟ್ಮೆಂಟ್. ಇವರ ಬೇಜವಾಬ್ದಾರಿತನದಿಂದ ನೀರು ಯಾಕೆ ಮಾರ್ಗದಲ್ಲಿ ಬರ್ತದೆ? ನಾವು ಶಾಲೆಗೆ ಹೋಗ್ಲಿಲ್ವಾ? ನಾನು ಮತ್ತೆ ಬೋಳಂಗಡಿ ಹೋಗುವಾಗ ನಮ್ಗೆ ಇಷ್ಟು ರಜೆ ಸಿಕ್ಕಿದ್ಯಾ? ಇವತ್ತು 1 ಗಂಟೆ ಮಳೆ ಬಂದರೆ ಮಾರ್ಗದಲ್ಲಿ ನೀರು. ಹಣೆ ಮರ ಡೆವಲಪ್ಮೆಂಟ್ ಆಗುವಂತ ಇಲ್ಲಿ ವಿಚಾರ ಇರುವಂತದ್ದು ಮಂಗಳೂರು ಮಹಾನಗರ ಪಾಲಿಕೆಯ 2 ಪಕ್ಷಗಳು, ಅದು ಬಿಜೆಪಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಆಗಿರ್ಬೋದು. ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು 200 ಕೋಟಿ ಅನುದಾನ ತಂದ್ರಂತ ನಮ್ಮ ಜಿತೇಂದ್ರ ಕೋಟಿ ಅವರು ಹೇಳ್ತಿದ್ದಾರೆ. ನಾವು ಒಪ್ಕೋತೀನಿ, ತಂದಿದ್ದಾರೆ. ಆ ತಂದಂತಹ 200 ಕೋಟಿ ಕೇವಲ ಕಾಂಕ್ರೀಟೀಕರಣಕ್ಕೆ ಮಾಡಿದ್ದಾರೆ ಮಂಗಳೂರು ಪ್ರಮುಖ ರಸ್ತೆಗಳಲ್ಲಿ. ಎಲ್ಲಿ ಕಾಂಕ್ರೀಟ್ ಮಾಡಿದ್ರು ಅಲ್ಲಿ ನಮ್ಮ ಒಳಚರಂಡಿ ವ್ಯವಸ್ಥೆ ಮಾಡ್ಲಿಲ್ಲ. ಇವತ್ತು ಫುಟ್ಪಾತ್ ವ್ಯವಸ್ಥೆ ಮಾಡ್ಲಿಲ್ಲ. ಮಳೆ ಬಿದ್ದಂತ ಸಂದರ್ಭದಲ್ಲಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಮಳೆ ನೀರು ಬಂದ್ರೆ ಎಲ್ಲಿ ನುಗ್ತಿದೆ? ಅದು ಯಾರು ಹೊಣೆ ಅಂತ ನಾವು ಕೇಳಬೇಕಾಗ್ತದೆ. ಇನ್ನೊಂದು, ಇವತ್ತು ನಮ್ಮ ಅಭಿಷೇಕ್ ಅವರು ಹೇಳಿದ್ರು, ಅದು ನಾವು ಟಾಯ್ಲೆಟ್ ಮಾಡಿದ್ದೇವೆ, ಬೇರೆ ಇದು ಎಂತದು ನಮ್ಮ ಇಂದ್ರಿ ಕ್ಯಾಂಟೀನ್ ವಿಚಾರ, ಅದೆಲ್ಲ ಇಂದ್ರಿ ಕ್ಯಾಂಟೀನ್ ವಿಚಾರ ಬರೋದು ವಿಚಾರ. ಇವತ್ತು ಈ ಟಾಯ್ಲೆಟ್ ಕೂಡ ಇವತ್ತು ಮಾಡಿರೋದು ಸ್ಪಾನ್ಸರ್ ಬೈ ತಗೊಂಡಿದ್ದಾರೆ. ಅದು ನಮ್ಮ MRP ಅಲ್ಲೂ HP ಕಂಪನಿಯಿಂದ ಸ್ಪಾನ್ಸರ್ ಬೈ ತಗೊಂಡಿರೋದು. ಇವತ್ತು ಯಾಕೆ ಹೇಳ್ತಿರೋ ಅಂತ ಹೇಳಿದ್ರೆ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇವ್ರು ಮಾಡಿದ್ದೆ ಕಮಿಷನರ್ ದಂಧೆಗೋಸ್ಕರ ಮತ್ತು ಗುತ್ತಿಗೆದಾರರ ಉದ್ಧಾರ ಮಾಡ್ಲಿಕ್ಕೋಸ್ಕರ ಮಾಡಿದ್ದಾರೆ ಹೊರತು ಬೇರೆ ಏನು ಮಾಡ. ನಮ್ಮ ಜಿತೇಂದ್ರ ಕೋಟರ್ ಹೇಳ್ತೀವಿ, ಇವತ್ತು ಅವ್ರು ಹೇಳ್ತಿದ್ದಾರೆ, ನಮ್ಮ ಅಭಿಷೇಕ್ ಇವತ್ತು ಕ್ಲಾಕ್ ಟವರ್ ಮಾಡಿದಾರಲ್ಲ, ಸ್ಮಾರ್ಟ್ ಸಿಟಿ ಯೋಜನೆ ಕ್ಲಾಕ್ ಟವರ್ ಆಗಿರುವಂತದ್ದು. ಯಾಕೆ ಇವರು ಆ ಕಮಿಟಿಲಿ ಬಿಜೆಪಿ ಅವರು ಇಲ್ವಾ? ಬಿಜೆಪಿ
ಅದು ಸ್ಮಾರ್ಟ್ ಸಿಟಿ ಅಲ್ಲ, ಅದು ಸಿಟಿ ಕಾರ್ಪೊರೇಷನ್ ಮಾಡಿದ್ದು, ಅದು ಸ್ಮಾರ್ಟ್ ಸಿಟಿ ಅಲ್ಲ. Mayor pass ಸ್ಮಾರ್ಟ್ ಸಿಟಿ ಮಾಡಿದ್ದು. ಅಲ್ಲ ಅದು ಸ್ಮಾರ್ಟ್ ಸಿಟಿ ಅಲ್ಲ, ಅದು ಸ್ಮಾರ್ಟ್ ಸಿಟಿ ಅಲ್ಲ. ಒಂದ್ ನಿಮಿಷ ಅಲ್ಲಲ್ಲ, ಇಲ್ಲ ನೋಡಿ, ನಾನು ಹೇಳ್ತೇನೆ, ಕ್ಲಾಕ್ ಟವರ್ ಇಂದ AB ಶೆಟ್ಟಿ ಸರ್ಕಲ್ ವರೆಗೆ ಏನು ರೋಡ್ಗೆ ಇವರು ಈ 12 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ. ಇದು ಸ್ಮಾರ್ಟ್ ಸಿಟಿ ಅವರು, ಅದನ್ನ ನಾವು ಅಬ್ಜೆಕ್ಷನ್ ಮಾಡಿದ್ದೇವೆ. ನಮಗೆ ಈಗ ಇರುವಂತಹ ರಸ್ತೆ ಯಾವುದೇ ದುರಸ್ತಿ ಮಾಡುವಂತ ಅಗತ್ಯ ಇಲ್ಲ. ಅದಕ್ಕೆ ಹೊಸ ನೀವು ರಸ್ತೆ 12 ಕೋಟಿಯನ್ನು ಇಡಬೇಡಿ ಅಂತ ಹೇಳುವಂತವ್ರು ನಾವು. ಅದಕ್ಕೆ ಕ್ಲಾಕ್ ಟವರ್ ಸ್ಮಾರ್ಟ್ ಸಿಟಿಯಲ್ಲಿ ಬರಲ್ಲ, ಅಲ್ಲಿಯ ರೋಡ್ ಮಾತ್ರ ಬರುತ್ತೆ. ಅದನ್ನು ಕೂಡ ಅಬ್ಜೆಕ್ಷನ್ ಮಾಡಿ ಇಟ್ಟಿದ್ದೇವೆ ನಾವು. ಇಲ್ಲಿ ಒಂದು ವಿಚಾರನ ಅರ್ಥ ಸ್ಮಾರ್ಟ್ ಮಾಡಬೇಕು. ಸಿಟಿಯಲ್ಲಿ ಪ್ರೇಮನಾಥ ಶೆಟ್ಟಿ ಅವರು ಬಿಜೆಪಿ ಕಾರ್ಪೊರೇಟರ್ ಅವರು ಮೆಂಬರ್ ಅಬ್ಜೆಕ್ಷನ್ ಮಾಡಿದ್ದಾರೆ. ಅದನ್ನು ಆಗಿನ ಸ್ಮಾರ್ಟ್ ಸಿಟಿ MD ಅವರು ಒಪ್ಲಿಲ್ಲ, ಅಗತ್ಯ ಇಲ್ಲ ಅಂತ. ಅಂದ್ರೆ ಕ್ಲಾಕ್ ಟವರ್ನಾಗೆ ಅಲ್ಲಿ ಆ ರಸ್ತೆ 12 ಕೋಟಿದು ಬೇಡ ಅಂತ ಹೇಳಿದ್ದಾರೆ. ಅದು ಸರಿ. ಅದು ಅಲ್ಲಿ ಆಯ್ತು, ಆ ಕಮಿಟಿಯಲ್ಲಿ ಪಾಸ್ ಆಗ್ಲಿಲ್ಲ. ಹೌದು, ಕೌನ್ಸಿಲಿಗೆ ಬರುವಾಗ ಅಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದದ್ದು ಯಾರು? ಅಲ್ಲಿ ತಾನೇ ಮಾಡ್ಬೋದು ಚರ್ಚೆ. ಕೌನ್ಸಿಲಿಂಗ್ ಬರೋ ಕೂಡ ಅನುದಾನ ಪಾಸ್ ಮಾಡುವ ಅಭಿಪ್ರಾಯ ಕೊಡಬೇಡಿ. ಅಲ್ಲಿ ಅನುದಾನ ಪಾಸ್ ಆಗೋದು ಕೌನ್ಸಿಲಿಂಗ್ ಬರಬೇಕು ಅನುದಾನ ಮಾಡಿದ್ದಕ್ಕೆ ನಾವು ಕಾರಣ ಅಲ್ಲ. ನಿಮ್ಮಲ್ಲಿ ಇದ್ರಲ್ಲ ನಿಮ್ಮ ಕಾರ್ಪೊರೇಟ್ ನಿಮ್ಮ ದುಂಡು ವೆಚ್ಚಕ್ಕೆ ಅಲ್ಲ, ನಿಮ್ಮ ದುಂಡು ವೆಚ್ಚಕ್ಕೆ ಬಿಜೆಪಿ ಕಾರಣ ಆಗುದಿಲ್ಲ. ನೋಡಿ, ಒಬ್ರು ಶಾಸಕರಾಗಿ ಒಬ್ರು ಆಡಳಿತವನ್ನ ಹಿಡಿದಂತ ನಿಮ್ಮ ಪಕ್ಷ ಯಾವ್ದು ಅಗತ್ಯ ಸಾರ್ವಜನಿಕರಿಗೆ ನೋಡ್ಬೇಕು. ಸರ್ ಕೊಟ್ಟಾರಿ ಅವರೇ, ನಾನು ಒಂದೇ ಹೇಳ್ತೇನೆ ನೋಡಿ, ಇವರು ಅವರ ಮ್ಯಾನಿಫೆಸ್ಟೋದಲ್ಲಿ ನಾವು ವಾರ್ಡ್ ಕಮಿಟಿ ಮತ್ತೆ ಏರಿಯಾ ಸಭಾ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ. ಇವರ ಮ್ಯಾನಿಫೆಸ್ಟೋದಲ್ಲಿ ಒಂದೇ ಒಂದು ವಾಕ್ಯ ಇಲ್ಲ, ಅಂದ್ರೆ ನಾವು ಬೇಕಾದಾಗೆ ಹಣ ಖರ್ಚು ಮಾಡ್ತೇವೆ, ಯಾರು ನಮ್ಮನ್ನು ಪ್ರಶ್ನೆ ಮಾಡುದು ಬೇಡ. ಇದು ಇವರ ಉದ್ದೇಶ. ಇವ್ರು ಹೇಳ್ತಾರೆ ವಾರ್ಡ್ ಕಮಿಟಿ ಮಾಡ್ಬೇಕು ಅಂತ ಹೇಳಿ. ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಶಾಂತಿ ಸಮಿತಿ ಮಾಡಿದಾಗೆ ಅಲ್ಲ. ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಇದೆ. ಆಯ್ತಾ, ಎರಡನೇದಾಗಿ ಹೇಳ್ತೇನೆ, ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದಾಗ ಕಸ ನೀರಾವರಿ ಬಗ್ಗೆ ನಾನು ಹೇಳ್ತೇನೆ. ನೋಡಿ, ಪ್ರಣಾಳಿಕೆ ವಿಷಯದಲ್ಲಿ ಮಾತಾಡೋದಾದ್ರೆ ಇವತ್ತು ನಾನು ಕಾಂಗ್ರೆಸ್ಸಿಗರಿಗೆ ಒಂದು ಪ್ರಶ್ನೆ ಮಾಡ್ತೇನೆ. ಇವರು ಆಡಳಿತ ಹಿಡಿಯುವುದಕ್ಕಿಂತ ಮುಂಚೆ ಒಂದು ಪ್ರಣಾಳಿಕೆಯನ್ನ ಇವರು ಬಿಡುಗಡೆ ಮಾಡಿದ್ರು. ಆ ಪ್ರಣಾಳಿಕೆಯಲ್ಲಿ ಇವರು ಅನೇಕ ಏನು ಯೋಜನೆಗಳನ್ನ ಜನರಿಗೆ ಕೊಡ್ತೇವೆ ಅಂತ ಹೇಳುವಂತ ಭರವಸೆಯನ್ನ ನೀಡಿದ್ರು. ಅದರಲ್ಲಿ ಯಾವ್ದಾಗಿದೆ ಅಂತ ಹೇಳುವಂತದ್ದನ್ನ ಜನರಿಗೆ ಇವತ್ತು ಕಾಂಗ್ರೆಸ್ನವರು ತಿಳಿಸ್ಲಿ. ನಾನು ಯಾವ್ದಾಗ್ಲಿಲ್ಲ ಅಂತ ಹೇಳುವಂತದ್ದು ನಾನು ತಿಳಿಸ್ತೇನೆ. ಯಾವ್ದಾಗಿ ಅಲ್ಲಲ್ಲ, ಈ 5 ವರ್ಷದ ಹಿಂದೆ ಇವರು ಆಡಳಿತ ಚುಕ್ಕಾಣಿ ಹಿಡಿಬೇಕಾದ್ರೆ ಒಂದು ಪ್ರಣಾಳಿಕೆಯನ್ನು ಜನರಿಗೆ ಕೊಟ್ಟಿದ್ದಾರೆ. ಆ ಪ್ರಣಾಳಿಕೆಯಲ್ಲಿ ಕೆಲವೊಂದು ಭರವಸೆಗಳನ್ನ ಕೊಟ್ಟಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಿದೆ ಅಂತ ನೀವು ಫಸ್ಟ್ ನಮಗೆ ಹೇಳಿ. ತುಂಬೆ ನೀರಿನ ಡ್ಯಾಮಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನ ಕ್ಲಿಯರೆನ್ಸ್ ಮಾಡುವಂಥದ್ದು ಅದಾಗಿದೆ. ಆಯ್ತಾ, ಆಗಿದೆ. ನೀರಿನ ವಿಚಾರಕ್ಕೆ ಬರ್ತೇನೆ. ಕ್ಲೀನ್ ಅಲ್ಲಿ ನೀರು ಪ್ಯೂರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಇತ್ತು, ಪ್ಯೂರಿಫಿಕೇಶನ್ ಮಾಡ್ತೇವೆ, ಎಕ್ವಾ ಅನ್ನ ಇನ್ಸ್ಟಾಲ್ ಮಾಡ್ತೇವೆ ಅಂತ ಅದು ಕೂಡ ಆಗಿದೆ. ಇವತ್ತು ನೀರು ಸುಮಾರು 20 to 40% ಅಷ್ಟು ನೀರು ಪ್ಯೂರಿಫಿಕೇಶನ್ ಅಲ್ಲಲ್ಲ, ಪ್ಯೂರಿಫಿಕೇಶನ್ ತಮಿಳುನಾಡಲ್ಲಿ ದ್ರಾವಿಡ ಪಕ್ಷಗಳು ಒತ್ತಡ ಹಾಕಿ 6 ಕಡೆ ಸಮುದ್ರ ನೀರು ಪ್ಯೂರಿಫಿಕೇಶನ್ ತಂದಿದ್ದಾರೆ. 6 ಕಡೆ ಇಷ್ಟೆಲ್ಲ ಒಂದು ತಾಲೂಕೆ ಆಗಿಲ್ಲ ನಮ್ಮ ಕರ್ನಾಟಕಕ್ಕೆ. ತಮಿಳುನಾಡು 6 ಕಡೆ ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡಿ ಕುಡಿಯುವ ನೀರು ಶುದ್ಧೀಕರಣದ ಪ್ರಾಜೆಕ್ಟ್ 6 ಬಂದಿದೆ. ಇಲ್ಲಿ ಇಷ್ಟೆಲ್ಲ ಇದ್ದು ಒಂದು ತರಲಿಕ್ಕೆ ನೀರಿನ ತೆರಿಗೆಯನ್ನ ಇಳಿಸ್ತೇವೆ ಮತ್ತು ಪ್ರಾಪರ್ಟಿ ಟ್ಯಾಕ್ಸ್ ಏನ್ ಹಾಕಿದಿರಿ ಅದನ್ನ ಕೂಡಲೇ ನಾವು ರದ್ದು ಮಾಡ್ತೇವೆ ಅಂತ ನೀವು ಕಳೆದ ಪ್ರಣಾಳಿಕೆಯಲ್ಲಿ ನೀವು ಭರವಸೆ ಕೊಟ್ಟಿದ್ದೀರಿ. ಅದಾಗಿದ ಆಗ್ಲಿಲ್ಲ. ಅದು ಸರಿ, ಕೊಟ್ಟಾರಿ ಅವರು ಇದಕ್ಕೆ ನಾನು ಇನ್ನೊಂದು ಹೇಳ್ತೇನೆ. ಇಲ್ಲಿ ಬೇರೆ ಚುನಾವಣೆಗಳಾಗುವಾಗ ಕೂಡ ಪಕ್ಷಗಳು ಪ್ರಣಾಳಿಕೆ ಕೊಡ್ತಾರೆ. ಇದು ಪ್ರಣಾಳಿಕೆಯನ್ನು ಇವರು ಇಂಪ್ಲಿಮೆಂಟ್ ಮಾಡೋದು ಅಥವಾ ಬಿಜೆಪಿ ಅವರು ಇಂಪ್ಲಿಮೆಂಟ್ ಮಾಡೋದು ಅಥವಾ JDS ಮಾಡೋದು ಯಾವಾಗ ಹೇಳಿದ್ದಾರೆ? ಮತ ಕೊಟ್ಟವ ಕೋರ್ಟಿಗೆ ಅವರಿಗೆ ಕೊಂಡೋಗ್ಬೇಕು. ನಮ್ಮ ಪ್ರಣಾಳಿಕೆ ಪ್ರಕಾರ ಇವರು ನಡೆಯಲಿಲ್ಲ ಅಂತೇಳಿ ಅಲ್ಲಿ ತನಕ ಬುದ್ಧಿ ಬರುವುದಿಲ್ಲ, ಸುಳ್ಳೇ ಹೇಳಿಕೊಂಡು ಹೋಗುದು. ಇದು ಎಲ್ಲಾ ಪಕ್ಷದವರಿಗೆ ಅನ್ವಯ ಆಗ್ತದೆ. ಎಲ್ಲಾ ಪಕ್ಷದವರು ಸುಳ್ಳು ಹೇಳಿಕೊಂಡು ಅಂದ್ರೆ ವೋಟ್ ಕ್ಯಾಚ್ ಮಾಡ್ಬೇಕಲ್ಲ, ವೋಟ್ ಬರ್ಬೇಕಲ್ಲ. 2 ಎಕ್ಸಾಂಪಲ್ ಹೇಳ್ತಾರೆ. ಒಂದು ಸೆಂಟ್ರಲ್ ಮಾರ್ಕೆಟ್, ಇಡೀ ಮಂಗಳೂರಲ್ಲಿ ಒಳ್ಳೆ ಸೆಂಟ್ರಲ್ ಮಾರ್ಕೆಟ್ ಇದೆ. ಇಲ್ಲ ಬಸ್ ಸ್ಟ್ಯಾಂಡ್, ನಮ್ಮ ಹಂಪನಕಟ್ಟೆ ಹಳೆ ಬಸ್ ಸ್ಟ್ಯಾಂಡ್ ಹೇಗೂ ಅಲ್ಲಿ ಅನ್ನೋದು ಗುಜರಿ ಆಯ್ತು. ಇನ್ನೊಂದು ಈಗಿನ ಹಾಕಿ ಗ್ರೌಂಡ್ ಅಲ್ಲಿ ಇರೋ ಬಸ್ ಸ್ಟ್ಯಾಂಡ್ 10 ವರ್ಷದಿಂದ 2 ಪಕ್ಷದವರು ಹೇಳ್ತಿದ್ದಾರೆ ಪಂಪೆ ಹೈವೇ ಹತ್ರ ಬಸ್ ಸ್ಟ್ಯಾಂಡ್ ಮಾಡ್ತೇವೆ ಅಂತ. 10 ವರ್ಷ ಪಾಲೆಮಾರ್ ಇರುವಾಗ ಸ್ಟಾರ್ಟ್ ಮಾಡಿದ ಹಾಡು ಇವತ್ತಿನ ತನಕ ಒಂದು ರಿಕ್ಷಾ ನಿಲ್ಲಕ್ಕೆ ಪಾರ್ಕ್ ಆಗಿಲ್ಲ ಅಲ್ಲಿ. ಮತ್ತೆ ಈ 100 ಕೋಟಿ ಬಗ್ಗೆ ಯಾಕೆ ಮಾತಾಡ್ತಿದ್ದೆ? ದಯವಿಟ್ಟು ಮತ್ತೊಂದು ನಗರಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಹೇಳಿದರೆ ಅದರಷ್ಟು ಅಪಮಾನ ಇಲ್ಲ ನಗರಕ್ಕೆ. ಯಾಕೆ ಮಾಡಿಲ್ಲ ಅಂತ ಹೇಳ್ತೇನೆ. ಬಸ್ ಸ್ಟ್ಯಾಂಡ್ ಆಗುದ್ರಲ್ಲಿ
ಆಟದ ಮೈದಾನದು ಬಸ್ ಸ್ಟ್ಯಾಂಡ್ ಅಲ್ಲ, ಹಾಕಿ ಗ್ರೌಂಡ್, ಇಲ್ಲಿಗಲ್ ಹಾಕಿ ಗ್ರೌಂಡ್, ಹಾಕಿ ಗ್ರೌಂಡ್. ಒಂದು ಮಾತ್ರ ಅಲ್ಲ, ನೆಹರು ಮೈದಾನ ಕೂಡ ಹೌದು, ಇಡೀ ನೆಹರು ಮೈದಾನ, ಫುಟ್ಬಾಲ್ ಮೈದಾನ, ಹಾಕಿ ಗ್ರೌಂಡ್, ಇದನ್ನೆಲ್ಲ ವೈಯಕ್ತಿಕ ಆಸ್ತಿ. ಆಸ್ತಿ. ಹೌದು. ಅಲ್ಪುಗ ಫ್ಯಾಮಿಲಿಯವರು ಕ್ರೀಡಾ ಉದ್ದೇಶಕ್ಕೆ ಕೊಟ್ಟದ್ದು. ಅದನ್ನು ಶುರುವಿಗೆ ಮುರಿದದ್ದೇ ಕಾಂಗ್ರೆಸ್ ಟೌನ್ ಹಾಲ್ ಕಟ್ಟಿ. ಕರೆಕ್ಟ್. ನೋಡಿ, ಡೆವಲಪ್ಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ಡೆವಲಪ್ಮೆಂಟ್ ಮಾಡುವಂತ ಗೋಳಂಗಡಿ ಸರ್, ಸಂದರ್ಭದಲ್ಲಿ ಯಾರು ಮತ್ತೆ ಬೇರೆ ರೂಪದಲ್ಲಿ ಗೋಳಂಗಡಿ ಸರ್ ಕೊಟ್ಟಿರ್ತಾರ ಅದನ್ನ ಬಳಕೆ ಮಾಡೋದಕ್ಕೆ ಅಧಿಕಾರ ಇದೆ. ಯಾವ್ದು ಇಲ್ಲಿ ಮಾಡಿಲ್ಲ. ಬೋಳಂಗಡಿ ಸರ್ ಅವರ ಪಾಯಿಂಟಿಗೆ ನಾನು ಪೂರಕವಾಗಿ ಮಾತಾಡ್ತೇನೆ. ಇವತ್ತು ಸಿಟಿ ಒಳಗಡೆ ಇಡೀ ಟ್ರಾಫಿಕ್ ಸಮಸ್ಯೆ ಆದದ್ದು ಪಾರ್ಕಿಂಗ್ ಇದು ಈ ಕಾಂಗ್ರೆಸ್ನವರಿಂದಾಗಿ. ಪಾರ್ಕಿಂಗ್ ಏರಿಯಾಕ್ಕೆ ಡೋರ್ ನಂಬರ್ ಕೊಟ್ಟರು, ಪಾರ್ಕಿಂಗ್ ಏರಿಯಾಕ್ಕೆ ಡೋರ್ ನಂಬರ್. ಹೋಗಿ ಪಪ್ಪಾಸ್ ಕಡೆಯಲ್ಲಿ ಹೋಗಿ, ನೀವು ಒಂದ್ ನಿಮಿಷ ಪಪ್ಪಾಸ್ ಕಡೆಯಿಂದ ಹೋಗಿ, ಅಲ್ಲಿ ಪಾರ್ಕಿಂಗ್ ಅಲ್ಲಿದೆ ಪಾರ್ಕಿಂಗ್ ಕಡೆ ಹೋಗಿ ಆಯ್ತಾ. ಇವತ್ತು ಪಾರ್ಕಿಂಗ್ ಕಡೆ ಹೋಗಿ, ನೀವು ಪಪ್ಪಾಸ್ ಕಡೆಯಿಂದ ಹೋಗಿ, ಪಪ್ಪಾಸ್ ಕಡೆಯಿಂದ ಹೋಗಿ, ಅಲ್ಲಿ ಪಾರ್ಕಿಂಗ್ ಕೊಟ್ಟಿದೆ, ಅಲಾಟ್ಮೆಂಟ್ ಆಗಿದೆ, ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ ತಮ್ಮ ಗಮನಕ್ಕೆ. ಪಪ್ಪಾಸ್ ನ ಬದಿಯಲ್ಲಿ ನೀವು ಹೋಗಿ. ಒಂದು ಬೈಕ್ ಕಾಂಗ್ರೆಸ್ ಮಾತ್ರ ಅಲ್ಲ, ಅದಕ್ಕೆ ಇವರು ಕೂಡ ಇದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಧಿಕಾರ ಸಂದರ್ಭ ಪಾಲಿಕೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ, ಕಾನೂನು ಉಲ್ಲಂಘನೆ ಆಗಿದೆ, ಬಿಲ್ಡರ್ ಪರವಾಗಿದ್ದಾರೆ, ಬಿಲ್ಡಿಂಗ್ ಅನ್ನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ. ಎಂಜಿ ರೋಡ್ ಹೋಗಿ, ಎಂಜಿ ರೋಡ್ ಅಲ್ಲಿ ಯಾವ್ದಾದ್ರು ಒಂದು ಬಿಲ್ಡಿಂಗ್ ಅಲ್ಲಿ ನಿಮ್ಗೆ ಇದುಂಟು ಅಂತ ಹೇಳಿ ನೋಡುವ. ಇವ್ರು ಪಬ್ಬಾಸ್ ಹತ್ರ ಕೊಟ್ಟಿದ್ದಾರೆ, ರೋಡ್ ಬದಿ ಕೊಟ್ಟಿದ್ದಾರೆ. ಯಾಕೆ ಪಬ್ಬಾಸ್ ಅಲ್ಲಿ ಬಿಲ್ಡಿಂಗ್ ಇದೆ, ನಾನು ಹೇಳಕ್ ಕೇಳಿ. ನಿಮ್ ಪಬ್ಬಾಸ್ ಹತ್ರ ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತುಂಟ ನಿಮ್ಗೆ? ಆ ಪಾರ್ಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಬಸ್ಗಳು ಬರ್ತವೆ, ಅಲ್ಲಿ ಮಕ್ಕಳು ಯಾವ್ದಾರು ಇಳಿದ ತಕ್ಷಣ ಉಂಟಲ್ಲ, ಕಿರಿದಾಗಿರುವಂತ ರಸ್ತೆ, ಒಂದು ಬಸ್ಸು ಮತ್ತು ಒಂದು ಕಾರು ಹೋಗುವಂತ ಸಂದರ್ಭದಲ್ಲಿ ಒಂದು ಹೀಗೆ ಕಾರುಗಳು ನಿಲ್ಕೋತಾವೆ. ಅಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ಅವೈಜ್ಞಾನಿಕವಾಗಿ ಇದನ್ನು ಕ್ರಾಸ್ ಪಟ್ಟಿ ತರ ಎಲ್ಲ ಮಾಡಿ ನಿಲ್ಸಿದ್ದಾರೆ. ಯಾಕೆ ಅಂತ ಹೇಳೋದು ಅಂತ ಹೇಳಿದ್ರೆ, ಮೊದಲು ಮಂಗಳೂರು ಮಹಾನಗರ ಪಾಲಿಕೆ ಯಾವುದೇ ಪಾರ್ಟಿ ಆಗಿರ್ಲಿ, ನಾನಾಗಿರ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಆಗಿರ್ಲಿ, ನಾವು 50 ವರ್ಷದ ಯೋಜನೆಯನ್ನು ರೂಪಿಸ್ಕೋಬೇಕು. ಕಾಂಕ್ರೀಟ್ ಆದ ತಕ್ಷಣ ಮಂಗಳೂರು ಉದ್ಧಾರ ಆಗಲ್ಲ. ಕಾಂಕ್ರೀಟ್ ಆಗ್ಬಿಟ್ರೆ ಮಂಗಳೂರು ಆಗಲ್ಲ. ನಾವು ಮಂಗಳೂರಿಗೆ ಯಾರು ಹೊರಗಡೆ ಬಂದ್ರೆ, ನಮ್ಗೆ ಆಗ್ಲಿ ಮಂಗಳೂರು ಬಂದ್ರೆ ನಮ್ಗೆ ರೂಟ ಗೊತ್ತಾಗೋದಿಲ್ಲ. ಅದೇ ನೀವು ಬೆಂಗಳೂರು ಮೈಸೂರಿಗೆ ಹೋಗಿ ಸೂಚನಾ ಫಲಕ ಕೊಟ್ಟಿರ್ತಾರೆ, ಸ್ಥಳೀಯ ಎಂಎಲ್ಎಗಳು ಮತ್ತೆ ಬಿಲ್ಡರ್ ಮಾಫಿಯಾದ ಕಮಿಷನ್ ತಕೊಂಡು ಬೇಸ್ಮೆಂಟ್ ಅಲ್ಲಿ ಅಂಗಡಿ ಮಾಡಿದ್ದಾರೆ. ಇದು ಯಾರು ಕೇಳಿದ್ದಾರೆ? ಅಲ್ಲಿ ಸುಲಭ ಸರ್, ಮೈಸೂರು ನೋಡಿ, ನಾನೆಲ್ಲ ಸರಿಯಾಗಿ ಮೋರ್ ದನ್ 50% ಮಲ್ಟಿ-ಸ್ಟೋರಿ ಬಿಲ್ಡಿಂಗ್ ಸಮಸ್ಯೆಗಳು ಕೂಡ ಇದೆ. ಮತ್ತೆ ವಾಪಸ್ ಬರ್ತೀನಿ, ಒಂದು ಸಣ್ಣ ಬ್ರೇಕ್ ತಗೊಂಡು ಎಸ್ ಕಾರ್ಪೊರೇಷನ್ ಕದ ಮುಂದುವರಿತು, ಒಂದು ಸಣ್ಣ ವಿರಾಮ. ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅತಿಥಿಗಳಿದ್ದಾರೆ. ಎಲ್ಲ ಪ್ರಮುಖವಾಗಿ ಅಭಿವೃದ್ಧಿ ವಿಚಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಯಾಕಾಗಿತ್ತು, ಯಾಕಾಗ್ಲಿಲ್ಲ ಅನ್ನುವಂತಹ ವಿಚಾರಗಳು, ಅಂದ್ರೆ ಹೇಗೆ ಯೋಜನೆಗಳು ರೂಪುಗೊಳ್ಳಬೇಕಿತ್ತು, ಏನಾಗಿದೆ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನೀರಿನ ವಿಷಯ ಬರುವಾಗ ರೆಡಿಮೇಡ್ ಇರೋದು ಆನ್ಸರ್ ಏನ್ ಗೊತ್ತಾ? ತುಂಬೆ. ಕಸ ವಿಲೇವಾರಿ ಬಗ್ಗೆ ರೆಡಿಮೇಡ್ ಆನ್ಸರ್ ಪಚ್ಚನಾಡಿ. ಇದು ಬಿಟ್ಟು ಪರ್ಯಾಯ ಆಲೋಚನೆ ಇಲ್ಲ. ಓಕೆ, ಇವತ್ತು ಥಿಂಕಿಂಗ್ ಇಲ್ಲ. ಮತ್ತೆ ಹೇಳ್ತಾರೆ 106 ಕೋಟಿ ಲೆಕ್ಕ, ಅಲ್ಲಿ ದುಡ್ಡು ಎಲ್ಲಿ ಬಂದು ಮನೆಯಿಂದ ಉಂಟಲ್ಲ, ಈ ವ್ಯಾಜ್ಯಗಳನ್ನ ಕೊಂಡೋಗ್ಲಿಕ್ಕೆ ವೆಹಿಕಲ್ ಅನ್ನ ಮಾಡಿರ್ತಕ್ಕಂಥದ್ದು ಅದು ನಮ್ಮ ಪಕ್ಷ ಆಡಳಿತ. ಎಲ್ಲ ವ್ಯವಸ್ಥೆಗಳಿದ್ರು ಕೂಡ 100 ರೂಪಾಯಿಯನ್ನ ಕೊಟ್ಟು ಅದನ್ನ ಕರೆಕ್ಟ್ ಸಿಸ್ಟಮ್ಯಾಟಿಕ್ ಕೊಂಡೋಗ್ಲಿಕ್ಕೆ ಎಷ್ಟೋ ಜನ ಎದ್ದು ಮುಂದೆ ನೋಡ್ತಿದ್ದಾರೆ. ಆಯ್ತಾ, ಇಲ್ಲದೇನಿಲ್ಲ. ಇವತ್ತು ಅದನ್ನ ಕೊಂಡೋಗ್ಲಿ ಮನೆಗೆ ಕಲೆಕ್ಟ್ ಮಾಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಕೊಂಡೋಗ್ಲಿ ರಸ್ತೆ ಬದಿಯಲ್ಲಿ ಬಿಡಿಸೋದು ಅಗತ್ಯವೇ ಇಲ್ಲ. ಮನೆಯಿಂದ ಕಸ ದುಡ್ಡು ಕೇಳ್ತಾರೆ ಕಸಕ್ಕೆ. ಸ್ವಾಮಿ, 3 ಜನ ಬಿಡಿ, ರಿಸಿಟ್ ಕೊಡ್ತಾರೆ. ರಿಸಿಟ್ ಇದ್ರೆ ತಿಂಗಳಿಗೆ 1ನೇ ತಾರೀಕು ಬಂದು ರಿಸಿಟ್ ಕಲೆಕ್ಟ್ ಮಾಡ್ತಾರೆ. ನಾವು ಕೂಡ ಕಟ್ಟುವವರೆ. ಆಯ್ತಾ, ರಿಸಿಟ್ ಇದ್ರೆ 45 ಕೋಟಿ ರೂಪಾಯಿ ಬಾಕಿ ಉಂಟು ಈಗ. ಯಾಕೆಂದ್ರೆ ನಿಮ್ಮ ಮಿಸ್ಮ್ಯಾನೇಜ್ಮೆಂಟ್ ಆಂಟೋನಿ ಅವರಿಗೆ ಅವ್ರು ಏನ್
ಮಾಡಿದ್ದಾರೆ, ಹಣ ಅವರ ಲಾರಿ ಮತ್ತೆ ಜೀಪ್ ಅನ್ನು ಕಡಿಮೆ ಮಾಡಿದ್ದಾರೆ. ಈಗ ವಾರಕ್ಕೆ 3 ದಿವಸ ಬರ್ತದೆ. ಟ್ಯಾಕ್ಸ್ ಹಾಕ್ತಿರಲ್ಲ, ಅದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಅಭಿಷೇಕ್ ಅವರೇ, ನಂದೊಂದು ಪ್ರಶ್ನೆ. ಜವಾಬ್ದಾರಿ ಕಾರ್ಪೊರೇಷನ್ ಅಲ್ವಾ? ಜನರಿಂದ ಅದಕ್ಕೆ ಆ ಕಸ ವಿಲೇವಾರಿಗೆ ಟ್ಯಾಕ್ಸ್ ಅನ್ನ ತಕೊಂಡು, ಅಲ್ಲಲ್ಲ ಕಸ ವಿಲೇವಾರಿಗೆ ನೀವು ಟ್ಯಾಕ್ಸ್ ಅನ್ನ ನೀವು ವಸೂಲಿ ಮಾಡಿ, ತ್ಯಾಜ್ಯ ತೆಗಿಲಿಕ್ಕೆ ನೀವು ಟ್ಯಾಕ್ಸ್ ಅನ್ನ ವಸೂಲಿ ಮಾಡಿ ಜನರಿಂದ 45 ಕೋಟಿ ರೂಪಾಯಿ ಆಂಟನಿ ಮ್ಯಾನೇಜ್ಮೆಂಟ್ ವೇಸ್ಟ್ ನವರಿಗೆ ಯಾಕೆ ಇಟ್ಟಿದ್ದೀರಿ? ಹಾಗಾದ್ರೆ ನೀವು ಜನರಿಂದ ತಕೊಂಡ ಹಣ ಎಲ್ಲಿಗೆ ಹೋಯ್ತು? ಖಂಡಿತವಾಗ್ಲೂ ಬೇಕಷ್ಟು ಕೊಟ್ಟಿದ್ದೇವೆ. ಬಾಕಿ ಇಟ್ಟಿದೆ ಅಂತ ಹೇಳಿದ್ದಾರೆ. ಇವತ್ತು ಬಿಲ್ ಪಾಸ್ ಆಗುದು ತಮ್ಗೆ ಗೊತ್ತಿದೆ. ಸರ್ಕಾರದಲ್ಲಿ ಯಾವಾಗಲೂ ಕೂಡ ಅವತ್ತಿನ ಬಿಲ್ ಪಾಸ್ ಬಿಲ್ ಅವತ್ತಿನ ಅವತ್ತು ಪಾಸ್ ಆದ ಇತಿಹಾಸ ಇದೆಯಾ? ಇವತ್ತಿನ ನಾಳೆ ಪಾಸ್ ಆದ ಇತಿಹಾಸ ಇದೆಯಾ? ಖಂಡಿತವಾಗ್ಲೂ 5 ವರ್ಷ ಇಲ್ಲ, 5 ವರ್ಷ ಕೋಟಿ ಸಾಲ ಇದೆ ಅಂತ ಮುಂದೆ ಹೇಳ್ತೇನೆ, ಪೆಂಡಿಂಗ್ ಇದೆ. ಅದನ್ನು ಮುಂದೆ ಬರುವ ದಿನಗಳಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಲ್ವಾ ಅಂತ ಪ್ರಶ್ನೆ. ಟ್ಯಾಕ್ಸ್ ಎಷ್ಟು ಜನ ಅಪ್ ಟು ಡೇಟ್ ಕಟ್ತಾರೆ ಸ್ವಾಮಿ? ನಾನು ಕೇಳುವಂತದ್ದು ಒಬ್ಬ ನಾಗರಿಕ ಜವಾಬ್ದಾರಿ ಬಿಡ್ತಾರಾ? ಖಂಡಿತವಾಗಿ ಇವತ್ತು 7 ವರ್ಷದ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಾಕಿ ಇದೆ. ಅದೇ ಟ್ಯಾಕ್ಸ್ ಹಣವನ್ನು ಸರ್ ನಾನು ಸರಿ ವಿವರಿಸ್ತೇನೆ. ಅದೇ ಟ್ಯಾಕ್ಸ್ ಹಣವನ್ನು ಇವರು ಡೈವರ್ಟ್ ಮಾಡಿದ್ದಾರೆ ಗಡಿಯಾರ ಗೋಪುರಕ್ಕೆ, ಮತ್ತೆ ಈಗ ಫುಟ್ಪಾತ್ಗೆ ಕಲ್ಲರ್ ಟೈಲ್ಸ್, ಮತ್ತೆ ಟೈಲ್ಸ್ ರಾತ್ರಿ 1 ನಿಮಿಷ ರಾತ್ರಿ ಟೈಲ್ಸ್ ಅಲ್ಲೇ ಬಿಟ್ಟು ನಾನು ಅಟ್ಟಿ ಟೈಲ್ಸ್ ಅವರು ಸೆರಾಮಿಕ್ ಕಂಪನಿದು ರಾತ್ರಿ ಹೊತ್ಕೊಂಡು ಹೋದ್ರೆ ಹೋದ್ರು, ಕಾಂಟ್ರಾಕ್ಟರ್ಗೆ ಬಿದ್ದೋಗ್ಲಿಲ್ಲ, ಬಿಲ್ ಪಾಸ್ ಆಗ್ತದೆ. ಕೇಳ್ತೇನೆ, ರಾತ್ರಿಯಿಂದ ಬೆಳಿಗ್ಗೆ ರಾತ್ರಿ ಡೆವಲಪ್ಮೆಂಟ್ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ತಂದಿಡ್ತಾರೆ. ಅದನ್ನು ನೋಡಿ ಬಿಜೆಪಿ ಹೋಗ್ತಾ ಇರೋದು ಎಸ್ ಎಸ್ ಆಸ್ಪತ್ರೆ ಒಂದು ಫುಟ್ಪಾತ್ ಕೆಲಸ ಮಾಡ್ಲಿಕ್ಕೆ 1 ವರ್ಷ ಇವರಿಗೆ ಇಬ್ಬರು ಗೌತಮ್ 10 ವರ್ಷದ ಲೆಕ್ಕ ತಗೊಂಡು ಮಂಗಳೂರು 5 ವರ್ಷ ಅವರ ಆಡಳಿತ 5 ವರ್ಷದ್ದು ಎಷ್ಟು ನೀವು ಮೊಹಲ್ಲಾ ಕ್ಲಿನಿಕ್ ಮಾಡಿದ್ದೀರಿ, ಎಷ್ಟು ಸಹ ಆಸ್ಪತ್ರೆ ಮಾಡಿದ್ದೀರಿ, ಸಣ್ಣ ನಮ್ಮ ಆಸ್ಪತ್ರೆಗಳು ಮತ್ತೆ ಕಾರ್ಪೊರೇಷನ್ ಕಾಲೇಜ್ ಹೋಗ್ತದೆ. ಮಲೇರಿಯಾ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಮಲೇರಿಯಾ ರೋಗ ಇರೋದು ಮಂಗಳೂರು ತಾಲೂಕಲ್ಲಿ. ಅದನ್ನು ನಿಯಂತ್ರಣ 10 ವರ್ಷದಲ್ಲಿ ಮಾಡಿದ್ದೀರಾ? ಡೆಂಗಿ ನಿಯಂತ್ರಣ ಮಾಡಿದ್ದೀರಾ? 10 ವರ್ಷದ ಲೆಕ್ಕ ತಕೊಂಡು ಜನರು ಓಟ್ ಹಾಕ್ಬೇಕು. ಪರಸ್ಪರ ಆರೋಪ ಪ್ರತ್ಯಾರೋಪ ಹಾಕಿದ್ರೆ ಸಹ ಇಲ್ಲಿ ಸಮಸ್ಯೆ ಪರಿಹಾರ ನಾನು ಹೇಳ್ತೇನೆ. ಕದ್ರಿ ಹಳೆ ಮಾರ್ಕೆಟ್ ಬೋಳಂಗಡಿ ಅವರೇ, ಕದ್ರಿ ಹಳೆ ಮಾರ್ಕೆಟ್ ಹೆರಿಗೆ ಆಸ್ಪತ್ರೆಯನ್ನು ಇವರು ಮಾರ್ಕೆಟ್ ಮಾಡಿದ್ರು. ಅದರಲ್ಲಿ ಮೇಲೆ ಬರ್ದಿತ್ತು ಕದ್ರಿ ಹೆರಿಗೆ ನಮ್ಮ ಕಾಂಗ್ರೆಸ್ ಆಫೀಸ್ ಇತ್ತು ಬದಿಯಲ್ಲಿ. ಇವರ ಮನೆ ಇನ್ನೆಲ್ಲಿ ಮೊಹಲ್ಲಾ ಕ್ಲಿನಿಕ್ ಡೆವಲಪ್ಮೆಂಟ್ ಇವತ್ತು 3 ಮಾರ್ಕೆಟ್ಗಳ ಆಯ್ತಾ 3 ಮಾರ್ಕೆಟ್ ಆಗಿದ್ರೆ ನಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥ. ಹೌದು, ಮಾರ್ಕೆಟ್ ಮಾಡಿ ಗೊತ್ತಿದ್ರೆ ಅದರ ಟೆಂಡರ್ ಕೊಡ್ಲಿಕ್ಕೂ ಕೂಡ ಗೊತ್ತಿದೆ. ಅದು ಸ್ವಾಮಿ ಇಲೆಕ್ಷನ್ ಆಯ್ತದೆ, ಇಲ್ಲಿ ಡಿಸಾಲ್ವ್ ಆಗಿತ್ತು, ಕೋರ್ಟ್ಗೆ ಹೋಗಿದೆ, ಎಷ್ಟು ಟೈಮ್ ಆಯ್ತು, ಕಾಮಗಾರಿ ಪೂರ್ಣಗೊಂಡ ಜಾಗ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳಿ. ಬರ್ತೇನೆ ಕದ್ರಿ ಬರ್ಗಿಗೆ ಬರ್ತೇನೆ. ಇವತ್ತಿಗೂ ಹೋಗ್ತಾರೆ ಸಂಜೆ ಹಿರಿಯರು ರಿಟೈರ್ ಆಫೀಸರ್ಗಳು ಅಲ್ಲಿ ಹೋಗ್ತೀವಿ, ಅದ್ರ ಯೂಸ್ ಮಾಡ್ತಿಲ್ವಾ? ಇಲ್ಲ ಅಂದ್ರೆ ನೀವು ಕಳೆದ 1 ವರ್ಷ ಮಾತಾಡಬೇಡಿ. ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟದ್ದು. ಆಗ ಸಿಟಿ ಕಾರ್ಪೊರೇಷನ್ ಅಲ್ಲ, ಆಗ ಅದು ಸಿಟಿ ಕಾರ್ಪೊರೇಷನ್ 1 ಪೈಸೆಗೆ ಹೋಗುದಿಲ್ಲ ಅಂತ ನೀವು ಹೇಳುದು. ಹೌದಾ? ಸಿಟಿ ಕಾರ್ಪೊರೇಷನ್ ನಾನು ಹೋಗ್ತದಿಲ್ಲ ಅಷ್ಟೇ, ಹೋಗ್ತದೆ ಇಲ್ವಾ? ಜನಗಳಿಗೆ ತಪ್ಪದಾಗಿ ತಿಳಿಬೇಡಿ, ಹೋಗ್ತದೆ ಇಲ್ವಾ? ಅಲ್ಲ ನಾನು ಅದು ಮ್ಯಾನೇಜ್ಮೆಂಟ್ ತೋಟಗಾರಿಕೆ ಇಲಾಖೆ ಮತ್ತೆ ಅಲ್ಲಿಗೆ ಬರ್ತದಲ್ಲ ಅನುದಾನ, ಅಲ್ಲಿ ಅಮೃತ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆ ಮಾತ್ರ ಅದು ಮಹಾನಗರ ನೋಡ್ಕೊಳ್ಳೆ ಮಾತ್ರ ತೋಟಗಾರಿಕೆ. ಆದ್ರೆ ಅದನ್ನ ಏನು ಕಾಮಗಾರಿ ಮಾಡಬೇಕು
ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಅದನ್ನ ಅವ್ರ ಹತ್ರ ಅಪ್ರೋಡ್ ತಗೊಂಡು ಮಾಡುವಂತದ್ದು ಮಹಾನಗರ ಪಾಲಿಕೆ. ಸರ್ ಇಲ್ಲಿ ಕೇಳಿ ಸರ್, ಇಲ್ಲಿ ಇವಾಗ ನಾವು ಹೇಳ್ತಿದ್ದಾರೆ ಯಾಕೆಂತ ಅಭಿಷೇಕ್ ನೋಡಿ ಸರ್, ಜಿತೇಂದ್ರ ಸರ್, ನಾವು ಇಲ್ಲಿ ಪ್ರತ್ಯಾರೋಪ ಮಾಡಿದ್ರೆ ಏನು ಇಲ್ಲ. ಯಾಕಂತ ಹೇಳಿದ್ರೆ ನಾವು ಕೇವಲ ಮಾತಾಡ್ತಿರೋದೇ ಇವಾಗ, ಯಾಕೆಂದ್ರೆ ನಾನು ಒಬ್ಬ 22ನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾನು ಹೇಳೋದು ನನಗೂ ತುಂಬಾ ಬೇಸರ ಆಯ್ತು. ನಾನು ವಾರ್ಡ್ ಹೋಗುವಂತ ಸಂದರ್ಭದಲ್ಲಿ ನಾವು ಮಾತಾಡೋದು ಕೇವಲ ನೀವು ಅವರು ನಮ್ಮ ಸರ್ ಹೇಳ್ದಾಗೆ, ನಮ್ಮ SDP ಸರ್ ಹೇಳ್ದಾಗೆ ನಮ್ಮ ಹಂಪನಕಟ್ಟೆ, ಪಳ್ಳಿ ರೋಡು, ಶಿವಬಾಗು, ನಮ್ಮ ಇಲ್ಲಿ MG ರೋಡ್ ಬಗ್ಗೆ ಮಾತನಾಡ್ಲಿಕ್ಕೆ ಸರ್ 60 ವಾರ್ಡು ಕೂಡ ಅದೇ ತರ ಮಾಡ್ಬೇಕು. ಅದು ನಮ್ಮ ಆ ಭಾವನೆ. ಯಾಕೆ ನಾನು ಒಬ್ಬ ಯುವಕ ಆಗಿ ನಾನು ವಾರ್ಡಿಗೆ ಹೋದ ಸಂದರ್ಭದಲ್ಲಿ ಸರ್, ನಮ್ಮ ಈ ಕದ್ರಿಪದ 22ನೇ ಕದ್ರಿಪದ ವಾರ್ಡ್ಗೆ ಹೋದಾಗ ಸರ್, ಏನು ನಾವು ಅಲ್ಲಿ ನಮ್ಮ ಏಜೆ ಬಾರೆಬೆಳಗೂರು, ಅಲ್ಲಿ ಬಸ್ಸು ವ್ಯವಸ್ಥೆ ಇಲ್ಲ, ಒಂದು ಆ ವೃಕ್ಷ ಹೋಗೋದಿಲ್ಲ, ಡ್ರೈನೇಜ್ ಸಮಸ್ಯೆ, ಮಲೇರಿಯಾ ಸಮಸ್ಯೆ, ಕುಡಿಯ ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಸುಮ್ಮನೆ ಅದಿದೆ. ನಾವ್ ಹೇಳೋದೇನಂದ್ರೆ ನಾವು 60 ವಾರ್ಡನ್ನು ಕೂಡ ನಾವು ಸ್ವಚ್ಛ ಮಂಗಳೂರು, ಸ್ವಚ್ಛ ಇದಾಗಿ ಭಾರತ ಆಗಿ ನೋಡ್ಬೇಕು, ಮತ್ತೆ ಎಲ್ಲಾ ವಾರ್ಡಿಗೂ ಕೂಡ ಸಮಾನವಾದಂತ ಅಭಿಷೇಕ್ ಹೇಳಿದ್ರು ನೋಡಿ ಸರ್, ನೀವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ, ತ್ಯಾಜ್ಯ ಒಳಗೆ ಗಾಡಿ ಎಲ್ಲ ಬಿಟ್ರಿ ಸರ್. ಮಂದರ ನನ್ ಗೊತ್ತಿರೋ ಪ್ರಕಾರ ಯಾವ್ದಾದ್ರು ಸಿಟಿ ಕಾರ್ಪೊರೇಷನ್ ಒಳಗಡೆ ಕಸ ಡಬ್ಬಿಂಗ್ ಯಾರ್ಡ್ ಇದೆ ಅದು ಮಂಗಳೂರು ಅಂತ ನಾನು ಅನ್ಕೋತೀನಿ. ಇದು ನಿನ್ನೆ ಇತಿಹಾಸದಿಂದ ಎರಡನೇದು, ಇವತ್ತು ನಾವು ಎಲ್ಲಾದ್ರೂ ಅಕ್ವಿಸಿಷನ್ ಹೋದಾಗ ಅದಕ್ಕೆ ಎಗೇನ್ಸ್ಟ್ ಮಾಡುವಂತದ್ದು ಯಾರು? ಯಾರು ಒಂದು ಹೋರಾಟ ಮಾಡೋದು? ಅಲ್ಲಿ ಜಾಗ ತೆಗಿಬಾರ್ದು, ಎಕ್ವೈರ್ ಮಾಡಬಾರ್ದು ಅಂತ ಹೇಳಿ ಹೋರಾಟ ಮಾಡುವಂತದ್ದು ಯಾರು? ಇದನ್ನು ಇಲ್ಲಿ ಹೊರಗಡೆ ಬಾವು ಇಟ್ಕೊಂಡು ಪ್ರತಿಭಟನೆ ನೋಡಿ, ಅಧಿಕಾರ ತರುವಂತದ್ದು ಜನಗಳಿಗೆ ಬಿಟ್ಟಂತ ವಿಚಾರ. ಕಾರ್ಪೊರೇಟರ್ ಕೂಡ ಇದೆ, ಹಿಡ್ಕೊಂಡು ಬರುವಂತದ್ದು ಕಾರ್ಪೊರೇಟರ್ಗೆ ಬಿಟ್ಟು. ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಕಾರ್ಪೊರೇಟರ್. ಅಭಿಷೇಕ್ ಅವರೇ, ಒಂದು ಪ್ರಶ್ನೆ, ತ್ಯಾಜ್ಯಕ್ಕೆ ಸಂಬಂಧಪಟ್ಟಾಗಿರುವಂತಹ ಸಮಸ್ಯೆಗಳು, ಯಾಕಂತ ಹೇಳಿದ್ರೆ ಇದು ಈಗ ಆಗಿರುವಂತಹ ವಿಚಾರ ಅಲ್ಲ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ದಿನಗಳಲ್ಲಿ ಸಮಸ್ಯೆ ಇನ್ನಷ್ಟು ಹೆಚ್ಚಳ ಆಗುತ್ತೆ. ಇದಕ್ಕೆ ಯಾರು ಹೊಣೆಗಾರರು? ಇಡೀ ತ್ಯಾಜ್ಯ ಹರಿದು ಬಂತಾಯ್ತಾ, ಇಮಿಡಿಯೇಟ್ ಆಗಿ ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ UT ಖಾದರ್ ವಿಧಾನಸೌಧದಲ್ಲಿ ಹೇಳಿದ್ರು. ಆಯ್ತಾ, ಆಕ್ಷನ್ ಪ್ಲಾನ್ ಮಾಡಬೇಕು ಅಂತ ಹೇಳಿ ಎಲ್ಲಿಗೆ ಹೋದ್ರು? ಶಾಸಕರಿದ್ದದ್ದು ಯಾರು ಇಲ್ಲಿ? ಇಲ್ಲೇ ಶಾಸಕರು ಯಾರು? ಯಾರ ಕ್ಷೇತ್ರಕ್ಕೆ ಒಳಪಟ್ಟು ಬರ್ತಾರೆ? ಅಲ್ಲ, ನಾನು ಹೇಳೋದು ಕಾರ್ಪೊರೇಷನ್ ವಿಷಯ, ಮಾತಾಡೋದು ಕಾರ್ಪೊರೇಷನ್ ವಿಷಯ. ಆಕ್ಷನ್ ಪ್ಲಾನ್ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತಾ, ಮಾಡ್ಬೋದಿತ್ತಲ್ಲ, ಸರ್ಕಾರ ಇದೆ, ಸರ್ಕಾರ ಇದೆ, ಶಾಸಕರಿದೆ, ಮಾಡ್ಬೋದಿತ್ತು. ಆಯ್ತು, ಅದು ಆಗಿಲ್ಲ ಬಿಡಿ. ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿ ಲ್ಯಾಂಡ್ ಮಾಡಬಾರ್ದು, ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ರೆ ನಾನು ಒಂದು ಕೇಳ್ತೀನಿ, ನೀವೊಂದು ಲ್ಯಾಂಡ್ ತೋರಿಸಿ ಎಲ್ಲಿ ಮಾಡ್ಬೇಕು ಅಂತ ಹೇಳಿ, ಅಲ್ಲಿ ಮಾಡ್ಲಿಕ್ಕೆ ನಮ್ಮಿಂದ ಸರ್ಕಾರ ಯಾವ್ದಿರೋದು? ಅಭಿಷೇಕ್ ಅವರೇ, ನಿಮ್ಮ 5 ವರ್ಷದ ಸಿಟಿ ಕಾರ್ಪೊರೇಷನ್ ಆಡಳಿತ ಸಂದರ್ಭದಲ್ಲಿ ನಿಮ್ಮ ಸರ್ಕಾರ ಯಾರಿದ್ದದ್ದು, ಅಲ್ಲಲ್ಲ ಮತ್ತೆ MLA ಯಾರಿದ್ದದ್ದು ಕೇಳಿದ್ರಲ್ಲ, ಸರ್ಕಾರ ಇದ್ದದ್ದು ಕಾಂಗ್ರೆಸ್ ಸಿದ್ದರಾಮಯ್ಯ, ಒಂದ್ ನಿಮಿಷ MLA ಅವರು ಇದ್ದದ್ದು JR ಲೋಬೋ ಅವರು. ಮತ್ತೆ ಯಾರಿಗೆ ನೀವು ಹೇಳುದು? ಸ್ವಾಮಿ, ನೀವು ಯಾರಿಗೆ ಹೇಳುದು? ಅಲ್ಲ, ನೀವು MLA ಯಾರು? ನಿಮ್ಮದವರೇ ಇದ್ದದ್ದು, ಸರ್ಕಾರ ಯಾರ್ದು? ನಿಮ್ದೇ ಇದ್ದದ್ದು 5 ವರ್ಷ. ನಿಮ್ಮ ಅಧಿಕಾರ, ನಿಮ್ಮ ಅಧಿಕಾರದ ಸಂದರ್ಭದಲ್ಲಿ ಯಾರಿದ್ರು? ನೀವು ಯಾರಿಗೆ ಮಾತಾಡ್ತೀರಿ? ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ನಗರಸಭೆ ಆ ಜಾಗವನ್ನು ಪರ್ಚೇಸ್ ಮಾಡಿದ್ದೆ ತ್ಯಾಜ್ಯ ಹಾಕ್ಲಿಕ್ಕೆ. ಹೌದು ಸ್ವಾಮಿ, ಅದನ್ನು ನಡೆದು ಆಗ ಡೆವಲಪ್ಮೆಂಟ್ ಆಗಿಲ್ಲ. ನಾನು ಹೇಳ್ತೇನೆ, ಆಗ ಜನನಿಗಡ ಪ್ರದೇಶ, ಜನಗಳ ಬರ್ತಿಲ್ಲ ಇತ್ತು, ಡೆವಲಪ್ಮೆಂಟ್ ಆದಾಗ ಅದಕ್ಕೆ ಪರ್ಚೇಸ್ ಮಾಡಿದ್ದು, ಅದನ್ನು ಹೇಳ್ತಿದ್ದೇನೆ. ಅದಕ್ಕೆ ಅಲ್ಲಿ ಪರ್ಚೇಸ್ ಮಾಡಿದ್ದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಬಿಜೆಪಿಯಿಂದ ಕೂಡ ಪ್ರಶ್ನೆಯನ್ನು ತ್ಯಾಜ್ಯ ಸಂಬಂಧಪಟ್ಟ ಹಾಗೆ ಏನು ಈಗಾಗಲೇ ಮುಖ್ಯಮಂತ್ರಿಗಳು ಬಂದಿದ್ರು, ಅವರಿಗೆ ಒಂದು ಪರ್ಯಾಯದ ವ್ಯವಸ್ಥೆಯನ್ನ ಮಾಡ್ಬೇಕಂತ ಹೇಳಿದ್ರು. ಆದ್ರೆ ಇನ್ನೂ ಕೂಡ ಅಲ್ಲಿ ಸಮಸ್ಯೆಗಳು ಹಾಗೆ ಇದೆ ಅನ್ನುವಂತ ಮಾತುಗಳು ನೋಡಿ. ಕಳೆದ 1 ವರ್ಷದಿಂದ ಸಿಟಿ ಕಾರ್ಪೊರೇಷನ್ ಆಡಳಿತ ಇರ್ಲಿಲ್ಲ, ನಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು. ಖಂಡಿತ. ಅಲ್ಲ ಇಷ್ಟ
ಇರ್ಲಿಲ್ಲ ಅದನ್ನ ಹೇಳಿದ್ ನಾನು. ಅವ್ರು ಹೇಳೋದು ಹೇಗೆ ಗೊತ್ತಿಲ್ಲ ಸರ್, ಹೇಳಿ ಸರ್, ಅವ್ರು ಅಲ್ಲ, ಒಂದ್ ನಿಮಿಷ ಸರ್, ನಾನು ಅದನ್ನ ಕೇಳಿದೆ ಅವ್ರು ಏನ್ ಹೇಳ್ತಿರೋದು ಗೊತ್ತುಂಟಾ? ನೀವ್ ಹೇಳಿದ್ಕೆ 45 ಕೋಟಿ ಆಂಟೋನಿಗೆ ಹಣ ಕೊಟ್ಟಿಲ್ಲಲ್ಲ, ಅದಕ್ಕೆ ನಾವು 1 ವರ್ಷದಿಂದ ಅಧಿಕಾರ ಇಲ್ಲ, ಅದಕ್ಕೆ ಪೆಂಡಿಂಗ್ ಇಲ್ಲ ಅಂತ ಅವ್ರು ಹೇಳೋದು. ಸ್ವಾಮಿ, ಆಂಟನಿ ವೆಸ್ಟ್ ಯಾವಾಗ ನೀವು ಅಲ್ಲ ಗುತ್ತಿಗೆ ಅಲ್ಲಲ್ಲ ಸರಿ, ಆಂಟನಿ ಮ್ಯಾನೇಜ್ಮೆಂಟ್ ಅಲ್ಲ ಒಂದ್ ನಿಮಿಷ, ಆಂಟನಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಕಳೆದ 1 ವರ್ಷದ ಹಿಂದೆ ನೀವು ಗುತ್ತಿಗೆ ತಗೊಂಡದ್ದು ಅಲ್ಲ 5 ವರ್ಷ ಮುಂಚೆ ಅದನ್ನೇ ಈಗ 45 ಕೋಟಿ ರೂಪಾಯಿ 1 ವರ್ಷದಲ್ಲ ಸ್ವಾಮಿ, ನೀವು ಕರೆಕ್ಟ್ ಕೇಳಿ. ಅದು 1 ವರ್ಷದಲ್ಲ, 4 ವರ್ಷದಿಂದ ಅದು ಪೆಂಡಿಂಗ್ ಉಂಟು. ನಾನು ನಿಮ್ಗೆ ನೆಕ್ಸ್ಟ್ ಡಿಬೇಟ್ ಇದ್ರೆ ನಾನು ವಿತ್ ಪ್ರೂಫ್ ಕೊಡ್ತೇನೆ ನಿಮ್ಗೆ ಗೊತ್ತಿಲ್ಲ ಅದು ಹಿಂದಿನ ಭಾಷೆ, 1 ವರ್ಷದ ಭಾಷೆ ಅಲ್ಲ, ಒಂದು ವರ್ಷದ ಭಾಷೆ ಅಲ್ಲ. ನಾನು ಮೇಜರ್ ಸಮಸ್ಯೆ ಹೇಳ್ತೇನೆ, ಇನ್ನೊಂದು ಮೇಜರ್ ಸಮಸ್ಯೆ. ಮಂಗಳೂರು ನಗರ ಪಾಲಿಕೆ ಆಗಿ 30 ವರ್ಷ ಆಯ್ತು. ಇವತ್ತಿಗೆ 100 ರಸ್ತೆಗಳ ಪೈಕಿ ರಾಜ ರಸ್ತೆ, ಓಣಿ ಎಲ್ಲ ಸೇರಿಸಿ 50% ರಸ್ತೆಗಳಿಗೆ ಹೆಸರಿಲ್ಲ, ನೇಮ್ ಬೋರ್ಡ್, ನಾಮಫಲಕ. ಮೊನ್ನೆ ಒಬ್ಬ ಕಳ್ಳ ನಮ್ಮ ಮನೆ ಹತ್ರವೇ ಚೇನ್ ಹಿಡ್ಕೊಂಡು ಓಡಿದ. ಸ್ಟೇಷನ್ಗೆ ಫೋನ್ ಮಾಡಿ ನಾನು ಹೇಳಿದೆ, ಹೆಸರಿಲ್ಲದ ಓಣಿಯಲ್ಲಿ ಓಡಿದೆ ಹೇಳಿದೆ ನಾನು. ಆ ಪೊಲೀಸ್ ನಗಾಡ್ತಾನೆ. ಓಣಿಗೆ ಹೆಸರಿಲ್ಲದಿದ್ದರೆ ನಾನು ಪೊಲೀಸಿಗೆ ಹೇಗೆ ಅಲ್ಲ, ಅಲ್ಲಿ ಇತ್ತು ಸರ್, ಬೋಳಂಗಡಿ ಸರ್, ಆ ರಸ್ತೆಗೆ ವಾಸ್ಲೇನ, ESI ಆಸ್ಪತ್ರೆ ರೋಡ, ಬೆತ್ತನಿ ರೋಡ್ ಅಂತೇಳಿ ಹೆಸರುಂಟು, ಕದ್ರಿ ಟೆಂಪಲ್ ರೋಡ. ಇವತ್ತು ಅರ್ಧ ಹೆಸರೇ ಇಲ್ಲ. ಹಾಗಾದ್ರೆ ಕಳ್ಳರು ಗೆಲ್ರು ಓಡಿದರೆ ಆ ರಸ್ತೆ ಹೆಸರಿಗೆ 100ಗೆ ಯಾರಿಗೆ ಸಿಂಪಲ್. ಮತ್ತೆ ಸ್ಮಾರ್ಟ್ ಸಿಟಿ ಅಂತೆ ಹೆಸರಿಲ್ಲ. ಈಗ ಮನೆಯಲ್ಲಿ ಮಕ್ಕಳಾಗ್ತಾರೆ, ಮಕ್ಕಳಿಗೆ ಹೆಸರಿಸ್ತೇವೆ ಇಲ್ವಾ ನಾವು? ಅಲ್ಲ ಇವ್ರೆ ಟೋರಸ್ ಅವರೇ, ಅಲ್ಲ ನಾವು ಈಗ ಚರ್ಚೆ ಮಾಡುವಂತ ಆರೋಗ್ಯಕರ ಚರ್ಚೆ ಮಾಡುವ. ನಾನೊಂದು ವಿಷಯ ಕೇಳ್ತೇನೆ, 2 ವಿಷಯ. ನಂದು, ನನಗೆ ಒಂದು ಪ್ರಣಾಳಿಕೆಯಲ್ಲಿ ನೀವು ಈಗಾಗಲೇ ಆಶ್ವಾಸನೆ ನೀಡಿದ್ದನ್ನ ಇಂಪ್ಲಿಮೆಂಟ್ ಮಾಡಿದೀರಾ ಅಂತ ಅಲ್ಲ ಮಾಡಿದೀರಾ ಕೇಳಿದ್ರೆ ಒಂದು ಉದಾಹರಣೆ ಹೇಳ್ತೇನೆ. ನೀವು ಆಸ್ತಿ ತೆರಿಗೆಯನ್ನ ನೀವು ಕಡಿಮೆ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಇದರಲ್ಲಿದೆ, ನಿಮ್ಮ ಪ್ರಣಾಳಿಕೆಯಲ್ಲಿ ಇದೆ. ಕಳೆದ ನೋಡಿ 5% ಹೆಚ್ಚನೆ ಮಾಡಿ ನೀವು ಜನರಿಗೆ ಮೋಸ ಮಾಡಿದಿರಿ. ಒಂದು ನಿಮಿಷ, ತುಂಬೆ ವೆಂಟೆಡ್ ಡ್ಯಾಮ್ ನಿರ್ಮಾಣ ಸೆಕೆಂಡ್ ಸ್ಟೇಜ್ ಮಾಡ್ತೇವೆ ಅಂತ ಹೇಳಿ ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೀರಿ. ಅದು ಇಷ್ಟವರೆಗೆ ಆಗಿದಾ? ಇಲ್ಲ, ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಸರ್, ಇಂಪ್ಲಿಮೆಂಟೇಷನ್ ಆಗಿದೆ ಇಲ್ಲ. ಮತ್ತೆ ಈ ವರ್ಷ ನೀರಿನ ಸಮಸ್ಯೆ ಬಂತಲ್ಲ ಸರ್, ಒಂದು ಪ್ರಶ್ನೆ ಕೇಳ್ತಾನೆ. 10 ವರ್ಷದಲ್ಲಿ ಈಗ ನೋಡಿ, ಮಂಗಳೂರಲ್ಲಿ ಅರ್ಧ ದಿನ ಮಳೆ ಬಂದ್ರೆ ನೀರು ಇಡೀ ಮುಗ್ದಲ್ಲ ನೋಡಿ. 10 ವರ್ಷದಲ್ಲಿ ಎಷ್ಟು ರಾಜಕಾಲುವೆ ಮತ್ತು ಚರಂಡಿ ಒತ್ತುವರಿ ನೀವು ಕ್ಲೀನ್ ಮಾಡಿದ್ದಾರೆ, ವಾಪಸ್ ತಗೊಂಡಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿದ ಕಾರಣ ಯಾವ ಕೃತಕ ನೆರೆ ಬರ್ತದೆ. 10 ವರ್ಷದಲ್ಲಿ 2 ಪಕ್ಷದ ಎಷ್ಟು ಕಾಲುವೆ. 2ನೇ ಪ್ರಶ್ನೆ, 50% ಬಿಲ್ಡಿಂಗ್ ಅಲ್ಲಿ 50% ಬಿಲ್ಡಿಂಗ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಲೈಸೆನ್ಸ್ ತಕೊಂಡು ಅಲ್ಲಿ ಅಂಗಡಿ ಮಾಡಿದ್ದಾರೆ. ಎಷ್ಟು ಖಾಲಿ ಮಾಡಿಸಿದ್ರೆ ಅದು ಲೆಕ್ಕ ಕೊಡಿ, ನಂತರ ಜನರ ಓಟು ಕೇಳಿ. ಆರೋಪ ಪ್ರತ್ಯಾರೋಪ ಹಾಕಿ ಚರಂಡಿಗಳ ಅತಿಕ್ರಮಣ ಸರ್, ನಾನು ನಿಮ್ಗೆ ಹೇಳ್ಬೋದು, ನೀವು ರಾಜಕೀಯ ಪಕ್ಷದ ಮುಖಂಡ್ರೆ. ಪಂಪಲ್ಲಿಂದ ನೇತ್ರಾವತಿ ತನಕ 20-30 ಫೀಟ್ ಇತ್ತು ತೋಡಿತ್ತು ಚರಂಡಿ. ಇವತ್ತೆಲ್ಲ ಅತಿಕ್ರಮಣ ಆಗಿ 10 ಫೀಟ್ ರಾಜಕಾಲುವೆ ಇಲ್ಲ. ಹಾಗಾದ್ರೆ ಕೆರೆನೇ ಹೋಗಿದೆ. ಹೌದು, ಈಗ ನುಂಗಿದ್ದಾರೆ. ಅದಕ್ಕೋಸ್ಕರ ವಾರಕ್ಕೆ 3 ದಿನ ಎದುರು ಹಾಕ್ಲಿಕ್ಕೆ ಇವರ ಕಾರ್ಪೊರೇಟ್ ಗಳನ್ನು ಫಂಡ್ ಕೊಡುದು, ಡೊನೇಷನ್ ಕೊಡುದು, ಇವರನ್ನು ಕಂಟ್ರೋಲ್ ಮಾಡುದು ಭೂ ಮಾಫಿಯಾ, ಬಿಲ್ಡರ್ ಮಾಫಿಯಾ. ಅವರನ್ನು ಎದುರು ಹಾಕ್ಲಿಕ್ಕೆ 2 ಪಕ್ಷದ ರೆಡಿ ಇಲ್ಲ. ಸುಮ್ನೆ ದುಡ್ಡು ಹಂಚಿ ಓಟ್ ತಕೊಂಡು ಜನರಿಗೆ ಪಂಗನಾಮ ಹಾಕೋದು, ನಮ್ಮ ತೆರಿಗೆ ಹಣ ಸೋರಿಕೆ ಆಗ್ತಾ ಉಂಟು. ಭ್ರಷ್ಟಾಚಾರದ ಬಗ್ಗೆ 2 ಪಕ್ಷದವ್ರು ಮಾತಾಡ್ತಾ ಇಲ್ಲ. ನಾವಿದೇ ಓಟ್ ಹಾಕಿ 70 ವರ್ಷದಿಂದ ಓಟ್ ಹಾಕೋದು, ತೆರಿಗೆ ಕಟ್ಟೋದು ಮಾತ್ರ ಗೊತ್ತು. ಅವಕಾಶವನ್ನ ಪ್ರಶ್ನೆ ಕೇಳುವ ಜನ ಕಡಿಮೆ ಆಗಿದ್ದಾರೆ. ಕಾರ್ಪೊರೇಷನ್ ಕದನ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಎಸ್, ವೆಲ್ಕಮ್ ಬ್ಯಾಕ್ ಟು ಕಾರ್ಪೊರೇಷನ್ ಕದನ. ಚರ್ಚೆಯನ್ನ ಮುಂದುವರಿಸೋಣ. ಇಲ್ಲಿ ಮಾತನಾಡ್ತಾ ಇದ್ವಿ ಹಲವಾರು ಪ್ರಮುಖ ವಿಚಾರಗಳ ಬಗ್ಗೆ. ಮುಖ್ಯವಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಈಗಿರುವಂತಹ ಒಂದು ಗೊಂದಲ ಕುಡಿಯುವ ನೀರಿನ ದರದ ಬಗ್ಗೆ. ಸೊ ಇದು ಮತ್ತೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಆಗಿದೆ ಅನ್ನುವಂಥದ್ದು. ಅಂದ್ರೆ ನೀರಿನ ದರವನ್ನು ಏರಿಕೆ ಮಾಡಿದ್ದು ಕಾಂಗ್ರೆಸ್ ಅಂತ ಬಿಜೆಪಿ ಹೇಳ್ತಾ ಇದ್ರೆ, ಇಲ್ಲ ಅದು ಅಧಿಕಾರಿಗಳ ಏಕಪಕ್ಷೀಯ ನಿರ್ಧಾರ ಅನ್ನುವಂಥ ಮಾತು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇತ್ತು. ಹಾಗಿದ್ರೆ ಈ ಒಂದು ವಿಚಾರದಲ್ಲಿ ಇರುವಂತಹ ಗೊಂದಲಗಳು ಏನು ಅನ್ನುವಂಥದ್ದು? ಸರ್, ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡುವಂತದ್ದು ಅಧಿಕಾರದಲ್ಲಿರುವಂತಹ ಏನು ಪಕ್ಷ ಇದೆ ಅದಕ್ಕೆ ಸಂಬಂಧಪಟ್ಟದ್ದು. ನೀವು ಆಡಳಿತ ಮಾಡುವಾಗ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡದಿದ್ರೆ
ಆ ಆಡಳಿತ ಮಾಡುವಂತ ಪಕ್ಷವೇ ಅದಕ್ಕೆ ಜವಾಬ್ದಾರಿ ಹೊರತು ಅಧಿಕಾರಿಗಳು ಸರಿ ಇಲ್ಲ ಅಂತೇಳಿ ಸಾರ್ವಜನಿಕರಿಗೆ ಅದಕ್ಕೆ ಕಾರಣ ಕೊಡಬಾರ್ದು. ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಜನರು ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಪಕ್ಷಕ್ಕೆ ಆಡಳಿತ ಮಾಡಿ ಅಂತ ಅವಕಾಶ ಕೊಡುವಂತದ್ದೇ ಅದಕ್ಕೆ. ನಾವು ಅಧಿಕಾರಿಗಳನ್ನು ದೂರಬಾರದು. ನೋಡಿ, ನೀರಿನ ದರ ಮತ್ತು ಆಸ್ತಿ ತೆರಿಗೆ, ಫಾರ್ ಎಕ್ಸಾಂಪಲ್ ಆಸ್ತಿ ತೆರಿಗೆ ಕೂಡ ಇವತ್ತು 5% ಪರ್ ಇಯರ್ ಅಪ್ರಿಸಿಯೇಷನ್ ಮಾಡಿದ್ದಾರೆ. ಓಕೆ, ಅದು 5 ವರ್ಷ ಆಗ್ಬೇಕಾದ್ರೆ 25% ಏನು ಹೈಕ್ ಆಗ್ತದೆ ಈ ಪ್ರಾಪರ್ಟಿ ಟ್ಯಾಕ್ಸ್. ಅದು ಕೂಡ ಕಾರಣ ಈ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷವೇ ಕಾರಣ, ಅಧಿಕಾರಿಗಳು ಕಾರಣ ಅಲ್ಲ. ನಾಳೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿ ಕೂತು ಅಧಿಕಾರಿಗಳನ್ನ ನಾವು ಅವರು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪು. ಅದು ಸಾರ್ವಜನಿಕರನ್ನು ಕೂಡ ಮೋಸ ಮಾಡುವಂತ ಒಂದು ಕೆಲಸ. ಅದು ಯಾವುದೇ ಕಾರಣಕ್ಕೆ ಆ ಕಾರಣ ಕೊಡಬೇಡಿ. ನಾವು ನಾನೊಂದು ಹೇಳ್ತೇನೆ, ಮಂಗಳೂರು ಮಹಾನಗರ ಪಾಲಿಕೆಯನ್ನ ನಾವು ಕಡಿಮೆ ಅಂದ್ರೆ 20 ವರ್ಷದಿಂದ ನೋಡ್ತಾ ಇದ್ದೀವಿ. ಹರ್ಷ ಭಂಡಾರಿ ಅವರು 2ನೇ ಟರ್ಮ್ಗೆ ಮೇಯರ್ ನೋಡ್ತಾ ಇದ್ದೀವಿ. ಅಲ್ಲಿನ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಬ್ಬ ಕಾರ್ಪೊರೇಟರ್ ಅವ್ರ ಮೇಯರಿಗೆ ಸಾಧ್ಯ ಆಗ್ತಂತಾದ್ರೆ ಅದಕ್ಕಿಂತ ದೊಡ್ಡ ಬ್ಲಂಡರ್. ಆ ಶಕ್ತಿನಗರದ ಬಡವರಿಗೆ ಮನೆ ಹಂಚಿಕೆ ಅದು 2 ಪಕ್ಷದವರು ಏನೋ ಕೊಟ್ಟಿದ್ದಾರೆ. ಎಷ್ಟು ಮನೆ ಕೊಟ್ಟಿದ್ದಾರೆ ಇಡೀ ಮಂಗಳೂರು ಕಾರ್ಪೊರೇಷನ್? 10 ವರ್ಷದಲ್ಲಿ ಒಂದು 20 ಮನೆ ಕೊಟ್ಟಿದ್ದಾರೆ ಹೇಳಿ. ಶಕ್ತಿಯಿಂದ ಎಷ್ಟು ದೊಡ್ಡ ಪ್ರಾಜೆಕ್ಟ್. ಇವರು ಸುಮ್ಮನೆ ಆರೋಪ ಪ್ರತ್ಯಾಪ ಮಾಡಿ ಜನರಿಗೆ ವಂಚನೆ ಮಾಡಿದ್ದು. ನೋಡಿ, ಒಂದು 100 ಮನೆ ಕೊಡ್ಬೋದಿತ್ತು 10 ವರ್ಷದಲ್ಲಿ ಕೊಟ್ಟಿದ್ರೆ. ಅರಮನೆ ತೋರಿಸಿದ್ರೆ ಇದೇ ಆಗೋದು. ಕಟ್ಟಿದ 5 ಕೋಟಿ ರೂಪಾಯಿ ಒಂದು ಕಸಾಯಖಾನೆ ಇಲ್ಲ. 80% ನಾನ್ ವೆಜಿಟೇರಿಯನ್ ಇರೋದು ಮಂಗಳೂರಲ್ಲಿ. ಒಂದು ಕಸಾಯಖಾನೆ ಇಲ್ಲ. 5 ಒಳ್ಳೆ ಹೈಜಿನಿಕ್ ಫುಡ್ ಕೊಡುವಂತ 5 ಕೋಟಿ ರೂಪಾಯಿ ಸಾರ್ವಜನಿಕ ಹಣದಲ್ಲಿ ಕಟ್ಟಿದ ಉರುವ ಮಾರ್ಕೆಟ್, ಒಂದು ಅಂಗಡಿ ಓಪನ್ ಆಗಿಲ್ಲ. ಅದು ಮಾರ್ಕೆಟ್ ಅಲ್ಲ, ಅದು ಸಿಟಿ ಸೆಂಟರ್ ಮಾಲ್ ಆಗಿದೆ. ಕಂಕನಾಡಿ ಮಾರ್ಕೆಟ್ ಅವಸ್ಥೆ ನೋಡಿದ್ರೆ ಈಗಲೂ ಬೇಸ್ಮೆಂಟ್ ಅಲ್ಲಿ ಉಂಟು. 80 ಫ್ಲೋರ್ ಉರುವ ಸ್ಟೋರ್ ಮಾರ್ಕೆಟ್ ಅದು ಮಾರ್ಕೆಟ್ ಅಲ್ಲ, ಅದು ಸಿಟಿ ಸೆಂಟರ್ ಮಾಲ್ ಆಗಿದೆ. ಅದು ಕಾಂಗ್ರೆಸ್ನವರೊಂದು ಇದು ಏನು ಅಂತ ಗೊತ್ತಿಲ್ಲ ನಮಗೆ. ಸಾರ್ವಜನಿಕರೇ ಕೇಳ್ತಾ ಇದ್ದಾರೆ ಅಲ್ಲಿ, ಅವರು ಯಾವ್ದು ಓಪನ್ ಆಗ್ಲಿಲ್ಲ ಇಲ್ಲಿವರೆಗೆ. ಅಲ್ಲಿ ಮೊದಲು ವ್ಯಾಪಾರ ಮಾಡ್ತಾ ಇದ್ದವರು ಇದ್ರು, ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ಬೇಕು ಅಲ್ವಾ? ಅವರಿಗೆ ಅಲ್ಲಿ ಪ್ರಥಮ ಪ್ರಾಶಸ್ತ್ಯ ಕೊಟ್ರೆ ಆ ಬಾಡಿಗೆ ಕಟ್ಲಿಕ್ಕೆ ಅವರಿಂದ ಸಾಧ್ಯ ಉಂಟಾ? ಅದಕ್ಕಿಂತ ಅವ್ರು ರಸ್ತೆ ಬದಿ ಬೆಟರ್ ಅಲ್ವಾ? ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ 3 ಮಾರ್ಕೆಟ್ಗಳು ಇದಾಗಲೇ ಸಿದ್ಧ ಆಗಿದೆ. ಅದನ್ನ ಇನೋಗ್ರೇಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಟೆಂಡರ್ ಪ್ರಕ್ರಿಯೆ ನಡೀಲಿಲ್ಲ. ಅದು ಆಗ್ಬೇಕಿತ್ತು, ಅದು ಆಗ್ಲಿಲ್ಲ. ಉರ್ವ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಗೊಂದಲಗಳಿದೆ. ನಿರ್ಮಾಣ ಆಗಬೇಕಿತ್ತು, ನಿರ್ಮಾಣ ಆಗಿದೆ. ಅದನ್ನ ಈಗ ರಿಲೀಸ್ ಮಾಡಿ ಟೆಂಡರ್ ವರ್ಕ್ करಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು. ಆಯ್ತಾ? ಅದು ಯಾರು ಬಿಟ್ಟಿಂಗ್ ಅಲ್ಲಿ ಎಷ್ಟು ಮಾಡ್ತಾರೆ ಅವರಿಗೆ ಕೊಡ್ಬೇಕಾದಂತದ್ದು. ಯಾಕಂತ ಹೇಳಿ ರೆವೆನ್ಯೂ ಕೂಡ ಅಷ್ಟೇ ಅಗತ್ಯ. ಡೆವಲಪ್ಮೆಂಟ್ ಹಸ್ತಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಗೊಂದಲ ಇದೆ. ಒಂದು ಡೆವಲಪ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ರೆವೆನ್ಯೂ ನೀವು ಮಾತಾಡೋ ನಾನು ಮಾತಾಡಲಿಲ್ಲ. ಎಲ್ಲರಿಗೂ ಮುಗಿಲಿ ಆಯ್ತಾ? ಎಲ್ಲರಿಗೂ ಮುಗಿಲಿ ಅಂತ ನಾನು ಕಾದದ್ದು. ಆಯ್ತಾ? ಡೆವಲಪ್ಮೆಂಟ್ ಆಗ್ಲಿಕ್ಕೆ ರೆವೆನ್ಯೂ ಕೂಡ ಅಷ್ಟೇ ಆಗತ್ತೆ. ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವರಿಗೆ ಸಿಕ್ಕುವಂತದ್ದು ಸ್ವಾಭಾವಿಕ. ಆಯ್ತಾ? ಕಸಾಯಖಾನೆಗೆ ವಿಚಾರ ಬಂದು ಕಸಾಯಖಾನೆ ಮಾಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಸನ್ಮಾನ್ಯ ಯುಟಿ ಖಾದರ್ ಅವರು ನಿರ್ಧಾರ ತೆಗೆದಾಗ ಪ್ರತಿಭಟನೆ ಮಾಡಿ ಅದನ್ನು ನಿಲ್ಲಿಸಿದೆ. ಯಾರು ನಿಮ್ಗೆ ಬೇಕಿದ್ರೆ ವಿಡಿಯೋ ಕ್ಲಿಪ್ ನೋಡ್ಬೋದು. ಇದೇ ತರ 1.5 ಗಂಟೆ ನಾನು ಜಿತೇಂದ್ರ ಸರ್ ಅವರು ನಮ್ಮ ಗುಡ್ಲ ಚಾನಲ್ ಇದರ ಬಗ್ಗೆ ತರ್ಕದಲ್ಲಿ ನಾವಿಬ್ಬರೇ ಗೊತ್ತು ಮಾತಾಡಿದ್ವಿ. ಇದನ್ನು ನಿಲ್ಲಿಸಿದೆ ಯಾರು ಅಂತ ಜನಸಾಮಾನ್ಯರಿಗೆ ನೀವು ತಿಳಿಸಬೇಕು. ಯಾಕೆ ಆ ಉದ್ದೇಶ ನಿಂತಿದ್ದಾರೆ ನೀವು. ಆಯ್ತಾ? ಇನ್ನೊಂದು ವಿಚಾರ ಯಾವ್ದು ಹೇಳಿದ್ರು ಇವರು ಬಂದಿರತಕ್ಕಂಥದ್ದು ಕೆರೆ ಒತ್ತುವರಿ ಮತ್ತೆ ನಮ್ಮ ಪಾರ್ಕಿಂಗ್ ಒತ್ತುವರಿ ಮತ್ತೆ ರಾಜಕಾರಣ ಒತ್ತುವರಿ. ಎಷ್ಟು ಖಾಲಿ ಮಾಡಿಸಿದ್ರಿ? ಭೂ ಮಾಫಿಯಾ ಆದ್ರೆ ನೀವು ಅವ್ರದ್ದು ಏಜೆಂಟ್ ಅಲ್ಲ. ಎಷ್ಟು ಕಾರ್ಪೊರೇಟರ್ ಉಸಿರಿಗೆ ಹೋಗ್ತಾ ಇದ್ದಾರೆ ನಮ್ಗೆ ಗೊತ್ತು. ನಾವು ಯಾರು ಏಜೆಂಟ್ಗಳಲ್ಲ. ಆಯ್ತಾ? ಇವತ್ತು ಯಾವ್ದೆಲ್ಲ ಅಧಿಕೃತವಾಗಿ ಕೊಟ್ಟಂತ ಬಿಲ್ಡಿಂಗ್ ಇದೆಯಾ ಅದು ಅನಧಿಕೃತವಾಗಿ ಇದೆ ಅಂತ ನಮ್ಮ ಗಮನಕ್ಕೆ ಬಂದ್ರೆ, ನಮ್ಮ ಅಧಿಕಾರಕ್ಕೆ ಬಂದ್ರೆ ನೀವು ದಯವಿಟ್ಟು ಸೂಚಿಸಿ ಅದನ್ನ ತಕ್ಷಣ ಕೈಗೊಳ್ಳುತ್ತೇವೆ. ಡೆವಲಪ್ಮೆಂಟ್ ಮಾಡಬೇಕು. ಆಯ್ತಾ? ನಿಮ್ಮ ಗಮನಕ್ಕೆ ಬಂದ್ರೆ ನಿಮ್ಗೆ ಸಿಟಿ ಡೆವಲಪ್ ಆಗ್ಬೇಕಾದ್ರೆ ನಿಮ್ಮ ಹೆಸರು ಮಾಡ್ಬೇಕು. ಸಿಟಿ ಡೆವಲಪ್ ಮಾಡುವಂತ ಉದ್ದೇಶ ಇದ್ರೆ ಸರ್, ನಾನು ನೋಡಿ ಎಲ್ಲ ವಿಚಾರದಲ್ಲೂ ನಾವು ಇದು ಕಡ್ಡಿ ಹಾಸ್ಲಿಕ್ಕೆ ಹೋಗೋದಿಲ್ಲ. ಒಂದು ವೇರಿಯೇಷನ್ ಆದ್ರೂ ಕೂಡ ಅದು ಬಿಲ್ಡಿಂಗ್ ಅನಧಿಕೃತನೆ. ಯಾಕೆಂದ್ರೆ ಕೇಳಿ, ಸಿಟಿ ಸೆಂಟರ್ ಎಷ್ಟಲ್ಲಿ ಬೆಂಕಿ ಎತ್ಕೊತ್ತು? ಖಂಡಿತವಾಗ್ಲಿಲ್ಲ ಅಂತ ಹೇಳಿಲ್ಲ. ಸಿಟಿ ಸೆಂಟರ್ ಬೆಂಕಿ ಎತ್ಕೋದು ಅದಕ್ಕೆ ಏನಾರ ಅಪ್ಪ ಅಮ್ಮ ಏನಾರು ಉಂಟಾ ಅದಕ್ಕೆ ಸರಿ ಕಟ್ಟಿ? ಯಾರು ಸರಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ ಅಲೆಕ್ಸಾಂಡರ್ ಬಿಲ್ಡಿಂಗ್ ಕೊಟ್ಟಿದ್ದೀರಾ? ಅದ್ರ ಪಕ್ಕದ ಆ ಸೈಡ್ ಅದಕ್ಕೆ ಸೆಕ್ಯೂರಿಟಿ ಅಲ್ಲ ಸರ್. ನಾನು ಒಬ್ಬ
ವ್ಯಕ್ತಿಗತವಾಗಿ ಮತ್ತೆ ಇದ್ರ ಬೇಸಿಸ್ ಮಾತಾಡ ಅದ್ರ ಪಕ್ಕ ಅಲೆಕ್ಸಾಂಡರ್ ಬಿಲ್ಡಿಂಗ್ ಕೊಟ್ಟಿದ್ದೀರಲ್ಲ, ಅದಕ್ಕೇನಾದ್ರೂ ಇದುಂಟು ಅದಕ್ಕೆ? ಯಾವುದೇ ಒಂದು ಬಿಲ್ಡಿಂಗ್ ಅನಧಿಕೃತವಾಗಿ ಅದು ನೋಡಿದ್ರೆ ಕೆಳಗಡೆ ನೋಡಿದ್ರೆ ಉಂಟಲ್ಲ, ಅದು ಕೆಳಗಡೆ ಯಾರು ಬದುಕೋದಿಲ್ಲ, ವಾಸ ಮಾಡಿಲ್ಲ. ಕೇಳಿ ತಗೊಳ್ಬಹುದು ನಿಮ್ಗೆ. ಅದು ಸೆಕೆಂಡ್ ವಿಚಾರ ಸರ್, ಅವೆಲ್ಲ ಹಂಪನಗಟ್ಟೆಯ ಸಿಗ್ನಲ್ ವೃತ್ತದಲ್ಲಿರುವಂತಹ ಧನ್ಯವಾದ ಬಿಲ್ಡಿಂಗ್ ಥಾಮಸ್ ಗ್ರೂಪ್ನವ್ರದ್ದು, ಅದನ್ನು ಡೆಮಾಲಿಷ್ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿತ್ತು. ಒಂದು ಬಿಲ್ಡಿಂಗ್ ಆನ್ಲೈನ್ ನಲ್ಲಿ ತುಂಬಾ ಹೈಕೋರ್ಟ್ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಥಾಮಸ್ ಗ್ರೂಪ್ ಇಂದ ಧನ್ಯವಾದ ಬಿಲ್ಡಿಂಗ್ ಅನ್ನ ಡೆಮಾಲಿಷ್ ಮಾಡ್ಬೇಕಂತ ಸರ್ಕಾರ ಆದೇಶ ಮಾಡಿತ್ತು. ಇವ್ರಿಗೆ ಧೈರ್ಯ ಇಲ್ಲ. ಕಾರಣ ಏನು? ಸೆಟ್ ಬ್ಯಾಕ್ ಬಿಡ್ಲಿಲ್ಲ, ಒಂದು ಪಾರ್ಕಿಂಗ್ ಫುಟ್ಪಾತ್ ಅಲ್ಲಿ ಬಿಲ್ಡಿಂಗ್ ಅದು. ಥಾಮಸ್ ಗ್ರೂಪಿನ ನಾಗವೇಕರ್ ಅವರು ಸಿಟಿ ಕಾರ್ಪೊರೇಷನ್ ನ ಅಧಿಕಾರಿಗಳೊಂದಿಗೆ ವ್ಯವಸ್ಥೆ ಮಾಡಿಕೊಂಡು ಅದನ್ನು ಉಳಿಸ್ಕೊಂಡ್ರು. ಅಲ್ಲ, ಕೋರ್ಟ್ ಆರ್ಡರ್ ಇಂಪ್ಲಿಮೆಂಟ್ ಮಾಡೋದಂತ ಹೇಳಿದ್ರೆ ಅದನ್ನು ಹೊಡಿತಾ ಇದ್ರೆ ನಮ್ಮ ಸಮಯದಲ್ಲಿ ಸುಜಾತ ಹೋಟೆಲ್ ನಾವು ನೋಡ್ಬೋದು. ಸುಜಾತ ಹೋಟೆಲ್ ನಮ್ಮ ಬಿಜೆಪಿ ಮುಂಗಟ್ಟುಗಳಿದೆ, ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ 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 ಮಾಡಿದವರು ಯಾರು ಅದನ್ನ ಹೇಳಿ ನೀವು. ಎಷ್ಟೋ ಬಿಲ್ಡಿಂಗ್ಗಳಿದೆ, ಅದನ್ನೆಲ್ಲ ಒತ್ತುವರಿ ಮಾಡಬೇಕು ಅಂತ ಕೂಡ ಅವತ್ತು ಪ್ರತಿಭಟನೆ ಬಂದಿದೆ. ಅದನ್ನು ನೀವು ಹೇಳಿ, ಯಾರು ಅಂತ ಹೇಳಿ, ಹೇಳ್ತೇವಲ್ಲ ಹೇಳಿ, ಅದನ್ನ ಹೇಳಿ, ಜನರಿಗೆ ಗೊತ್ತಾಗ್ಲಿ. ಜನಗಳಿಗೆ ಹೇಳಿ, ಜನ ಹೇಳಿ, ಯಾರಂತ ಹೇಳಿ. ನೀವು ವಿಷಯ ತಿರುಗಿಸ್ಬೇಡಿ, ಯಾರಂತ ಹೇಳಿ, ಜನಗಳಿಗೆ ಗೊತ್ತಾಗ್ಲಿ. ನೀವು ಆರೋಪ ಮಾಡುವಾಗ ನಾನು ಹೇಳಿದ್ದೇನೆ ಸ್ವಾಮಿ, ಹೊಡಿಲಿಕ್ಕೆ ಅಂತ ಹೋದಾಗ ಪ್ರತಿಭಟನೆ ಮಾಡಿದವರು ಯಾರು, ಪ್ರತಿಭಟನೆ ಮಾಡಿದವರು ಯಾರು, ವಾಸ್ತವ ಹೇಳಿ, ವಾಸ್ತವಿಕತೆ ಮುಂದುವರೆದ ಭಾಗವನ್ನು ಕೂಡ ಹೇಳಿ ಹೇಳಿ ಹೇಳಿ. ಕ್ಯಾಂಟೀನ್ ಬಿಲ್ಡಿಂಗ್ ಅನ್ನು ಹೊಡೆದ್ರಲ್ಲ, ಎಲ್ಲ ಕಾನೂನು ಬಾಲಿಕದ ಕ್ಯಾಂಟೀನ್ ಅಲ್ವಾ? ಆಗ ಇದು ಇಚ್ಛಾಶಕ್ತಿ ಧನ್ಯವಾದ ಬಿಲ್ಡಿಂಗ್ ಯಾಕೆ ಬರಲಿಲ್ಲ? ಧನ್ಯವಾದ ಅಲ್ಲಿ ಹೇಳ್ತೇನೆ, ಅಲ್ಲಿ ಇದ್ದಂಥದ್ದು ಒಂದು ಬಿಲ್ಡಿಂಗ್ ಅಲ್ಲಿ ಇರ್ಬೇಕಾದ್ರೆ ಪಾರ್ಕಿಂಗ್ ಮಾಡಬೇಕು ಅಂತ ವ್ಯವಸ್ಥೆ ಆಯ್ತಾ, ಪಾರ್ಕಿಂಗ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಎಲ್ಲ ಮಾಡಿದೆ. ಅಲ್ಲಿ ಏನಾಗಿದೆ, ಅದು ಸೆಟ್ ಬ್ಯಾಕ್ ಇಲ್ಲ, ಪ್ಯಾಸೇಜ್ ಅಂತ ಹೇಳುವಂತ ವ್ಯವಸ್ಥೆ. ಅಲ್ಲಿ ಹೊಡಿತಾ ಹೋದ್ರೆ ಎಷ್ಟು ಬಿಲ್ಡಿಂಗ್ ಗಳಿದೆ, ಎಷ್ಟು ಬಿಲ್ಡಿಂಗ್ ಈಚೆ ಬಿಲ್ಡಿಂಗ್ ಹೊಡಿಬೇಕು. ಅದನ್ನು ಹೇಳುವಂಥದ್ದು. ಅವತ್ತು ಪ್ರತಿಭಟನೆ ಮಾಡಿದವರು ಹೊಡಿಬಾರ್ದು ಅಂತ ಪ್ರತಿಭಟನೆ ಮಾಡಿದವರು ನೀವು ಹೇಳಿದ್ರೆ ನಂಗೆ ಗೊತ್ತು, ನಾನು ಹೇಳ್ತೇನೆ, ಅದಕ್ಕೆ ನಾನು ಹೇಳಿದ್ದು ಹೇಳಿ. ಬಿಲ್ಡಿಂಗ್ ಅನ್ನು ಹೊಡಿಬಾರ್ದು ಅಂತ ಪ್ರತಿಭಟನೆ ಆಗಿಲ್ಲ. ದಯವಿಟ್ಟು ನನಗೆ ತಪ್ಪ ಕೊಡಬೇಡಿ, ನೀವು ಇದ್ರ ಬಗ್ಗೆ ಮಾಹಿತಿ ದಯವಿಟ್ಟು ಆಗಿಲ್ಲ ಅಂತ ಹೇಳಿ ನಂಗೆ ಗೊತ್ತಿರಲೇಬೇಕು. ಈಗ ಆಡಳಿತದಲ್ಲಿ ಇದ್ದ ಇವರ ಪಕ್ಷ ಮಾಡಿದ್ದೇನು ಹೇಳಿದರೆ, ರಸ್ತೆ ಬದಿಯಲ್ಲಿ ಟೊಮೆಟೊ ಗಿಮೊಟೊ ಮಾರುವವರು ನಿಲ್ಕೊಂಡು ಹೋದದ್ದು, ಒಂದು ಬಡವರ ಗೂಡಂಗಡಿ ಹೇಳ್ತೇನೆ ನಾನು. ಅದರ ನಂತರ ಒಂದು ನಿಮಿಷ ಅಂಥದ್ದೇ ಕೆಲಸ, ತೊಟ್ಟೆ, ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಕೊಂಡು ಹೋಗುದು. ಇವತ್ತು ಲೇಜಿದು ಪ್ಯಾಕೆಟ್ ಪ್ಲಾಸ್ಟಿಕ್, ಪೆಟ್ರೋಲ್ ಪಂಪಲ್ಲಿ ಆಯಿಲ್ ಇದು ಗ್ರೀಸ್ ಪ್ಲಾಸ್ಟಿಕ್, ನಮ್ಮ ಉಪಯೋಗ ಮಾಡುವ ಟೂತ್ ಪೇಸ್ಟ್ ಇದು ಪ್ಯಾಕೆಟ್ ಪ್ಲಾಸ್ಟಿಕ್, ಇವರಿಗೆ ಕಾಣುವುದು ತೊಟ್ಟೆ ಮಾತ್ರ. ಇದೆಲ್ಲ ನಾಟಕ. ಅದಕ್ಕಿಂತ ಪ್ರತಿಯೊಂದು ಬಿಲ್ಡಿಂಗಿಗೆ ವೇಸ್ಟ್ ಡಬ್ಬಿಗಳನ್ನು ಇಡ್ಲಿಕ್ಕೆ ಕಂಪಲ್ಸರಿ ಮಾಡ್ಲಿ, ಪ್ರತಿಯೊಂದು ವಾಣಿಜ್ಯ ಕಟ್ಟಡದವರು ಡ್ರಮ್ ಇಡ್ಲಿ, ಆಗ ಬೀಡಿದು ಕುತ್ತಿ ಸಿಗರೇಟ್ ಪ್ಯಾಕೆಟ್ ಬೆಂಕಿ ಪೆಟ್ಟಿಗೆ ಎಲ್ಲ ಅದಕ್ಕೆ ಹೋಗ್ತದೆ. ಇವರು ಬರೀ ತೊಟ್ಟೆಯನ್ನೊಂದು ಹಿಡಿದುಕೊಂಡು ದೊಡ್ಡ ಹೆಸರು ತಗೊಳ್ಳುದು. ನಾವು ತೊಟ್ಟೆ ಹಿಡಿದೇವೆ ಪ್ಲಾಸ್ಟಿಕ್ ಇದು. ಹಂಪನಗಟ್ಟೆಯಲ್ಲಿ ಒಂದು ವಿಚಾರ, ಶ್ರೀಮಂತರ ಬಿಲ್ಡಿಂಗ್ ಮಾರ್ಗದಲ್ಲಿ ಒಂದು ವಿಚಾರ ಇವತ್ತು ಪ್ಲಾಸ್ಟಿಕ್ ಅನ್ನು ನಾವು ನಿಷೇಧ ಮಾಡಿದ್ದು ಅಲ್ಲಿ ಇಲ್ಲಿ ಬಿಸಾಡ್ತೀರಂತಲ್ಲ. ಪ್ಲಾಸ್ಟಿಕ್ ಇಸ್ ನಾನ್ ಬಯೋಡಿಗ್ರೇಡಬಲ್, ಆಯ್ತಾ? ಪ್ರಕೃತಿಗೆ ಹಾನಿ ಉಂಟಾಗ್ತದೆ ಅಂತ ಹೇಳಿದಕ್ಕೆ ಲೇಸ್ ಮ್ಯಾನುಫ್ಯಾಕ್ಚರ್ ಅಂತ ಸಿಟಿ ಕಾರ್ಪೊರೇಷನ್ ಲಿಮಿಟೆಡ್ ಹೇಳ್ತೇನೆ. ITC ಯಾರು ಕಂಪನಿ ಸ್ವಾಮಿ? ಕರ್ನಾಟಕದಲ್ಲಿ ಡೀಲರ್ ಯಾರು ಅದು? ಇದರ ಬಗ್ಗೆ ಮಾಹಿತಿ ಕೊಡಿ. ITC ಡೀಲರ್ ಯಾರು? ಕಸಕ್ಕೆ ಜಂಬಿ ನಾವು ಓಡಿಸಿ ಅಂತ ಹೇಳಿ ಬಹುಶಃ ಗಮನಕ್ಕೆ ಬರಲಿ. ಝೊಮ್ಯಾಟೊದಲ್ಲಿ ದುಡಿಯುವಂತ
ಟೊಮೆಟೊ ನಿಮ್ಮ ಕಿವಿಗೆ ಇದಾಗಿದೆ. ಒಂದ್ ನಿಮಿಷ ಟೊಮೆಟೊ ಹೇಳಿಲ್ಲ ನಾನು. ರಸ್ತೆ ಬದಿ ಒಂದ್ ನಿಮಿಷ ನಾವು ನೀರಿನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಎಸ್, ಈಗ ನಮ್ಮ ಜೆಡಿಎಸ್ ಪ್ರಮುಖರಿಗೆ ಕಾರಣಾಂತರಗಳಿಂದ ತೆರಳಬೇಕಾಗಿದೆ. ಎಸ್, ತಾವು ಕೊನೆಯದಾಗಿ ನೋಡಿ, ನಮ್ಮ ಪಕ್ಷಕ್ಕೆ ನಾವು 13 ಜನ ಅಭ್ಯರ್ಥಿಗಳನ್ನು ಕಡೆಗಣಿಸಿದ್ದೇವೆ. ಕಾರಣಾಂತರಗಳಿಂದ ಏನಾದ್ರೂ ಕೂಡ ಅಧಿಕಾರ ಹಿಡಿಯುವಂತ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ಪಕ್ಷದಾದಂತಹ, ಅಂದ್ರೆ ನಾವು 5 ವರ್ಷದ ಆಲೋಚನೆಯಲ್ಲಿ ನಗರವನ್ನು ಕಟ್ಟುವಂತದಲ್ಲ, ನಮ್ಮ 50 ವರ್ಷ ದೂರದೃಷ್ಟಿಯಲ್ಲಿ ಕಟ್ಟಬೇಕಂತ ವಿಚಾರವಾಗಿ ನಮ್ಮಲ್ಲಿರುವಂತದ್ದು ಪ್ರಣಾಳಿಕೆಗಳು ಏನ್ ಮಾಡ್ಬೇಕು ಅನ್ನೋ ನಮ್ಮಿನ್ನು ಪ್ರಣಾಳಿಕೆ ಬಿಟ್ಟು ನಾಳೆ ಸಾಧಾರಣ ದೇವೇಗೌಡರ ಮುಖಾಂತರ ಪ್ರಣಾಳಿಕೆ ರೆಡಿಯಾಗಿದೆ. ನಾಳೆ ದೇವೇಗೌಡರ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟ ಮಾಡ್ತಾರೆ. ಸರಿ ಹೇಳಿದಾಗೆ ನಮ್ಗೆ ಮುಖ್ಯವಾಗಿ ಬೇಕಿರೋದು ಕುಮಾರಸ್ವಾಮಿ ಅವರು ಮಾಡಿದಂತ ಬೃಹತ್ ಬೆಂಗಳೂರು, ಯಾಕೆಂದ್ರೆ ಹಳ್ಳಿ ಪ್ರದೇಶಗಳನ್ನು ತಗೊಂಡು ಮಾಡಿದಂತೆಗೆ ಅದೇ ರೀತಿ ಮಂಗಳೂರಿನಲ್ಲೂ ಗ್ರೇಟರ್ ಮಂಗಳೂರು, ನೀರ್ಮರ್ಗ ಆಗಿರ್ಬೋದು, ಉಳ್ಳಾಳ ನಗರಸಭೆ ಆಗಿರ್ಬೋದು, ಮುಲ್ಕಿ ನಗರಸಭೆ ಆಗಿರ್ಬೋದು, ಎಲ್ಲ ಸೇರ್ಕೊಂಡು ಗ್ರೇಟರ್ ಮಂಗಳೂರಾಗಿ ಒಂದು ಮಾಡುವಂತದ್ದು. ಮಂಗಳೂರು ನಗರಕ್ಕೆ ಯಾವುದು ಬೆಂಗಳೂರು ಮತ್ತೆ ಕೇರಳಕ್ಕೆ ಹೋಗುವಂತ ಘನ ವಾಹನಗಳನ್ನು ಮಂಗಳೂರಿಂದ ಹೊರ ರಸ್ತೆಯಾಗಿ, ಯಾಕೆಂದ್ರೆ ವರ್ತುಲ ರಸ್ತೆಯಾಗಿ ಮಾಡ್ಬೇಕು ಅನ್ನೋದು 2ನೇ ಬೇಡಿಕೆ ಇದೆ. 3ನೇದು ಕುಡಿಯುವ ನೀರು 24x7, ಯಾಕೆಂದ್ರೆ ಹೌದು, ಸಮುದ್ರದ ನೀರು, ಉಪ್ಪು ನೀರನ್ನು ಅದೆಷ್ಟೇ ಕೋಟಿ ಪ್ರಾಜೆಕ್ಟ್ ಆದ್ರೂ ಕೂಡ, ಯಾಕೆಂದ್ರೆ ತುಂಬೆ ಡ್ಯಾಮ್ ಅಲ್ಲಿ ನೀವು ಎಷ್ಟೇ ಏರಿಸಿದ್ರು ಎಷ್ಟೇ ಇಳಿಸಿದ್ರು ಆಗಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಅಷ್ಟೇ ಬಿಲ್ಡಿಂಗ್ ಎದೋಳ್ತಾವ ಇಲ್ಲಿ, ಯಾಕೆಂದ್ರೆ ಬಿಲ್ಡಿಂಗ್ ಮನೆಗಳು ಹೋಗ್ತಾ ಹೋಗ್ತದೆ, ಜನಸಂಖ್ಯೆ ಜಾಸ್ತಿ ಹೋಗ್ತಾರೆ, ಅದನ್ನ ಪ್ರಮುಖ 24x7 ನೀರಿನ ಕುಡಿಯುವ ನೀರು ಅಂತ ಆಗ್ಬೇಕು. ಮಂಗಳೂರಿನಲ್ಲಿ ಫಸ್ಟ್ ಟ್ರಾಫಿಕ್ ಸಮಸ್ಯೆ ಕಮ್ಮಿ ಆಗ್ಬೇಕು ಅಂತ ಹೇಳಿದ್ರೆ ಮೇಲ್ ಸೇತುವೆ, ಅಂಡರ್ ಪಾಸ್, ಅದು ಬಹು ಮುಖ್ಯವಾಗಿರುವಂತದ್ದು ಮಂಗಳೂರಲ್ಲಿ, ಯಾಕೆಂದ್ರೆ ಮಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದೇನು ವಿಚಾರ ಅಂತ ಹೇಳಿದ್ರೆ ಅಲ್ಲಲ್ಲಿ ಪಾರ್ಕಿಂಗ್ ಹಬ್ ಮಾಡ್ಬೇಕಾಗಿರುವಂತದ್ದು. ಮಂಗಳೂರಲ್ಲಿ ಪಾರ್ಕಿಂಗ್ ಹಬ್ ಎಲ್ಲೂ ಇಲ್ಲ. ಶೌಚಾಲಯ ಆಗಿರ್ಬೋದು, ಯಾಕೆ ನಮ್ಮ 4 ಶೌಚಾಲಯಗಳು ಬಿಟ್ರೆ ಮಂಗಳೂರು ಎಲ್ಲೂ ಶೌಚಾಲಯ ಇಲ್ಲ. ಅದೇ ರೀತಿ ಮಂಗಳೂರು ನಗರಕ್ಕೆ ಎಲ್ಲಾ ವಾರ್ಡಿಗೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಾಗಬೇಕು, ಆಟದ ಮೈದಾನಗಳಾಗಬೇಕು, ಯೋಗ ಕೇಂದ್ರಗಳಾಗಬೇಕು. ಅದೇ ರೀತಿ ಆಟದ ಮೈದಾನ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇವೆಲ್ಲವೂ ಕೂಡ ಆಗ್ಬೇಕು. ಅದೇ ರೀತಿ ಮಹಾನಗರ ಪಾಲಿಕೆ, ನಮ್ಮ ಮಂಗಳೂರಲ್ಲಿ ಇಷ್ಟು ದೊಡ್ಡ ಮಂಗಳೂರು ಇದ್ರೂ ಕೂಡ ಮಂಗಳೂರು ಅನ್ನೋಂತ ಒಂದು 3 ಕಡೆಯನ್ನು ನೋಡಿದ್ದೆ ನಾನು ಅಷ್ಟೇ. ಆ ಸೇವೆಗಳು ಇಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನೇನು ನಮ್ಮ ತೆರಿಗೆ, ಆಸ್ತಿ ತೆರಿಗೆ ಇರ್ಬೋದು, ಕರೆಂಟ್ ಆಗಿರ್ಬೋದು, ನೀರಿನ ಬೆಲೆ ಇರ್ಬೋದು, ಅದು ಪ್ರತಿ ವಾರ್ಡಲ್ಲೂ ಕೂಡ ಆಗೋ ರೀತಿಯಲ್ಲಿ ನೋಡ್ಕೋಬೇಕು. ಆ ನಿಟ್ಟಿನಲ್ಲಿ ಪ್ರತಿ ವಾರ್ಡಿನಲ್ಲೂ ಕೂಡ ಸೇವಾ ಕೇಂದ್ರಗಳಾಗಬೇಕು. ಈ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಮಾಡಿರುವಂತ ವಿಚಾರ. ಅದೇ ರೀತಿ ನಾನು ಒಬ್ಬ ಮಂಗಳೂರು ಮಹಾನಗರ ಪಾಲಿಕೆ ಕದ್ರಿಪದ 22ನೇ ವಾರ್ಡಿನ ಅಭ್ಯರ್ಥಿಯಾಗಿ ನಾನು ಕೇಳ್ಕೊಳ್ಳುವಂತದ್ದು ನಾನು ಎಲ್ಲಾ ಕ್ಷೇತ್ರ ನನ್ನ ವಾರ್ಡಿನ ಸುತ್ತಂತ ಸಂದರ್ಭದಲ್ಲಿ ಅನೇಕ ಮೂಲಭೂತ ಸಮಸ್ಯೆ ಆಗಿರ್ಬೋದು, ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳ ರಸ್ತೆ ಆಗಿರ್ಬೋದು, ಇಂಟರ್ಲಾಕ್ ರಸ್ತೆಗಳ ಸಮಸ್ಯೆ ಆಗಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆ ಆಗಿರ್ಬೋದು, ಅನೇಕ ಸಮಸ್ಯೆಗಳು ಇವತ್ತು ಇದೆ. ಆ ನಿಟ್ಟಿನಲ್ಲಿ ನನ್ನದೇ ಆದಂತಹ ಕೆಲವೊಂದು ಪಾಲಿಕೆಯಲ್ಲಿ ಧ್ವನಿ ಎತ್ತ ಒಂದು ದಟ್ಟವಾದಂತಹ ಧೈರ್ಯ ಮತ್ತು ಆ ಒಂದು ಚಾತುರ್ಯತೆ ನನ್ನಿರೋದ್ರಿಂದ ನಾನು ಮಂಗಳೂರು ಮಹಾನಗರ ಪಾಲಿಕೆ ಕದ್ರಿಪದ 22ನೇ ವಾರ್ಡಿನ ಸ್ಪರ್ಧೆ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ನನ್ನ ವಾರ್ಡಿನ ಎಲ್ಲ ಮತದಾರರು ನನ್ನನ್ನು ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ನನ್ನ ವಾರ್ಡಿನ ಸರ್ವತೋನ್ಮುಖ ಅಭಿವೃದ್ಧಿಗೋಸ್ಕರ ಮಂಗಳೂರು ಕೌನ್ಸಿಲ್ ಸಭೆಯಲ್ಲಿ ಒಂದು ಯಾವುದೇ ನಮ್ಮ ಪಕ್ಷ ಒಬ್ಬರೇ ಇರ್ಲಿ ಇಬ್ಬರೇ ಇರ್ಲಿ ಯಾರೇ ಇರ್ಲಿ ನಾವು ಅದನ್ನ ನಾನು ಅನುದಾನವನ್ನು ತಂದಿ ಮಾಡುವಂತಹ ಕೆಲಸ ನಾನು ಮಾಡ್ತೀನಿ. ಆ ನಿಟ್ಟಿನಲ್ಲಿ ನನ್ನ ಮತದಾರರು ನನ್ನನ್ನು ಆಶೀರ್ವದಿಸಬೇಕಂತ ಕೇಳ್ಕೊಂಡು ನಾನು ಈಗ ಹೊರಡಬೇಕಾಗಿದೆ. ನನಗೆ ಅವಕಾಶ ಕೊಡಬೇಕು. ಥ್ಯಾಂಕ್ ಯು ಮನ್ಸೂದನ್ ಅವರೇ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಕಾರ್ಪೊರೇಷನ್ ಕದನ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಎಸ್, ಮತ್ತೊಮ್ಮೆ ಸ್ವಾಗತ ಕಾರ್ಪೊರೇಷನ್ ಕದನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಎಸ್, ಸಮಸ್ಯೆಗಳು ಹಲವಾರು ಇದೆ. ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈಗಾಗಲೇ ಅದು ಒಂದು ರೀತಿಯಲ್ಲಿ ಆಗಬೇಕಿತ್ತು, ಅದು ಮತ್ತೊಂದು ರೀತಿಯಾಗಿ ಸಮಸ್ಯೆಗಳು ಉದ್ಭವ ಆಗಿದೆ. ಅಂದ್ರೆ ಕುಡಿಯುವ ನೀರು ಇರ್ಬೋದು, ಆಸ್ತಿ ತೆರಿಗೆ ಇರ್ಬೋದು, ಹೀಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕೆಲವೊಂದು ಗೊಂದಲಗಳು, ಸಮಸ್ಯೆಗಳಿರುವಂಥದ್ದು, ಮಾರುಕಟ್ಟೆಗಳ ವಿಚಾರ, ಹೀಗೆ ಎಲ್ಲವನ್ನ ಹೇಳ್ತಾ ಹೋದ್ರೆ ಆರೋಪ ಪ್ರತ್ಯಾರೋಪಗಳಲ್ಲಿ ಸಮಯ ವ್ಯರ್ಥ ಆಗುತ್ತೆ. ಹಾಗಿದ್ರೆ ಈಗ ಜನರ ನಿರೀಕ್ಷೆಗಳು ಎಲ್ಲ ಸಮಸ್ಯೆಗಳಿದೆ, ಹೌದು, ಇದಕ್ಕೆ ಮುಂದೆ ಏನು ರಾಜ್ಯ ಸಮಸ್ಯೆ ಇತ್ಯಾದಿ ಎಲ್ಲವನ್ನ ಕನ್ಕ್ಲೂಡ್ ಆಗಿ ಹೇಳೋದಿದ್ರೆ, ಒಟ್ಟಾಗಿ ಹೇಳೋದಿದ್ರೆ ಏನ್ ಮಾಡ್ಬೇಕು, ಏನ್ ಮಾಡ್ತೀರಾ ಅನ್ನುವಂಥದ್ದು. ಎಸ್ ಸರ್, ನಿಮ್ಮಿಂದ ಸರ್ ಜನರ ನಿರೀಕ್ಷೆ ಏನಂದ್ರೆ ಮತ್ತೆ ಅದು 10 ವರ್ಷದ ಲೆಕ್ಕ ತಗೋಬೇಕು. ಬಿಜೆಪಿ 5 ವರ್ಷ ಏನ್ ಮಾಡಿದ್ರು, ಇವರೆಷ್ಟು ಮಾಡಿದ್ದಾರೆ. ನನ್ನ ಆದ್ಯ ಫಸ್ಟ್ ಕ್ವಶನ್ ತಣ್ಣೀರ್ ಬಾವಿಂದ ಹಿಡಿದು ಬೆಂಗ್ರೆ ತನಕ ಮತ್ತೆ ಈ ಕಡೆ ಕುದ್ರೋಳಿಂದ ಹಿಡಿದು ಕಂದುಕ ತನಕ 60 ವಾರ್ಡ್ಗಳಲ್ಲಿ ನೀವು ತಾರತಮ್ಯ ಯಾಕೆ ಮಾಡಿದೆ? 106 ಕೋಟಿ ಲೆಕ್ಕ
ಎಲ್ಲಿ ಹಾಕಿದ್ರೆ ಆ ದುಡ್ಡು? ನೀವು ತಾರತಮ್ಯ ಅಭಿವೃದ್ಧಿ ತಾರತಮ್ಯ ಯಾಕೆ ಮಾಡಿದ್ರಿ? ಭೂಮಿ ಮಾಫಿಯಾಕಿ ಯಾಕೆ ನೀವು ಬಗ್ತಾ ಇದ್ರಿ? ನಮ್ಮ ಬೇಸ್ಮೆಂಟ್ ಅಲ್ಲಿ ಅಂಗಡಿ ಮಾಡಿದವ್ರಿಗೆ ಯಾಕೆ ಅಲ್ಲಿ ಖಾಲಿ ಮಾಡಿ ಪಾರ್ಕಿಂಗ್ ಮಾಡಲ್ಲ? ರಸ್ತೆಯಲ್ಲಿ ಒಂದು ಬೈಕ್ ನಿಲ್ಲಕ್ಕೆ ಯಾವ ನೀವು ಜಾಗ ಮಾಡಿ ಕೊಡ್ತೀರಿ? ಒಂದು ಶುದ್ಧ ಒಂದು ಮಾರ್ಕೆಟ್, ಒಂದು ಸೆಂಟ್ರಲ್ ಮಾರ್ಕೆಟ್ ಆಗಲಿ, ಕಂಕನಾಡಿ ಮಾರ್ಕೆಟ್, ಒಂದು ಮಾರ್ಕೆಟ್ ನೀವು ಯಾಕೆ ಮಾಡ್ತಾ ಇಲ್ಲ? ಒಂದು ನಮ್ಮ ಮಲೇರಿಯಾದ್ದು ನಮ್ಗೆ ಇಡೀ ಮಂಗಳೂರಿಗೆ, ಇಡೀ ರಾಜ್ಯದಲ್ಲೇ ಫೈಲೇರಿಯಾ ಮತ್ತೆ ಮಲೇರಿಯಾ ಮಂಗಳೂರಲ್ಲಿ ಹೈಯೆಸ್ಟ್ ಇರೋದು ಲೆಕ್ಕ ತಕೊಂಡ್ರೆ. ನಮ್ಮದು 30-40 ವರ್ಷದಲ್ಲ ಲೆಕ್ಕ. ಒಂದು ಮಲೇರಿಯಾದ ಝೀರೋ ಮಾಡ್ಲಿಕ್ಕೆ, ಫೈಲೇರಿಯಾ, ಡೆಂಗ್ಯೂ ಒಂದು ಕ್ಲಿಯರ್ ಮಾಡ್ಲಿಕ್ಕೆ ನಿಮ್ದು ಇಷ್ಟು ಆರೋಗ್ಯದಲ್ಲಿ ಎಷ್ಟು ಬಜೆಟ್ ಉಂಟು? ನಿಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಿದ್ದಾರೆ? ಯಾಕೆ ನಿಮ್ಗೆ ಶಾಶ್ವತ ಮಲೇರಿಯಾ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ? ಮತ್ತೆ ಪಚ್ಚನಾಡಿ ಬಗ್ಗೆ ಪದೇ ಪದೇ ಹೇಳ್ತೀರಿ, ಕುಡಿಯುವ ನೀರಿನ ಬಗ್ಗೆ ಪದೇ ಪದೇ, ಯಾವುದಕ್ಕೂ ಸೊಲ್ಯೂಷನ್ ಇಲ್ಲ. ಆರೋಪ ಪ್ರತ್ಯಾರೋಪ. ಇವರು ಹೇಳಿದ್ರು ಇಂತ ನೀವು ಒಂದು ಬಿಲ್ಡಿಂಗ್ ಕೋರ್ಟಿದ ಆರ್ಡರ್ ಹೇಳಿದ್ರಿ, ಎಷ್ಟು ಕೋರ್ಟ್ ಆರ್ಡರ್ಗಳನ್ನು ಇವರು ಇಂಪ್ಲಿಮೆಂಟ್ ಮಾಡಿದ್ದಾರೆ? ಶಿಮಾರ್, ಯಾಕಂದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಇದು ಆದೇಶ ಪಾಲನೆ ಮಾಡ್ಲಿಕ್ಕೆ ಅಷ್ಟು ತಾಕತ್ತಿಲ್ಲ ಅಂತ ಹೇಳಿದ್ರಿ. ಯಾಕೆ ಇವ್ರು ಮತ್ತೆ ಸುಮ್ಮನೆ ಕಾರ್ಪೊರೇಷನ್ ಮತ್ತೆ ಜನರ ಹತ್ರ ಓಟ್ ಕೇಳಲಿಕ್ಕೆ ಹೋಗ್ತೀರಿ? ಈ 10-100 ಪ್ರಶ್ನೆಗಳಿಗೆ ಎಲ್ಲಿಯ ತನಕ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ವಾ? ಅಲ್ಲಿಯ ತನಕ ಸುಮ್ಮನೆ ವೇಸ್ಟ್ ಚುನಾವಣೆ ಮಾಡಬೇಡಿ. ಮೊದಲು ಶಾಶ್ವತ ಪರಿಹಾರ ಮಾಡಿ. ಒಳ್ಳೆಯ ಹೋರಾಟಗಾರರಿಗೆ, ಶುದ್ಧ ಹಸ್ತರಿಗೆ, ಯಾವುದೇ ಮಾಫಿಯಾಗೆ ಬಗ್ಗದವರಿಗೆ ನೀವು ಅಧಿಕಾರ ಕೊಡಿ, ಕೆಲಸ ಮಾಡೋಣ. ನಾವು ಪಕ್ಷ ಭೇದ ಮರೆತು, ಜಾತಿ ಧರ್ಮ ಭೇದ ಮರೆತು ಒಳ್ಳೆಯ ಮಾಡೆಲ್ ಮಂಗಳೂರು. ಯಾಕಂದ್ರೆ ಮಂಗಳೂರು ಬಗ್ಗೆ ಇಡೀ ಜಗತ್ತಲ್ಲಿ ಒಳ್ಳೆ ಹೆಸರುಂಟು. ಆ ಹೆಸರು ಉಳಿಸಬೇಕು. ಎಲ್ಲಿದ್ದು ಸ್ಟೂಡೆಂಟ್ಸ್ ಗಳು ಬರ್ತಾರೆ ಹಾಸ್ಪಿಟಲ್ಗೆ ಮತ್ತೆ ಎಜುಕೇಶನ್ಗೆ. ಅಟ್ಲೀಸ್ಟ್ ನಮ್ದು ಕಾರ್ಪೊರೇಷನ್ ಒಂದು ಚಂದ ಮಾಡಿಕೊಟ್ರೆ ಇನ್ನೂ ಸಹ ನಮ್ದು ಎಕಾನಮಿ ಇಂಪ್ರೂವ್ ಆಗುತ್ತೆ, ಎಲ್ರಿಗೂ ಉದ್ಯೋಗ ಆಗುತ್ತೆ, ನಮ್ದು ಡೆವಲಪ್ಮೆಂಟ್ ಆಗುತ್ತೆ. ಈ ಕಾರ್ಪೊರೇಷನ್ ಈ ನರಕ ನೋಡಿ ಯಾರು ಸ್ಟೂಡೆಂಟ್ ಬರ್ತಾ ಇಲ್ಲ, ಮತ್ತೆ ರೋಗಿ ಹಾಸ್ಪಿಟಲ್ಗೂ ಜನ ಬರ್ತಾ ಇಲ್ಲ, ಹೊಸ ಇನ್ವೆಸ್ಟರ್ಗಳು ಸಹ ಬರ್ತಾ ಇಲ್ಲ. ಎಸ್ ಅಭಿಷೇಕ್ ಅವರು, ನಮ್ಮ ಮಿತ್ರರು ಜೆಡಿಎಸ್ ಅಭ್ಯರ್ಥಿ ಅವರು ಹೇಳುವಾಗ ಮಾತ್ರ ಒಂದು ಇದರ ಬಗ್ಗೆ ಹೇಳಿದ್ರು, ಬೃಹತ್ ಬ್ಯಾಂಗರ್ ಬಗ್ಗೆ. ನೋಡಿ, ಇವತ್ತು ಉಳ್ಳಾಲ ಸೇರ್ಪಡೆ ಆಗಲಿಲ್ಲ, ಅಲ್ಲ ಮತ್ತೊಂದು ಸೇರ್ಪಡೆ ಆಗಲಿಲ್ಲ ಅಂತ ಹೇಳಿದ್ರು. ಇದಕ್ಕೇನು ಅಂತ ಹೇಳಿದ್ರೆ, ಸೇರ್ಪಡೆ ಇದ್ದಕ್ಕಿದ್ದಾಗೆ ಸೇರ್ಪಡೆ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಗ್ರಾಮ ಪಂಚಾಯತ್ ಇದ್ರೆ ಅದನ್ನ ಫಸ್ಟ್ ಪಟ್ಟಣ ಪಂಚಾಯತ್ ಮಾಡಬೇಕು, ಅಲ್ಲ ಪುರಸಭೆ ಮಾಡಬೇಕು. ಅದು ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಮನೆಗಳು ಹೊಂದಿರಬೇಕು, ಅಲ್ಲ ಅಷ್ಟು ಜನಸಂಖ್ಯೆ ಹೊಂದಿರಬೇಕು. ಅದಿದ್ದಾಗ ಮಾತ್ರ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗ್ಬೇಕಾಗ್ತದೆ. ಇವತ್ತು ಏನಾಗಿದೆ, ಇವತ್ತು ಸೋಮೇಶ್ವರ ಇರ್ಬೋದು, ಕೋಟೆಕಾರ್ ಇರ್ಬೋದು, ಅದು ಎರಡೂ ಕೂಡ ಗ್ರಾಮ ಪಂಚಾಯತ್ ಆಗಿದ್ದಂತದ್ದು. ಇವತ್ತು ಅದು ಪಟ್ಟಣ ಪಂಚಾಯತ್ ಇದಾಗಿದೆ. ನೆಕ್ಸ್ಟ್ ಬರೋ ದಿವಸಗಳಲ್ಲಿ ಉಳ್ಳಾಲ ಕಾರ್ಪೊರೇಷನ್ ಖಂಡಿತವಾಗ್ಲೂ ಸೇರ್ತದೆ. ಆಯ್ತಾ? ಅದಕ್ಕೆ ಅರ್ಹತೆ ಬಂದ ಸಂದರ್ಭದಲ್ಲಿ ಉಳ್ಳಾಲ ಕಾರ್ಪೊರೇಷನ್ ಸೇರ್ತದೆ. ಈಗ ಡೆವಲಪ್ ಆಗಿ ಮುಂದಕ್ಕೆ ಡೆವಲಪ್ ಆಗ್ತದೆ. ಒಂದನೇದು. ಎರಡನೇದಾಗಿ ಅಂಡರ್ ಪಾಸ್ ಬಗ್ಗೆ ಹೇಳಿದ್ರು. ಇವಾಗ ಈ ಸರ್ತಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮಹಾಕಾಳಿ ಪಟ್ಟಣದಾಗಿರ್ಬೋದು ಅಥವಾ ವೀರನಗರದ ಎಲ್ಲಾ ಕಡೆ ಅಂಡರ್ ಪಾಸ್ ಗಳನ್ನು ಮಾಡುವಂತದನ್ನು ನಾವು ಪ್ರಾಮುಖ್ಯತೆಯನ್ನು ಇಟ್ಕೊಂಡಿದ್ದೇವೆ. ಅದನ್ನು ಖಂಡಿತವಾಗ್ಲೂ ನೆಕ್ಸ್ಟ್ ಬರೋದ್ರಲ್ಲಿ ಮಾಡ್ತೇವೆ. ಇದರಲ್ಲಿ ಮತ್ತೊಂದು ಕುಡಿಯುವ ನೀರು, ಬರ್ತೇವೆ. ಕುಡಿಯುವ ನೀರಿಗೆ ನಮ್ದೊಂದು ಆದ್ಯತೆ ಏನು ಅಂತ ಹೇಳಿದ್ರೆ, ನಮ್ಮ ನಿನ್ನೆ ಮೀಟಿಂಗ್ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮಿತ್ರ ಹೇಳಿದಾಗೆ ಕಡಲ ನೀರನ್ನ ಶುದ್ಧೀಕರಣ ಮಾಡುವಂತ ಪ್ಲಾಂಟ್ ಬರಬೇಕು. ಆದ್ರೆ ಸಾಕಷ್ಟು ರೆವೆನ್ಯೂ ಇಲ್ಲ, ಫಂಡ್ಸ್ ಗಳ ಕೊರತೆ ಇದೆ. ಆಗಿರುವಾಗ ಮುಂದೆ ದಿನಗಳಲ್ಲಿ ಸರ್ಕಾರ, ರಾಜ್ಯದ, ಕೇಂದ್ರದ, ಕಾರ್ಪೊರೇಷನ್ ಎಲ್ಲ ಬಂದ ಸಂದರ್ಭದ ಬಂದಾಗ ಇನ್ಫ್ಲೋ ಫಂಡ್ ಸುಲಭ ಆಗ್ತದೆ ತರಿಸಲಿಕ್ಕೆ. ಅಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾಡ್ತೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಕೊಣೆಜೆಯಿಂದ ಸುರತ್ಕಲ್ NITಗೆ ಮೆಟ್ರೋವನ್ನ ಮಾಡುವಂತ ಒಂದು ಉದ್ದೇಶವನ್ನ ಕೂಡ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ. ಸಾಕಷ್ಟು ರೆವೆನ್ಯೂ ಬಂದ್ರೆ, ಸಾಕಷ್ಟು ಅನುದಾನ ನಮಗೆ ಸಿಕ್ಕಿದ್ರೆ, ಸಾಕಷ್ಟು ರೆವೆನ್ಯೂ ನಮಗೆ ಇನ್ಫ್ಲೋ ಆದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಮಾಡ್ತೇವೆ. ಅದರ ಜೊತೆಯಲ್ಲಿ ಕಸಗಳ ವಿಲೇವಾರಿ ಈಗಲೂ ನಡೀತಾ ಇದೆ. ಇದು ನಾವು ಒಪ್ಪುತ್ತೇನೆ. ಇದು ಏನು ಅಂತ ಹೇಳಿದ್ರೆ, ಸಾಕಷ್ಟು ನಡೀತಿದ್ರು ಕೂಡ ಇವತ್ತು ಡೆವಲಪ್ಮೆಂಟ್ ಆಗುವಾಗ ಬೇರೆ ಬೇರೆ ಜನಗಳು ಇಲ್ಲಿ ಬರ್ತಿದ್ದಾರೆ ಕಲೀಲಿಕ್ಕೆ, ಸ್ಟೂಡೆಂಟ್ ಗಳಾಗಿರ್ಬೋದು, ಬೇರೆ ಬೇರೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗೋ ಸಂದರ್ಭದಲ್ಲಿ ವಿಲೇವಾರಿ ಇವತ್ತು ನಮಗೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಜಾಗವನ್ನ ಈಗಾಗಲೇ ಗಮನಿಸಿಕೊಂಡು, ಅಥವಾ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಎಕ್ವೈರ್ ಮಾಡಿ, ಅದಕ್ಕೆ ನಾನು ವಿನಂತಿ ಮಾಡ್ತಿದ್ದೇನೆ, ಎಲ್ಲಾ ಪಕ್ಷದವರು, ಎಲ್ಲಾ ಸಾಮಾಜಿಕ ಕಾರ್ಯಕರ್ತರು, ಹೋರಾಟಗಾರರು ಕೈ ಜೋಡಿಸಬೇಕು. ಯಾವುದಾದ್ರೂ ಒಂದು ಜಾಗವನ್ನು ಎಕ್ವೈರ್ ಮಾಡಿದ್ರೆ ಮಾತ್ರ ಇದಕ್ಕೆ ಶಾಶ್ವತ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಎಲ್ಲರೂ ಒಂದಾಗೋಣ, ಮಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಸಾಕ್ಷಿ ಆಗೋಣ, ಕೈ ಜೋಡಿಸೋಣ ಅಂತ ಹೇಳ್ತಾ, ಕಾಂಗ್ರೆಸ್ ಪಕ್ಷದ 60 ವಾರ್ಡ್ಗಳಲ್ಲಿ ಅಭ್ಯರ್ಥಿಗಳಿದ್ದಾರೆ. ದಯವಿಟ್ಟು ನಮ್ಮೆಲ್ಲಾ ವಾರ್ಡಿನ ಅಭ್ಯರ್ಥಿಗಳಿಗೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ನೀಡಿ, ಒಂದು ಅವಕಾಶ ನೀಡಿ, ಎಜುಕೇಟೆಡ್ ಗಳನ್ನ, ಯಂಗ್ಸ್ಟರ್ ಗಳನ್ನ, ಒಳ್ಳೊಳ್ಳೆ ಜನರಲ್ ನಾಲೆಜ್ ಇರುವಂತವರನ್ನ, ಒಳ್ಳೊಳ್ಳೆ ಸ್ಕಿಲ್ಫುಲ್ ಮಾತನಾಡಿರುವವರನ್ನ ಇವತ್ತು ಆಯ್ಕೆ ಮಾಡಿದೆ ಪಕ್ಷ. ಆಗಿರ್ಬೇಕಾದ್ರೆ 60 ವಾರ್ಡ್ಗಳಲ್ಲಿ 60 ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕೊಟ್ರೆ ಮುಂದೆ ಬರೋ ದಿನಗಳಲ್ಲಿ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಅಧಿಕಾರವನ್ನು ಮಾಡ್ತೇವೆ ಅಂತ ಈ ಮುಖಾಂತರ ಹೇಳಿಕೆ ಇಷ್ಟ. ಎಸ್ ಜಿತೇಂದ್ರ ಕೊಟ್ಟಾರಿ ಅವರೇ, ಸರಿ, ನಾವು 2008ರಲ್ಲಿ ಅಧಿಕಾರಕ್ಕೆ ಬರುವ ಮುಂಚೆ ಏನು ಪ್ರಣಾಳಿಕೆಯಲ್ಲಿ ಹೇಳಿರುವಂತಹ ಅನೇಕ ವಿಚಾರಗಳಿದೆ. ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಾನು ಜನರಿಗೆ. ನಾವು ಈ ಮಂಗಳೂರು ನಗರವನ್ನ ಕಮಿಷನರೇಟ್ ಮಾಡ್ತೇವೆ ಅಂತ ಹೇಳಿದ್ವಿ, ಮತ್ತು ಮಿನಿ ವಿಧಾನಸೌಧವನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ, ನ್ಯಾಯಾಲಯದ ಸಂಕೀರ್ಣವನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ ನಮ್ಮ ಪ್ರಣಾಳಿಕೆಯಲ್ಲಿ. ಅದನ್ನ ನಮ್ಮ ಅಧಿಕಾರಕ್ಕೆ ಬಂದಾಗ ನಾವು ಯಾವುದೇ ಚಾಚು ತಪ್ಪದೆ ಅದನ್ನ
ಜನರಿಗೆ ಕೊಟ್ಟಿದ್ದೇವೆ. ಇವತ್ತು ಕಮಿಷನರೇಟ್ ಇರ್ಬೋದು, ಮಿನಿ ವಿಧಾನಸೌಧ ಇರ್ಬೋದು, ಮತ್ತು ಹೈಕೋರ್ಟ್, ಇದು ನಮ್ಮ ಕೋರ್ಟ್ ಎಲೆಕ್ಷನ್ ಕಾರ್ಪೊರೇಷನ್ ಅದು ಸ್ಟೇಟ್ ಪ್ರಾಜೆಕ್ಟ್. ನೀವು ಮಾತಾಡೋ ನಾನು ಮಾತಾಡಲಿಲ್ಲ. ಒಂದ್ ನಿಮಿಷ. ಅದು ನಮ್ಮ ಸರ್ಕಾರ ಆಗ ಇತ್ತು, ಆಮೇಲೆ ಕಾರ್ಪೊರೇಷನ್ ಕೂಡ ನಮ್ದೇ ಇತ್ತು. ಮತ್ತು ವೆಂಟೆಡ್ ಡ್ಯಾಮ್ ನ ಬಗ್ಗೆ 40 ಕೋಟಿ ಈ ಅನುದಾನವನ್ನು ತಂದಿರುವಂತದ್ದು, 200 ಕೋಟಿ ವಿಶೇಷ ಅನುದಾನವನ್ನು ತಂದಿರುವಂತದ್ದು ನಮ್ಮ ಆಡಳಿತ ಸಂದರ್ಭದಲ್ಲಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ಪ್ರಣಾಳಿಕೆಯ ಮುಖಾಂತರ ಅನೇಕ ಮೂಲಭೂತ ಸೌಕರ್ಯ ಇರ್ಬೋದು, ಸಾರಿಗೆ ಅವ್ಯವಸ್ಥೆ ಇರ್ಬೋದು, ಅಂಡರ್ ಪಾಸ್ ಇರ್ಬೋದು, ಅಥವಾ ರಸ್ತೆ ನಿರ್ಮಾಣ ಇರ್ಬೋದು, ಇದೆಲ್ಲವನ್ನ ನಾವು ಕೊಟ್ಟಿದ್ದೇವೆ ಜನರಿಗೆ. ಕುಡಿಯುವ ನೀರಿನ ವಿಷಯ ಇರ್ಬೋದು, ಅಥವಾ ತ್ಯಾಜ್ಯ ವಿಲೇವಾರಿಯ ವಿಷಯ ಇರ್ಬೋದು, ಇದೆಲ್ಲವನ್ನ ನಾವು ಜನರಿಗೆ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ, ನಾವು ಆಶ್ವಾಸನೆಯನ್ನ ಮಾಡಿದ್ದೇವೆ. ಅದರ ಪ್ರಕಾರ ನಾವು ಖಂಡಿತವಾಗಿಯೂ ನಮ್ಮ ಚುನಾವಣೆಯಲ್ಲಿ, ಈ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ಅದನ್ನ 100% ನಾವು ಪಾಲನೆಗೆ ಅನುಷ್ಠಾನಕ್ಕೆ ತರ್ತೇವೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇವತ್ತು ಇವರು ಹೇಳಿದ್ರು, ಅಭಿಷೇಕ್ ಹೇಳಿದ್ರು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಕಾರ್ಪೊರೇಷನ್ ಈ 3 ಇದ್ರೆ ನಾವು ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಮಂಗಳೂರಿನ ಜನತೆಗೆ ಒಂದು ಗೊತ್ತಿರಲಿ, ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಇವತ್ತು ಇದೆ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಹಾಗಾದ್ರೆ ಸಿಟಿ ಕಾರ್ಪೊರೇಷನ್ ಅಲ್ಲೂ ಭಾರತೀಯ ಜನತಾ ಪಾರ್ಟಿಯ ಆಡಳಿತಕ್ಕೆ ಬಂದ್ರೆ ನಾವು ಕೇಂದ್ರದಿಂದ ಬಂದಂತ ಅನೇಕ ಅನುದಾನಗಳ ಯೋಜನೆಗಳಾಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ, ಅಮೃತ ನಗರ ಯೋಜನೆ, ಮಂಗಳೂರಿನ ಮೀನುಗಾರಿಕಾ ಜೆಟ್ಟಿ, ಇದೆಲ್ಲವನ್ನ ನೇರವಾಗಿ ಜನರಿಗೆ ಕೊಡುವಂತಹ ಒಂದು ಅವಕಾಶ ನಮಗೆ ಸಿಗ್ತದೆ. ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನ ನಾವು ಈ ನಗರಕ್ಕೆ ತರ್ತೇವೆ ಅಂತ ಹೇಳಿದ್ದೇವೆ. ಅದನ್ನೂ ಕೂಡ 100% ನಾವು ಈ ನಮ್ಮ ಮಂಗಳೂರು ನಗರಕ್ಕೆ ತರ್ತೇವೆ. ಮತ್ತು ಈ 3 ಆಡಳಿತಗಳು ಕೂಡ ನಮಗೆ ಸಿಕ್ಕಿದಾಗ ಈ ಮಂಗಳೂರಿನ ನಗರದ ಪೂರ್ತಿ ಏನು ಡೆವಲಪ್ಮೆಂಟ್ ಅನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಅದು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ನಮಗೆ ಅವಕಾಶ ಸಿಗ್ತದೆ. ಅದಕ್ಕೆ ನೇರವಾಗಿ ನಾನು ಜನರಲ್ಲಿ ಮನವಿ ಮಾಡುವುದು, ಈ ಸಲದ ಚುನಾವಣೆಯಲ್ಲಿ, ನಾಡ್ದು ನಡೆಯುವಂತಹ ಚುನಾವಣೆಯಲ್ಲಿ ಬಿಜೆಪಿಯ ಎಲ್ಲಾ ಅಭ್ಯರ್ಥಿಗಳನ್ನ ಅಧಿಕ ಮತದಲ್ಲಿ ನೀವು ಆರಿಸಿ, ನಿಮ್ಮ ಏನು ವಾರ್ಡ್ಗಳಲ್ಲಿ ಬಿಜೆಪಿಯ ಯಾರು ಕಾರ್ಪೊರೇಟರ್ಗಳಿದ್ರೆ ಖಂಡಿತವಾಗಿಯೂ ಅವರು ನಮ್ಮ SDP ಅವರು ಹೇಳಿದ ಹಾಗೆ ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲಾ ವಾರ್ಡ್ಗಳಲ್ಲಿಯೂ ಕೂಡ ಆ ಅಭಿವೃದ್ಧಿಯನ್ನ ಮಾಡುವಂತ ಅವಕಾಶ ಬಿಜೆಪಿಗೆ ಕೊಡಬೇಕು ಅಂತ ಒಂದು ಮನವಿಯನ್ನು ನಾನು ಮಾಡ್ತೇನೆ. ಖಂಡಿತ ನಮ್ಗೆ ಆತ್ಮವಿಶ್ವಾಸ ಇದೆ, ನಾವು ಮಾಡ್ತೇವೆ, ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳುವಂತ ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಜನರಿಗೆ ಇರುವಂತಹ ನಿರೀಕ್ಷೆಗಳು ಏನಾಗಬೇಕು? ಈಗ ನಾನು ನಾಗರಿಕರ ಪರವಾಗಿ ಒಂದು ಇವರ ಹತ್ರ ಕಾಲು ಹಿಡಿದೊಂದು ವಿನಂತಿ ಮಾಡ್ತೇನೆ, ಹಣ ದುರುಪಯೋಗ ಮಾಡುವ ಪ್ರಾಜೆಕ್ಟ್ ಮಾಡಬೇಡಿ. ಈ ಕ್ಲಾಕ್ ಟವರ್ ಮಾಡಿದಾಗೆ ಹಳ್ಳಿಯಲ್ಲಿ ಪಾಪ 30-40 ವರ್ಷ ದಾಮಾರ್ ಇಲ್ಲ, ಇಲ್ಲಿ ನಾವು ದುಡ್ಡು ಹಾಳು ಮಾಡ್ತೇವೆ. ಫುಟ್ಪಾತಿಗೆ ಕಲರ್ ಟೈಲ್ಸ್, ಈ ಕಡೆ ಸಂಗೀತ ಕಾರಂಜಿ, ನೀರಿಲ್ಲದಲ್ಲಿ ಅಲ್ಲಿ ಸಂಗೀತ ಕೂಡ ಆಗುದಿಲ್ಲ, ನೀರು ಕೂಡ ಇಲ್ಲ. ಅದರ ಜೊತೆಯಲ್ಲಿ ಇಲ್ಲಿ ಟವರ್ ಕ್ಲಾಕ್ ಅಂತದ್ದು ಮಾಡಬೇಡಿ. ವಾರ್ಡ್ ಸಮಿತಿಗಳನ್ನು ರಚಿಸಿ ಆ ವಟಾರಗಳಲ್ಲಿರುವ ಸಮಾಜ ಸೇವಕರಿಗೆ ಒಂದು ಅವಕಾಶ ಕೊಡಿ, ಅಡ್ವೈಸ್ ಕೊಡಿ. ಇವರಿಗೆ ಮಾಡ್ಲಿಕ್ಕೆ ಬೇಡ ಹೇಳಿದರೆ ಇದು ಹೊಡೆದದ್ದು ಗೊತ್ತಾಗ್ತದೆ ಅಲ್ಲ, ಅದಕ್ಕೆ ಅವರು ಸಮಿತಿಗಳು ಮಾಡುದಿಲ್ಲ. ಅಲ್ಲ ಸರ್, ನಾನು ಮುಗಿಸ್ತೇನೆ. ಎಲ್ಲ ಸರ್ವಾಧಿಕಾರಿ ರೀತಿ ಜೂಡಿತ್ ಮಸ್ಕರೇನಸ್ ಆವಾಗ ಮಾಡಿದ್ದಾರೆ ವಾರ್ಡ್ ಸಮಿತಿ, JDS ಅಲ್ಲಿ ಗೆದ್ದುಕೊಂಡವರು. ಅದರ ನಂತರ ಈ ರಸ್ತೆ ದಾಟುವಲ್ಲಿ ಜೀಬ್ರಾ ಲೈನ್ಸ್ ಅಂದ್ರೆ ಏನೋ ಲೈನ್ಸ್ ಹಾಕ್ತಾರೆ, ಒಂದು ವಾರದಲ್ಲಿ ಲೈನ್ಸ್ ಹೋಗ್ತದೆ. ಅದ ಕಾರಣ ಪರ್ಮನೆಂಟ್ ಆಗಿ ಒಳ್ಳೆ ರೀತಿಯಲ್ಲಿ ಮರದ ಟ್ರೀ ಕಟ್ಟಿಂಗ್, ಎಷ್ಟೋ ಗೆಲ್ಲುಗಳು ಇವತ್ತು ತಲೆ ಮೇಲೆ ಬೀಳುವ ಪರಿಸ್ಥಿತಿ ಉಂಟು, ಸ್ಪೆಷಲಿ ಶಾಲೆ ಹತ್ರ. ಅದಕ್ಕೆ ₹1,00,000 ಖರ್ಚಿಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೇಳಿ ಆ ಗೆಲ್ಲುಗಳನ್ನು ಕಡಿಸ್ಲಿ. ಯಾಕೆ ಹೇಳಿದರೆ ಮೈಸೂರು ಬೆಂಗಳೂರಲ್ಲಿ ಆದಾಗಿ ಗೆಲ್ಲು ಬಿದ್ದು ಇಷ್ಟು ಮಂದಿ ಸತ್ರ ಅಂತೇಳಿ ಇನ್ನೂ ಪೇಪರಲ್ಲಿ ಬರ್ತದೆ. ಆದ ಕಾರಣ ಅದಕ್ಕೆ ಒಂದು ಅವಕಾಶ ಕೊಡಬೇಡಿ. ಅದರ ಜೊತೆಯಲ್ಲಿ ಈ ಪ್ಲಾಸ್ಟಿಕ್ ಇದು ಇವಾಗಲೇ ಒಂದು ಆಂದೋಲನ ಆಗ್ತಾ ಇದೆ, ಸ್ವಚ್ಛ ಭಾರತ್ ಆಂದೋಲನ ಆಗ್ತದೆ. ಪ್ರತಿಯೊಂದು ವಾಣಿಜ್ಯ ಕಟ್ಟಡಗಳ ಹತ್ರ ಕಂಪಲ್ಸರಿ ಒಂದು ಡ್ರಮ್ ಇಡುವ ವ್ಯವಸ್ಥೆ ಮಾಡಿ, ಎಲ್ಲಾ ಜನರು ಕಸದಲ್ಲಿ ಬಿಸಾಡೋಗಿ ಮಾಡ್ರಿ. ಯಾರು ಡ್ರಮ್ ಇಂದ ಹೊರಗೆ ಬಿಸಾಡ್ತಾರೆ ಅವರಿಗೆ ಫೈನ್ ಹಾಕಿ, ಹೆಲ್ಮೆಟ್ ಇಲ್ಲದೆ ಹೋದವನಿಗೆ ಫೈನ್ ಹಾಕ್ತಾರೆ. ಕಸ ಬಿಸಾಡುವವನಿಗೆ ಫೈನ್ ಬಿದ್ದರೆ ಮಾತ್ರ ಅವನಿಗೆ ಒಂದು ಎಚ್ಚರಿಕೆ ಆಗ್ತದೆ. ಇಲ್ಲದ್ರೆ ನಮ್ಮ ಸಿಟಿಜನ್ಸ್ನವರ ಏನ್ ಹೇಳ್ತಾರೆ, ಅವರ ತಲೆಗೆ ಅದು ಹೋಗುದಿಲ್ಲ. ಎಸ್ ಬೋಳಂಗಡಿ ಸರ್, ಕೊನೆಯದಾಗಿ ಕ್ವಿಕ್ ಆಗಿ. ಮಂಗಳೂರು ಮಹಾನಗರ ಪಾಲಿಕೆ ಇಷ್ಟು ಟರ್ಮ್ ಅಲ್ಲಿ ನಾವು ನೋಡಿದ್ದೇವೆ. ಅದು ಕೊರೋನಾ ಮುಂದೆ ಕಿನ್ನರಿ ಬರೆದಿದೆ ಅಂತ. ಯಾವಾಗ ಆಡಳಿತಕ್ಕೆ ಬರುವಂತ ಪಕ್ಷಗಳಿಗೆ ಅಧಿಕಾರಿಗಳನ್ನ ಸಂಭಾಳಿಸಲಿಕ್ಕೆ ಸಾಧ್ಯ ಇಲ್ವೋ ಅಲ್ಲಿವರೆಗೆ ಈ ಮಂಗಳೂರು ಮಹಾನಗರ ಪಾಲಿಕೆ ಉದ್ಧಾರ ಆಗಲ್ಲ, ಸ್ಪಷ್ಟ ಹೇಳ್ತೀವಿ.
ನೀವು ಪೇಪರ್ಲೆಸ್ ಮಾಡಿ, ಆನ್ಲೈನ್ ಮಾಡಿ, ಮತ್ತೊಂದು ಮಾಡಿ, ಭ್ರಷ್ಟಾಚಾರಕ್ಕೂ ಬ್ರೇಕ್ ಬೀಳಬೇಕು. ಬೀಳುವುದಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ನಿಮಗೆ ಸಣ್ಣ ಒಂದು ಉದಾಹರಣೆ ಹೇಳಿ ಹೇಳ್ತೀನಿ. ಮಂಗಳೂರು ಮಹಾನಗರ ಪಾಲಿಕೆ ಒಂದು ಎಜುಕೇಶನ್ ಹಬ್ ಜೊತೆಗೆ ಹೆಲ್ತ್ ಹಬ್. ಇಲ್ಲಿರುವಂತಹ ಹಾಸ್ಪಿಟಲ್ಗಳು, ಇಲ್ಲಿರುವಂತಹ ಕಾಲೇಜುಗಳು, ಆದ್ರಿಂದ ಇಲ್ಲಿಗೆ ಪ್ರವಾಸೋದ್ಯಮಕ್ಕೂ ಅವಕಾಶಗಳಿದೆ. ಆದ್ರೆ ಇಲ್ಲಿಗೆ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಎಕ್ಸ್ಪೋರ್ಟ್ ಮಾಡಬಹುದು, ಬರ್ತಾರೆ. ಇಲ್ಲ ಹೆಲ್ತ್ ಹಬ್ಬಿನಾಗಿ ಮುಖ್ಯವಾಗಿ ನಮ್ಗೆ ಹತ್ತಿರ ಇರೋದು ಕೇರಳ, ಕಾಸರಗೋಡಿಂದ ಆ ಕಡೆಯಿಂದ ಇಲ್ಲಿ ಡೆಲಿವರಿಗೆ ಅದಕ್ಕೆ ಎಲ್ಲ ಬರ್ತಾರೆ. ಇಲ್ಲಿ ಡೆಲಿವರಿ ಆದ್ರೆ ನಾವು ಬಸ್ ಸರ್ಟಿಫಿಕೇಟ್ ತಗೊಳ್ಬೇಕು ಸಿಟಿ ಕಾರ್ಪೊರೇಷನ್. ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ ಇಲ್ಲಿ. ಅಲ್ಲ, ಡೆಸರ್ಟಿಫಿಕೇಟ್ಗಳು ಮಂಗಳೂರು ಮಹಾನಗರ ಪಾಲಿಕೆಯಿಂದ. ಇದಕ್ಕೆ ಒಂದು ಮಾಫಿ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿತ್ತು. ಒಂದು ಬರ್ತ್ ಸರ್ಟಿಫಿಕೇಟ್ಗೆ 25,000 ರೂಪಾಯಿ ವಸೂಲು ಮಾಡುವಂತ ಮಾಫಿಯಾ ಇತ್ತು. ಬ್ರೋಕರ್ ಮಾಫಿಯಾ ಇತ್ತು. ಅದು ಸಿಬ್ಬಂದಿ ಆಯ್ತಾ. ಆ ಸಿಬ್ಬಂದಿಯನ್ನು ಸ್ವತಃ ಮೇಯರ್ ಆಗಿದ್ದಂತ ಭಾಸ್ಕರ ಮೊಯ್ಲಿ ಅವರೇ ಚೇಂಬರಿಗೆ ಕರೆದು ಹೊಡೆದದ್ದು. ಭಾಸ್ಕರ ಮೊಯ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ನಾನು ಹೇಳುದಿಲ್ಲ, ಆದ್ರೂ ಅವರಿಗೆ ಅಷ್ಟು ಬಿಸಿ ಆಗಿರ್ಬೇಕಾದ್ರೆ ಜನರಿಗೆ ಎಷ್ಟು ಆಗಬೇಕು. ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಸಿಬ್ಬಂದಿಗೆ ತರಬೇತಿ ಆಗಬೇಕು. ಕಾರ್ಪೊರೇಷನ್ ನೋಡಿದ್ರೆ ಒಂದು ಮುಖ ನೋಡುದಿಲ್ಲ, ದುಡ್ಡಿದ್ರೆ ಮಾತ್ರ ದೇವ ಅಂತ ಹೇಳ್ತಾರೆ. ಒಂದು ಮುಖ ನೋಡಿದ್ರೆ ಕಾಸಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ SDP ಪಕ್ಷದ 6 ಕೋಟಿ ಗೆಲ್ಲುವ ಒಳ್ಳೆ ಅಭ್ಯರ್ಥಿಗಳನ್ನ ಮಾತ್ರ ನಾವು ನಿಲ್ಸಿದ್ದು. ದಯವಿಟ್ಟು ನಿಮ್ಮ ಪರವಾಗಿ ನಾವು ಕಾರ್ಪೊರೇಷನ್ ಒಳಗಡೆ ಧ್ವನಿ ಎತ್ತೇವೆ. ತೆರಿಗೆ ಹಣ ಸೋರಿಕೆ ಆಗ್ಲಿಕ್ಕೆ ಬಿಡುವುದಿಲ್ಲ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ನಮ್ಮ ಪರಿಧಿಯಲ್ಲಿ ನಿಮ್ಗೆ ಪರಿಹಾರ ಕೊಡ್ತೇವೆ. ದಯವಿಟ್ಟು ಕುದ್ರೋಳಿ, ಬೆಂಗರೆ, ಚೊಕ್ಕಬೊಟ್ಟು, ಪಂಜಿಮೊಗರು, ಬಜ್ಜಾಲು 6 ಕೋಟಿ ನಮ್ಮನ್ನು ಗೆಲ್ಸಿ ಅಂತ ಮತದಾರ ಮಹಾಪ್ರಭುಗಳೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ, ಜೊತೆಗೆ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೂ ಕೂಡ ಒಂದು ಕಾರ್ಯಕ್ರಮ ವೇದಿಕೆ ಆಯಿತು. ಜೊತೆಗೆ ಏನಾಗಬೇಕು, ಏನು ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನ ಕೂಡ ಹಂಚಿಕೊಂಡ್ರು. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದು ಮಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಕೆಲವೊಂದು ವಿಚಾರಗಳು. ಅಂದ್ರೆ ಒಟ್ಟಾರೆಯಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅಭಿವೃದ್ಧಿ ಆಗಬೇಕು, ಜನಸ್ನೇಹಿ ಆಗಬೇಕು, ಜನರಿಗೆ ಪಾಲಿಕೆ ಹತ್ತಿರ ಆಗಬೇಕು, ಸಮಸ್ಯೆಗಳನ್ನ ಹೇಳಿಕೊಳ್ಳುವಂತವ್ರು ಸಿಗಬೇಕು. ಇದು ಮಹಾನಗರ ಪಾಲಿಕೆಯ ಮತದಾರರ ಆಶಯ ಆಗಿರುವಂಥದ್ದು, ಜೊತೆಗೆ ಜನರ ಆಶಯ ಕೂಡ ಆಗಿರುವಂಥದ್ದು. ಸೊ ಒಂದು ಉತ್ತಮವಾದ ವ್ಯವಸ್ಥೆ ಬರಲಿ ಅಂತ ಆಶಿಸ್ತಾ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ವ್ಯವಸ್ಥೆಗಳಾಗಲಿ ಅಂತ ಆಶಿಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.